ತುಂಬ ಚಿಕ್ಕ ಏಜಿಂದ ನಾನು ಯಕ್ಷಗಾನದ ವಾತಾವರಣದಲ್ಲೇ ಬೆಳ್ಕೊಂಡು ಬಂದವಳು. ಯಕ್ಷಗಾನದ ಒಳಗೆ ಹೊರಗೆ ನಾನೇನು ಪಂಡಿತೆ ಪ್ರಾಜ್ಞಳು ಅಂತ ಅಲ್ಲ, ಆದರೆ ಅದು ನೋಡ್ಕೊಂಡು ಬೆಳೆದವಳಾಗಿದ್ದರಿಂದ ಸಹಜವಾಗಿ ಅದರ ಒಳಗೆ ಹೊರಗೆ ಏನು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಅದ್ರ ಬಗ್ಗೆ ಸೆಳೆತ ಹುಟ್ಟೋದಿರ್ಬೋದು, ಅದರಲ್ಲಿರುವ ನ್ಯೂನತೆಗಳಿರ್ಬೋದು, ಎರಡೂ ನಮಗೆ ತುಂಬ ಹತ್ರದಿಂದ ಕಾಣ್ತಾ ಬರುತ್ತೆ. ಆದ್ದರಿಂದ ಈಗ ಏನೇ ಆಗಲಿ, ಉದಾಹರಣೆಗೆ ನಾವು ನಮ್ಮ ಮನೆಯಲ್ಲಿ ಬೆಳೀತಾ ಇರ್ತೀವಿ. ನಮ್ಮ ಮನೆಯಲ್ಲಿ ಯಾವ ದೋಷಗಳಿಲ್ಲ ಅಂತಲ್ಲ, ಆದರೂ ನಮಗೆ ನಮ್ಮ ಮನೆ ಅಂದರೆ ತುಂಬ ಪ್ರೀತಿ ಇರುತ್ತೆ. ಹಾಗೆಯೇ ಯಕ್ಷಗಾನ ಕೂಡ ಎಲ್ಲ ಫೀಲ್ಡಾಗಿ ಯಕ್ಷಗಾನದಲ್ಲೂ ದೋಷಗಳನ್ನು ನಾವು ನೋಡ್ತಾ ಬರ್ತೀವಿ, ಅಥವಾ ತುಂಬ ಅದ್ಭುತವಾದದ್ದನ್ನು ನಾನು ನೋಡ್ತಾ ಬಂದಿದ್ದೀನಿ. ನನ್ನನ್ನು ತುಂಬ ಸೆಳೀತು ಯಕ್ಷಗಾನ, ಯಾಕಂದರೆ ನನ್ನ ಅಪ್ಪ ಯಕ್ಷಗಾನ ಕಲಾವಿದರು ಒಂದು. ಇನ್ನೊಂದು, ನನ್ನ ಮನೆತನದಲ್ಲಿ ತುಂಬ ಜನ ಅಂದರೆ ನನ್ನ ಅಪ್ಪನ ಅಜ್ಜ ರಾಮ ಹೆಗಡೆ ಲಕ್ಷ್ಮಣ ಹೆಗಡೆ ಅಂತ ಅವಳಿ ಮಕ್ಕಳು, ಅವರು ತುಂಬ ಹೆಸರುವಾಸಿಯಾದವರು ಆಗಿನ ಕಾಲದಲ್ಲಿ. ಆಮೇಲೆ ನನ್ನ ಮಾವ ಪ್ರಸನ್ನ ಭಟ್ ಅವರು ಭಾಗವತರು. ನನ್ನ ಅಜ್ಜ ಅವರು ಕೂಡ ತಾಳಮದ್ದಲೆ ಅರ್ಥಧಾರಿ ವೇಷವನ್ನು ಮಾಡ್ತಿದ್ರು. ಹೀಗೆ ತುಂಬ ನನ್ನ ಬದುಕಿನಲ್ಲಿ ಸಿಕ್ಕಿದ್ದು ಯಕ್ಷಗಾನೀಯ ವಾತಾವರಣ. ಇವತ್ತು ನನ್ನ ಅಪ್ಪ ಕಟ್ಟುವಂಥ ಕಿರೀಟ ಅದಕ್ಕೆ 100 ವರ್ಷದ ಮೇಲಾಗಿದೆ. ಆ ಕಿರೀಟಕ್ಕೆ ನನ್ನ ಅಪ್ಪನಿಗೆ ಅವರ ಅಜ್ಜನಿಂದ ಬಳುವಳಿಯಾಗಿ ಸಿಕ್ಕಿದ್ದು, ಅವರ ಅಜ್ಜನಿಗೆ ಮತ್ತೊಬ್ಬರು ಅತ್ಯಂತ ವಯಸ್ಸಾದಂಥ ಹಿರಿಯರು ಕೊಟ್ಟಿದ್ದಂಥದ್ದು. ಆ ಕಿರೀಟಕ್ಕೆ ಅಷ್ಟು ದೊಡ್ಡ ಹಿಸ್ಟ್ರಿ ಇದೆ. ಹೀಗೆ ಬೆಳೀತಾ ಬಂದಿದ್ದು ಯಕ್ಷಗಾನ ಮತ್ತು ಯಕ್ಷಗಾನ ರಂಗ, ಅದು ನನಗೊಂಥರ ಸ್ವರ್ಗ. ಅದೊಂಥರ ಸೆಳೀತು ನನ್ನನ್ನು. ಎಷ್ಟರ ಮಟ್ಟಿಗೆ ಅದು ಸೆಳೀತು ಅಂತಂದರೆ ಅದರಿಂದ ನನಗೆ ಹೊರಗೆ ಬರಲಿಕ್ಕಾಗಲ್ಲ. ನನ್ನ ಅವಿಭಾಜ್ಯ ಅಂಗವೇ ಆಯ್ತು ಅದು. ಹೀಗೆ ಯಕ್ಷಗಾನದ ವಾತಾವರಣದಲ್ಲಿ ಬೆಳೀತಾ ಇದ್ದವಳು. ಹಾಗಂತ ಯಾವತ್ತೂ ನಾನು ಯಕ್ಷಗಾನ ಪಾತ್ರಧಾರಿ ಆಗ್ತೇನೆ ಅನ್ನೋ ಕನಸು ಮನಸ್ಸಲ್ಲೂ ಅಂದ್ಕೊಂಡವಳಲ್ಲ. ಚಿಕ್ಕವಳಿದ್ದಾಗ ನೋಡುವುದು ಅಂದರೆ ಇಷ್ಟ, ಯಕ್ಷಗಾನ ವೇಷಭೂಷಣಗಳು ಅಂದರೆ ಇಷ್ಟ, ಕೈಯಲ್ಲಿ ಹಿಡ್ಕೊಳ್ಳುವ ಬಿಲ್ಲು ಬಾಣ ಅಂದರೆ ಇಷ್ಟ, ಯಕ್ಷಗಾನ ಕಲಾವಿದರನ್ನು ನೋಡೋದು ಅಂದರೆ ಇಷ್ಟ. ನನ್ನ ಅಮ್ಮ ಗರ್ಭಿಣಿ ಆದಾಗಲೂ ಕರ್ಕೊಂಡೋಗಿದ್ದಾರೆ. ಬಹುಶಃ ಅದು ಅಲ್ಲಿಂದಲೇ ಅಷ್ಟು ಹುಚ್ಚು ಪ್ರಾರಂಭ ಆಯಿತು ಏನೋ. ಒಟ್ಟಿನಲ್ಲಿ ಅದೇ ತುಂಬ ಚಿಕ್ಕವಳಿರುವಾಗಿದ್ಲೇ ಅದು ಪ್ರಾರಂಭ ಆಗಿದ್ದದೆಲ್ಲ. ಒಂದು 4.5 5 ವರ್ಷ ಇರ್ಬೋದು. ಉಡುಪಿಯ ರಾಜಾಂಗಣದಲ್ಲಿ ಪ್ರಥಮ ವೇಷ ನಂದು. ಬಾಲಚಂದ್ರಹಾಸ ಅಂದರೆ ದುಷ್ಟಬುದ್ಧಿ ಪ್ರಸಂಗ, ಚಂದ್ರಹಾಸ ಚರಿತ್ರೆ ಅಂತ ಪ್ರಸಂಗದಲ್ಲಿ ಬಾಲಚಂದ್ರಹಾಸನಾಗಿ ಅಭಿನಯ ಮಾಡಿದ್ದೆ. ಅದು ನನ್ನ ಯೋಗಕ್ಕೆ ಕೆರೆಮನೆ ಮಹಾಬಲಗಡೆ ಅವರು, ಈಗ ದಿವಂಗತರಾಗಿದ್ದಾರೆ, ಅಂಥ ಹಿರಿಯ ಕಲಾವಿದರೊಟ್ಟಿಗೆ ನನ್ನ ಅಪ್ಪ ತುಂಬ ಮೆಚ್ಚುವಂಥ ಪ್ರೀತಿಸುವಂಥ ಕಲಾವಿದವರು. ಅವರೊಟ್ಟಿಗೆ ನನಗೊಂದು ರಂಗವನ್ನು ಶೇರ್ ಮಾಡುವಂಥ ಭಾಗ್ಯ ಸಿಕ್ತು. ಆಗ ಅದು ಗೊತ್ತಿಲ್ಲ, ಆಗ ಬರೀ ಭಯ ಅನ್ನೋ ಭಾವ ಮಾತ್ರ. ಚಿಕ್ಕವಳಲ್ವಾ. ಈಗ ಅನ್ನಿಸ್ತಾ ಇದೆ, ಅಪ್ಪ ಎಂಥ ಪುಣ್ಯ ಮಾಡಿದ್ದೆ ನಾನು, ಅಂಥವ್ರೊಟ್ಟಿಗೆ ಫಸ್ಟ್ ವೇಷ ಮಾಡ್ಲಿಕ್ಕೆ ಸಿಕ್ತಲ್ಲ ಅಂತ ಈಗ ಅನಿಸ್ತದೆ. ಸುಮ್ಮನೆ ಕುಣಿತಾ ಇರೋದು, ಇಲ್ಲ ಯಕ್ಷಗಾನ ಪದ್ಯಗಳನ್ನು ಗುಣುಕ್ತಾ ಇರೋದು, ಇಲ್ಲ ಅಪ್ಪನ ಹತ್ರ ಬಂದು ಯಾವುದಾದ್ರು ಒಂದು ಪ್ರಸಂಗವನ್ನು ನೋಡ್ಕೊಂಡು ಬಂದು, ಅಪ್ಪ ಇದು ಹೀಗೆ ಅಲ್ವಾ ನೀವು ಹೇಳಿದ್ದು, ಇದು ಹೀಗೆ ಅಲ್ವಾ ಅವ್ರು ಮಾಡಿದ್ದು ಅಂತ ಮಾಡಿ ತೋರಿಸೋದು. ಮತ್ತು ಮೇಕಪ್ ಬಗ್ಗೆನೂ ತುಂಬ ಆಸಕ್ತಿ. ಯಕ್ಷಗಾನ ಮೇಕಪ್ಪು ತುಂಬ ಮೊದಲಿಂದಲೇ ನಾನು ಪ್ರಾರಂಭ ಮಾಡಿದೆ. ಮೇಕಪ್ ಮನೆಯಲ್ಲೂ ಅಷ್ಟೇ, ಟವೆಲನ್ನು ತಲೆಗೆ ಸುತ್ಕೊಳ್ಳೋದು, ಅದನ್ನು ಮುಂಡಾಸ ಥರ ಕಟ್ಕೊಳ್ಳೋದು, ಏನಿದೆ ಆ ಲಾಲ್ಗಂಧ ಅಂತ ಒಂದು ಬರ್ತಿತ್ತು, ಅದನ್ನೇ ಇಟ್ಕೊಂಡು ಮೇಕಪ್ ಮಾಡ್ಲಿಕ್ಕೆ ಟ್ರೈ ಮಾಡೋದು. ಅಂದರೆ ಇದು ಪ್ರತಿಯೊಂದು ಯಕ್ಷಗಾನದ ಅಂಗಗಳು ನನ್ನನ್ನು ತುಂಬ ಆಕರ್ಷಿಸುತ್ತಾಗ. ತುಂಬ ಜನರಿಗೆ ಒಂದು ತಪ್ಪು ಕಲ್ಪನೆ ಇರುತ್ತೆ, ಶಿಕ್ಷಣವನ್ನು ಬಿಟ್ಟು ಈ ಕಲ್ಚರಲ್ ವಿಭಾಗಗಳಿಗೆ, ನೃತ್ಯವೋ ಸಂಗೀತವೋ ಅಥವಾ ಸ್ಪೋರ್ಟ್ಸ್ ಇದು ಯಾವುದಾದ್ರು ವಿಭಾಗಕ್ಕೆ ಹೋದರೆ ಅವರ ಎಜುಕೇಷನ್ನಲ್ಲಿ ಹಿಂದೆ ಬೀಳ್ತಾರೆ ಅಂತ ಪಾಪ ತುಂಬ ಪೇರೆಂಟ್ಸ್ ಅಂದ್ಕೊಂಡವ್ರು ಇರ್ತಾರೆ. ಆದರೆ ಅದು ಶುದ್ಧ ತಪ್ಪು ಅಂತ ನನ್ನ ಭಾವನೆ. ಯಾಕಂದರೆ ನಾನು ಶಾಲೆಗೆ ಹೋಗಿದ್ದಕ್ಕಿಂತ ಹೊರಗಡೆ ಕಾಂಪಿಟೇಷನ್ನು ಪ್ರೋಗ್ರಾಮು ಅಂತ ತಿರುಗಿದ್ದೇ ಹೆಚ್ಚಾಗಿತ್ತು. ಹಾಗಂತ ಎಲ್ಲೂ ನನ್ನ ಅಂಕಗಳು ಕಡಿಮೆ ಆಗಿದ್ದಿಲ್ಲ. ಇದರ ಅರ್ಥ ಎಲ್ಲರೂ ರಜೆ ಹಾಕಬೇಕು ಅಂತ ಅಲ್ಲ, ಮತ್ತು ನನ್ನ ಅನುಭವ ಹಾಗೆ. ಆದ್ದರಿಂದ 1ರಿಂದ 10ನೇ ತರಗತಿಯವರೆಗೆ ನಾನು ಸೇವಾ ಸಂಗಮ ವಿದ್ಯಾಕೇಂದ್ರ ಶಾಲೆ ತೆಕ್ಕಟ್ಟೆ ಇಲ್ಲಿ ನಾನು ಮಾಡಿದ್ದು. ನಂತರ PUC ಶಿಕ್ಷಣವನ್ನು ಇದರಲ್ಲಿ ಮಂಗಳೂರಲ್ಲಿ ಮಾಡ್ತೀನಿ. ನಂತರ ಡಿಗ್ರಿ ಮತ್ತು ಮಾಸ್ಟರ್ಸನ್ನು ಆಳ್ವಾಸ್ ಕಾಲೇಜ್ನಲ್ಲಿ ಪೂರೈಸ್ತೀನಿ. ಎಲ್ಲೂ ನನಗೆ ಯಕ್ಷಗಾನದಿಂದ ನನ್ನ ವಿದ್ಯಾಭ್ಯಾಸಕ್ಕೆ ತೊಡಕಾಗಿದ್ದಿಲ್ಲ. ಪ್ರತಿ ಪ್ರಸಂಗದಲ್ಲೂ ಬೇರೆ ಬೇರೆ ರೀತಿಯ ಕ್ಯಾರೆಕ್ಟರ್ ಇರುತ್ತೆ. ಬಟ್ ನಮ್ಮ ರಿಯಲ್ ಲೈಫಲ್ಲಿ ನಾವು ಒಂದೇ ಕ್ಯಾರೆಕ್ಟರ್. ನಮ್ಮ ಗಳಿಗೆಗೆ ಬೇಕಾದಾಗೆ ನಾವು ಅದನ್ನ ಬದಲು ಮಾಡ್ಕೊಳ್ಳಿಕ್ಕಾಗಲ್ಲ.
ಆದರೆ ಯಾವುದೋ ಒಂದು ಕ್ಯಾರೆಕ್ಟರ್ ನಾವು ಇದನ್ನು ಮಾಡಬೇಕು ಅಂತ ಆಸೆ ಇರುತ್ತೆ, ಅದನ್ನು ರಿಯಲ್ ಲೈಫಲ್ಲಿ ಮಾಡಲಿಕ್ಕಾಗಲ್ಲ. ಮಾಡಲಿಕ್ಕಾಗೋದು ಯಾವಾಗ? ಅದನ್ನು ರಂಗ ಹತ್ತಿದಾಗ ಮಾತ್ರ. ನಾನು ಅಂಬೆಯ ಪಾತ್ರವನ್ನು ನೋಡಿ ತುಂಬ ಇನ್ಸ್ಪೈರ್ ಆಗ್ತೀನಿ. ಅಂದರೆ ಇನ್ಸ್ಪೈರ್ ಅಂದರೆ ನಂಗೆ ಮರುಕ ಹುಟ್ಟತ್ತೆ ಅವಳ ಪರಿಸ್ಥಿತಿಯನ್ನು ನೋಡಿ. ಇದನ್ನು ನಾನು ಸುಮ್ಮನೆ ಹೀಗೆ ರಿಯಲ್ಲಾಗಿ ನಾನು ಅದು ಮಾಡಲಿಕ್ಕಾಗತ್ತಾ? ಇಲ್ಲ, ರಂಗವನ್ನೇ ಹತ್ತಬೇಕು, ವೇಷ ಮಾಡಿಕೊಂಡೇ ಹೋಗಬೇಕು. ಹಾಗೆ ಕೃಷ್ಣ ಆಗಬೇಕು ನನಗೆ, ಸೇಮ್ ಟೈಮ್ ಅರ್ಜುನ ಆಗಬೇಕು, ರಾವಣ ಆಗಬೇಕು. ಇದು ಎಲ್ಲದೂ ಆಗೋದು ಯಾವಾಗ? ಆ ಪ್ರಸಂಗಗಳ ಬಗ್ಗೆ ನನಗೆ ಅಧ್ಯಯನವನ್ನು ಪ್ರಾರಂಭ ಮಾಡೋದು ಯಾವಾಗ? ನಾನು ಈ ಪಾತ್ರಗಳಿಂದ ಆಕರ್ಷಿತ ಆದಾಗ ಪ್ರಸಂಗದಲ್ಲಿ ಆಸಕ್ತಿ ಹುಟ್ಟತ್ತೆ. ಪ್ರಸಂಗದಲ್ಲಿ ಆಸಕ್ತಿ ಹುಟ್ಟಿದಾಗ ಅದ್ರ ಬಗ್ಗೆ ಅಧ್ಯಯನ ಮಾಡಬೇಕು ಅಂತ ಅನಿಸುತ್ತೆ. ಆದ್ದರಿಂದ ಮೂಲ ಕಾರಣ ಯಕ್ಷಗಾನವನ್ನು ನೋಡುವುದೇ ಆಗಿರುತ್ತೆ. ಒಂದು ವೇಷವನ್ನು ನೋಡಿದಾಗ ವಾವ್, ಈ ಥರದ್ದೊಂದು ನಾನು ವೇಷ ಹಾಕಬೇಕು, ಇವರಾಗೊಂದು ಮಾಡಬೇಕು ಅಂತ ಸಹಜವಾದ ಭಾವನೆ ಅದು, ಮತ್ತಿನ್ನೇನೂ ಇಲ್ಲ ಅದರಲ್ಲಿ. ನಾನು ಆಳ್ವಾಸ್ಗೆ ಹೋಗಬೇಕು ಅಂತ 10th ಮುಗಿಸ್ದಾಗಲೇ ತುಂಬ ಆಸೆ ಇತ್ತು. ಆದರೆ ಅಮ್ಮನಿಗೆ ಸ್ವಲ್ಪ ಹಾಸ್ಟೆಲಲ್ಲೆಲ್ಲ ಇರಬೇಕಲ್ಲ ಅಂತ ಅಮ್ಮನಿಗೆ ಸ್ವಲ್ಪ ಭಯ ಆಗಿ, ಬೇಡ ನೀನು PUC ಮುಗಿಸಿ ಆಮೇಲೆ ಹೋಗು ಅಂತ ಇದು ಮಾಡಿ. ಸರಿ, PUC ಮುಗಿಸಿ ಹೋಗುವಾಗ ಅಲ್ಲಿ ನನಗೆ ಕಲ್ಚರಲ್ ಅಡಾಪ್ಷನ್ ಅಂತ ಮಾಡ್ಕೊಳ್ತಾರೆ. ಎಷ್ಟು ಸಾವಿರ ವಿದ್ಯಾರ್ಥಿಗಳಿಗೆ ಫ್ರೀಯಾಗಿ ಎಜುಕೇಷನ್ ಕೊಟ್ಟಿದ್ದಾರೆ. ಅದು ಬಹುಶಃ ಆ ಋಣ ತೀರಿಸ್ಲಿಕ್ಕೆ ನನ್ನ ಕೈಲಿ ಆಗಲ್ಲ. ಅಂಥ ಒಂದು ವಿದ್ಯಾಸಂಸ್ಥೆ ಅದು. ಅಲ್ಲಿ ಫ್ರೀಯಾಗಿ ನನಗೆ ಹಾಸ್ಟೆಲ್ ಫ್ರೀ, ಊಟ ತಿಂಡಿ ಫ್ರೀ, ನನಗೆ ವಿದ್ಯಾಭ್ಯಾಸ ಫ್ರೀ, ಎಲ್ಲದೂ ಫ್ರೀ. ಮೂಲ ಕಾರಣ ಯಕ್ಷಗಾನ. ಅಲ್ಲಿ ಫಸ್ಟ್ ಒಂದು ಎಕ್ಸಾಮ್ ಮಾಡ್ತಾರೆ, ಅಂದರೆ ಅಡಾಪ್ಷನ್ಗೆ ಇವರು ಅರ್ಹರ ಹೌದೋ ಅಲ್ವೋ ಅನ್ನೋದಕ್ಕೊಂದು ಪರೀಕ್ಷೆಯನ್ನು ಮಾಡ್ತಾರೆ. ಆ ಪರೀಕ್ಷೆಯಲ್ಲಿ ಪಾಸಾಗಿ ನಮಗೆ ಅಡಾಪ್ಷನ್ ಅನ್ನೋದು ಸಿಗಬೇಕು. ಅದು ಸಿಕ್ತು ನನಗೆ. ತುಂಬ ಒಳ್ಳೆಯ ಅವಕಾಶಗಳು. ಅಶ್ವಿನಿ ಕೊಂಡದಕುಳಿ ಅಂತ ಒಬ್ಬಳು ಇದ್ದಾಳೆ ಅಂತ ಒಂದು 4 ಜನ ಗುರುತಿಸ್ಲಿಕ್ಕಾದರೂ ಕಾರಣ 100ಕ್ಕೆ 100 ಆಳ್ವಾಸ್ ಕಾಲೇಜ್. ಮತ್ತು ಮೋಹನ್ ಆಳ್ವರು ಅಷ್ಟೇ, ಎಷ್ಟು ಪ್ರೋತ್ಸಾಹ ಮಾಡಿ, ನನಗೆ ಅಂತಲ್ಲ ಪ್ರತಿ ಒಬ್ಬ ವಿದ್ಯಾರ್ಥಿಗಳಿಗೂ. ಅವರು ಅಷ್ಟು ದೊಡ್ಡ ವ್ಯಕ್ತಿ ಆದರು. ಈಗ ನಮ್ಮಂಥ ವಿದ್ಯಾರ್ಥಿಗಳ ಜೊತೆಗೆ ಅವ್ರು ಮಾತಾಡಬೇಕು ಅನ್ನೋ ಅನಿವಾರ್ಯತೆ ಅವ್ರಿಗೆ ಏನೂ ಇಲ್ಲ. ಆದರೆ ಅವರೆಲ್ಲ ನಮ್ಮದು ಆಳ್ವಾಸ್ ಕಾಲೇಜ್ ಒಂದು ಕೆಫೆಟೇರಿಯಾ ಅಂತ ಒಂದು ಭಾಗ ಇದೆ, ಅಲ್ಲಿ ಕೂತ್ಕೊಳ್ತಿದ್ರು ಸಾಯಂಕಾಲ ಆಗುವಾಗ. ನಾವೆಲ್ಲ ಯಕ್ಷಗಾನ ಅಭ್ಯಾಸವನ್ನೆಲ್ಲ ಮುಗಿಸಿ ಹೋಗುವಾಗ ಸರನ್ನು ಮೀಟಾಗಿ ಹೋಗೋದು. ಎಲ್ಲರನ್ನೂ ಪ್ರೀತಿಯಿಂದ ಕರೆದು ಎಲ್ಲ ಮಕ್ಕಳಿಗೂ ಚಾಕ್ಲೇಟೋ ಸ್ವೀಟೋ ಕೊಟ್ಟು ಕಳಿಸೋವಂಥದ್ದು. ಅಂದರೆ ಅಷ್ಟು ಪ್ರೀತಿ ತೋರಿಸಿದ್ದಾರೆ. ಆದರೆ ಒಂದು ಅತ್ಯಂತ ಖುಷಿಯ ವಿಷಯ ಏನು ಅಂತ ಅಂದರೆ, ಯಾವ ಶಾಲೆಯಲ್ಲಿ ಯಾವ ಕಾಲೇಜಿನಲ್ಲಿ ಒಬ್ಬ ವಿದ್ಯಾರ್ಥಿಯಾಗಿ ಕಲ್ತಿದ್ನೋ ಅದೇ ಕಾಲೇಜಿನಲ್ಲಿ ಶಿಕ್ಷಕಿಯಾಗಿ ಬೇಕಾದ್ರೆ ಒಂದು ಕೆಲವು ದಿನಕ್ಕಾದರೂ ಇರ್ಬೋದು, ಹೋಗಿ ಪಾಠ ಮಾಡುವಂಥ ಖುಷಿ ಅದು ಬೇರೆ. ಯಾಕಂದರೆ ಅಲ್ಲಿನ ಅನ್ನದ ಋಣ ಇದೆ ನನಗೆ. ಅಲ್ಲಿ ನಾನು ಯಕ್ಷಗಾನದ ಒಂದು ಪ್ರೊಡಕ್ಷನನ್ನು, ಕೆಲವಾರು ಪ್ರೊಡಕ್ಷನನ್ನು ಮಾಡಿಕೊಡ್ಲಿಕ್ಕೆ, ಅಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಸ್ಕೊಡ್ಲಿಕ್ಕೆ ಹೋಗಿದ್ದೆ. ಅದು ಎಲ್ರಿಗೂ ಸಿಗುವಂಥ ಯೋಗ ಅಲ್ಲ ಅಂದ್ಕೊಳ್ತೀನಿ ನಾನು. ಅದು ನನಗೆ ಸಿಕ್ಕಿದೆ, ಅದು ತುಂಬ ಖುಷಿ ಇದೆ. ಅದಕ್ಕೆ 2010-11 ಈ ಸಂದರ್ಭದಲ್ಲಿ ಪ್ರಾರಂಭ ಆಗಿದ್ದು ನನ್ನ ಜರ್ನಿ ಆಳ್ವಾಸ್ ಕಾಲೇಜ್ನಲ್ಲಿ. ಆಳ್ವಾಸ್ ನುಡಿಸಿರಿ, ಆಳ್ವಾಸ್ ವಿರಾಸತ್ ಇದೆಲ್ಲ ಕೇಳಿದವಳು, ನೋಡಿದವಳಾಗಿರಲಿಲ್ಲ ನಾನು. ಎಷ್ಟು ಅದೊಂದು ಅದ್ಭುತ ವೈಭವ ಅಂತ ಅಂದರೆ, ಅದು ಇವತ್ತು ಹೇಳುವಾಗಲೂ ನನಗೆ ರೋಮಾಂಚನ ಅದು ಫೀಲ್ ಆಗುತ್ತೆ. ಯಾಕೆ ಅಂತ ಅಂದರೆ, ಸ್ವತಃ ನಾನೇ ಪಾರ್ಟಿಸಿಪೇಟ್ ಮಾಡಿದವಳು ಅದರಲ್ಲಿ. ಅದಕ್ಕೆ ತಯಾರಿ ಹೇಗೆ ಮಾಡಬೇಕು, ರಾತ್ರಿಯಿಂದ ಬೆಳಗ್ಗೆ ತನಕ ಪ್ರಾಕ್ಟೀಸ್ ಮಾಡುವಂಥದ್ದು, ನಮ್ಮ ಸಹಪಾಠಿಗಳನ್ನು ಸೇರಿಸ್ಕೊಂಡು ಅವರಿಗೂ ಅಭ್ಯಾಸ ಮಾಡಿಸುವಂಥದ್ದು. ಇವನ್ ಅಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗಳು ಅವರವರೇ ಮೇಕಪ್ ಮಾಡಿಕೊಂಡು ರೆಡಿ ಆಗ್ತಾರೆ. ಬರೀ ಆನ್ ಸ್ಟೇಜ್ ಮಾತ್ರ ಅಲ್ಲ, ನಾವು ಹಾಗೆ ರೆಡಿ ಆಗ್ತಿದ್ವಿ. ನಾವೇ ಕಿರೀಟವನ್ನು ಕಟ್ಕೊಂಡು, ನಾವೇ ಮೇಕಪ್ ಮಾಡಿಕೊಂಡು. ಇವತ್ತಿಗೆ ನಮಗೆ ಈ ಆಳ್ವಾಸ್ ವಿರಾಸತ್ತು ಅಥವಾ ನುಡಿಸಿರಿ ಇಂಥ ಕಾರ್ಯಕ್ರಮಗಳಿಂದ ಅಥವಾ ಆಳ್ವಾಸ್ ಕಾಲೇಜಿನಿಂದ ಆಳ್ವಾಸ್ನ ಆಲ್ಮೋಸ್ಟ್ ಎಲ್ಲ ಕಲ್ಚರಲ್ ವಿಭಾಗದ ವಿದ್ಯಾರ್ಥಿಗಳು ಹೇಳುವ ಒಂದೇ ಮಾತು, ಇವತ್ತು ನಾವು ಎಲ್ಲಿ ಹೋದರೂ ಬದುಕ್ತೀವಿ ಅನ್ನೋದಕ್ಕೆ ಧೈರ್ಯ ಕೊಟ್ಟಿದ್ದು ಆಳ್ವಾಸ್ ಕಾಲೇಜು ಅಂತ ಆಳ್ವಾಸ್ನ ವಿದ್ಯಾರ್ಥಿಗಳು ಹೇಳ್ತಾರೆ. ಒಂದು ವಿಶೇಷವಾದ ಘಟನೆ ನಾನು ನೆನಪು ಮಾಡಿಕೊಳ್ಳೇಬೇಕು. ಒಂದು ಸರಿ ಆಳ್ವಾಸ್ ನುಡಿಸಿರಿಯ ಸಂದರ್ಭ. ಆಗ ಚಂದಭಾಮ ಅಂತ ಬರೀ ಒಂದಿಷ್ಟು ಸ್ತ್ರೀವೇಷದ ಕ್ಯಾರೆಕ್ಟರ್ ಇಟ್ಕೊಂಡು ಮಂಟಪ ಪ್ರಭಾಕರ್ ಉಪಾಧ್ಯಾಯ ಅವರ ನಿರ್ದೇಶನದಲ್ಲಿ ಒಂದು ಪ್ರೊಡಕ್ಷನ್ ಆಗಿತ್ತು. ಆಳ್ವಾಸ್ ನುಡಿಸಿರಿಯ ಉದ್ಘಾಟನೆಗೆ ಅದೇ ಆಗಬೇಕು ಅಂತ ಮೋಹನ್ ಆಳ್ವರ ಅಭಿಲಾಷೆ. ಮತ್ತೆಲ್ಲರೂ ಆ ದಿನ ರೆಡಿ ಆಗ್ತಿದ್ರು. ಅದು ನನಗೆ ಸಮಸ್ಯೆ ಏನಾಗಿತ್ತು ಅಂತ ಅಂದರೆ, ಕೊನೆಯ ಸೈಕಾಲಜಿ ಎಕ್ಸಾಮ್ ಇತ್ತು ನನಗೆ, ಸೆಮ್ ಎಕ್ಸಾಮ್ ಆವತ್ತು.
ಉಳಿದವರು ಸೈಕಾಲಜಿ ಸಬ್ಜೆಕ್ಟನ್ನು ತಗೊಂಡವ್ರು ಇರಲಿಲ್ಲ ಕಲ್ಚರಲ್ ವಿಭಾಗದಲ್ಲಿ. ಅದರಿಂದ ಅವರಿಗೆಲ್ಲ ರಜೆ ಪ್ರಾರಂಭ ಆಗಿತ್ತು, ಎಕ್ಸಾಮ್ ಮುಗಿದಿತ್ತು. ನಂದೊಬ್ಳದ್ದು ಒಂದು ಎಕ್ಸಾಮ್ ಬಾಕಿ ಇತ್ತು. ಅದರಲ್ಲಿ ಮೇನ್ ಕ್ಯಾರೆಕ್ಟರೇ ನಂದು, ಚಂದಭಾಮದಲ್ಲಿ. ಏನು ಮಾಡೋದು ಸರಿ ಆಯಿತು, ಏನಾದರೂ ಓಕೆ, ಎರಡನ್ನು ಮ್ಯಾನೇಜ್ ಮಾಡಬೇಕು ಅಂತ ಅಂದ್ಕೊಂಡು ಬೆಳಗ್ಗೆ 5 ಗಂಟೆಗೆ ಎದ್ದು ರೆಡಿಯಾಗಿ ವೇಷಭೂಷಣವನ್ನು ಕಂಪ್ಲೀಟ್ ಮೇಕಪ್ ಮಾಡಿ ಕಾಸ್ಟ್ಯೂಮ್ ಎಲ್ಲ ಹಾಕ್ಕೊಂಡು ಎಕ್ಸಾಮ್ ಹಾಲಿಗೆ ಹೋಗಿದ್ದೀನಿ ನಾನು. ಎಲ್ಲರೂ ಕೂತಿದ್ದಾರೆ, ಝಲ್ 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 ಅಂತ ಗೆಜ್ಜೆ ಸೌಂಡ್, ಎಲ್ಲರೂ ನೋಡ್ತಿದ್ದಾರೆ ಯಕ್ಷಗಾನ ವೇಷ ಬರ್ತಿದೆಯಲ್ಲ ಇಲ್ಲಿ ಅಂತ. ನಂದೇ ಯಕ್ಷಗಾನ ವೇಷ, ನಾನೇ ಹೋಗಿದ್ದೆ ಅಲ್ಲಿ. ಹಾಗೆ ಯಕ್ಷಗಾನ ವೇಷದಲ್ಲಿಯೇ ಎಕ್ಸಾಮನ್ನು ಬರೆದು, ಈಗಿನಾಗೆ ಆಗ ಲೈವ್ ಬಿಡೋದು ಇದು ಅಷ್ಟು ಬಂದಿರಲಿಲ್ಲ. ಇಲ್ಲಿದ್ರೆ ಬಹುಶಃ ಯಾರು ರೆಕಾರ್ಡ್ ಮಾಡಿ ಲೈವ್ ಬಿಡ್ತಿದ್ರೋ ಏನೋ. ಯಕ್ಷಗಾನ ವೇಷದಲ್ಲಿ ಹೋಗಿ ಎಕ್ಸಾಮ್ ಬರೆದಿದ್ದು ಅದು ಯಾವತ್ತೂ ಮರಿಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಅಲ್ಲಿಂದ ಕೂಡಲೇ ಹೋಗಿ ಹಾಗೆ ಪರ್ಫಾರ್ಮ್ ಮಾಡಿದ್ದೆ. ತುಂಬ ಮೆಮೊರೇಬಲ್ ಅದು. ಒಂದು, ನಾನು ಯಕ್ಷಗಾನ ಕಲಾವಿದೆಯಾಗಿ ಮಾತ್ರ ಅಲ್ಲ, ಬೇರೆ ಬೇರೆ ದೇಶಗಳಿಗೆ ಸುತ್ತಿದ್ದು. ಆಳ್ವಾಸ್ನಲ್ಲಿ ನನಗೆ ಎಷ್ಟು ಅವಕಾಶ ಸಿಕ್ಕಿತ್ತು ಅಂತಂದರೆ, ಒಂದು ಸಾಮಾನ್ಯ ಯಕ್ಷಗಾನ ಕಲಾವಿದೆಯಾಗಿ ಹೋದವಳು ಅಲ್ಲಿ ನನಗೆ ತೆಂಕುತಿಟ್ಟನ್ನು ಕಲೀಲಿಕ್ಕಾಯಿತು, ಅದರ ಪ್ರದರ್ಶನವನ್ನು ಮಾಡಲಿಕ್ಕಾಯ್ತು. ಅಂದರೆ ಬಡಗುತಿಟ್ಟಿಂದ ಹೋದವಳಿಗೆ ತೆಂಕುತಿಟ್ಟಿನ ಪ್ರದರ್ಶನಕ್ಕೂ ಅವಕಾಶ ಸಿಕ್ತು. ಆಮೇಲೆ ಜೀವನ್ ರಾಮ್ ಸುಳ್ಯ ಸರ್ ಅವರಿಂದ ನನಗೆ ಥಿಯೇಟರಲ್ಲಿ ಭಾಗವಹಿಸುವಂಥ, ಅದರಲ್ಲಿ ಮೇನ್ ಕ್ಯಾರೆಕ್ಟರ್ಗಳನ್ನು ಮಾಡುವಂಥ ಅವಕಾಶ ಸಿಕ್ತು. ಆಮೇಲೆ ಜನಪದ ಪ್ರಕಾರಗಳಲ್ಲಿ, ಕಂಸಾಳೆ ಅಂಥ ಪ್ರಕಾರಗಳಲ್ಲಿ ಭಾಗವಹಿಸುವಂಥ ಅವಕಾಶವೂ ಸಿಕ್ತು. ಅಂದರೆ ಎಲ್ಲ ವಿಭಾಗದಲ್ಲೂ ನನ್ನನ್ನು ಅಷ್ಟು ಪ್ರೋತ್ಸಾಹ ಮಾಡಿದ್ದಾರೆ. ಈ ಬೇರೆ ಬೇರೆ ದೇಶಕ್ಕೆ ಹೋಗುವಾಗಲೂ ಹಾಗೆ. ಆಳ್ವಾಸ್ನ ಟೀಮಲ್ಲಿ ಹೋದಾಗ ಈಚೆ ಯಕ್ಷಗಾನ ಪ್ರದರ್ಶನವನ್ನು ಮೊದಲನೇ ಪ್ರದರ್ಶನ ಮುಗಿಸಿ ಒಂದು ಸ್ವಲ್ಪ ಗ್ಯಾಪ್ ಇದ್ದು ಬೇರೆ ಪ್ರದರ್ಶನಗಳಾಗುವಾಗ ಒಂದು ಸ್ವಲ್ಪ ಗ್ಯಾಪ್ ಸಿಗ್ತಿತ್ತು. ಪಟ 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 ಬೇರೆ ನನ್ನ ಥಿಯೇಟ್ರಿಗೆ ಏನು ಬೇಕೋ, ನಾಟಕದ ಪ್ರದರ್ಶನಕ್ಕೆ ಏನು ಬೇಕೋ ಅದನ್ನು ರೆಡಿ ಮಾಡಿಕೊಂಡು, ಅದನ್ನು ಮುಗಿದ ಮೇಲೆ ಕಂಸಾಳೆಗೆ ಏನು ಬೇಕೋ ಅದನ್ನು ಪ್ರಿಪೇರ್ ಮಾಡಿಕೊಂಡು ಪಟ 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 ಪ್ರದರ್ಶನ ಕೊಡ್ತಿದ್ವಿ ನಾವೆಲ್ಲರೂ. ಇದೆಲ್ಲ ಎಷ್ಟು ನೆನಪು ಮಾಡ್ಕೊಳ್ಬೇಕಾದಂತಂದರೆ, ನಂದು ನಾಟಕದಲ್ಲಿ ದೇವವೃದ್ಧರು ಅಂತ ಜೀವನ್ ರಾಮ್ ಸರ್ದು ನಿರ್ದೇಶನದೊಂದು ನಾಟಕ, ಅದರಲ್ಲಿ ಮುಖ್ಯವಾದ ಪಾತ್ರ ಒಂದು ಅಜ್ಜಿ. ಅವಳ ಕ್ಯಾರೆಕ್ಟರ್ನ, ಅಜ್ಜಿಯ ಕ್ಯಾರೆಕ್ಟರ್ನ ಪ್ರದರ್ಶನ ಮಾಡುವಾಗ ದೊಡ್ಡ ಸ್ಕ್ರೀನನ್ನು ಸೈಡಲ್ಲಿ ಹಾಕಿದ್ರು ತುಂಬ ಜನರಿಗೆ ನೋಡಲಿಕ್ಕೆ ಅಂತ. ಅದು ನಮಗೂ ಪರ್ಫಾರ್ಮ್ ಮಾಡೋರಿಗೂ ಒಂದು ಸ್ವಲ್ಪ ಅಂದರೆ ಕಾಣಿಸುತ್ತೆ ಅದು. ಹಿಂಗೆ ಸಡನ್ಲಿ ಯಾಕೋ ಅದನ್ನು ನೋಡಿದಾಗ ಎಷ್ಟೋ ಜನ ಕಣ್ಣೀರು ಹಾಕ್ತಾ ಇದ್ದಿದ್ದನ್ನು ನಾನು ನೋಡಿದೆ, ಅದನ್ನು ಕಣ್ಣಾರೆ. ಇನ್ನೂ ಒಂದು ವಿಶೇಷ ಏನು ಅಂತಂದರೆ, ಅದೇ ಸಂದರ್ಭದಲ್ಲಿ ನನ್ನ ಅಪ್ಪನ ಟೀಮ್ ಅದು ಕೂಡ ದುಬೈಗೆ ಬಂದಿತ್ತು, ದುಬೈಲಾದ ಪ್ರದರ್ಶನ. ನನ್ನ ಅಪ್ಪ ಕೂಡ ಅವತ್ತು ನನ್ನ ಕಾರ್ಯಕ್ರಮ ನೋಡ್ಲಿಕ್ಕೆ ಬಂದಿದ್ದರು. ನನ್ನ ಅಪ್ಪನೂ ಕಣ್ಣನ್ನು ಒರೆಸ್ಕೊಳ್ತಾ ಇರೋದನ್ನು ನಾನು ನೋಡಿದ್ದೀನಿ. ಇದೊಂಥರ ನನಗೆ ಅಷ್ಟು ಆಗಿದ್ದೆ ನಾನು. ಇದೆಲ್ಲ ಸಂದರ್ಭಗಳು ಒಂದು ಲೆಕ್ಕದಲ್ಲಿ ಸೃಷ್ಟಿಯಾಗಿದ್ದು ಯಕ್ಷಗಾನದಿಂದಲೂ ಹೌದು, ಆಳ್ವಾಸ್ ಕಾಲೇಜಿನಿಂದಲೂ ಹೌದು. ಅಲ್ಲಿರುವ ಎಲ್ಲ ಗುರುಗಳಿರ್ಬೋದು, ಅವಕಾಶ ಕೊಟ್ಟಂಥ ಮೋಹನ್ ಆಳವರಿರ್ಬೋದು, ಇವರೆಲ್ಲರೂ ಅದಕ್ಕೆ ಕಾರಣ. ಚೀನಾದಲ್ಲಿ ನಾವು ಯಕ್ಷಗಾನ ಪ್ರದರ್ಶನವನ್ನು ಈಗ ಒಂದು ಪ್ರಸಂಗದ ರೂಪದಲ್ಲಿ ಮಾಡಲಿಲ್ಲ, ಯಾಕಂದರೆ ಅವ್ರಿಗೆ ಕಂಪ್ಲೀಟ್ ಹೊಸ್ತು. ಆದ್ದರಿಂದ ಅವ್ರಿಗೆ ಸ್ವಲ್ಪ ಇಂಗ್ಲೀಷ್ ಅರ್ಥ ಆಗೋದು ಕಷ್ಟವೇ ಚೀನಾದ ಜನರಿಗೆ. ಅವರು ಚೈನೀಸನ್ನು ಮಾತ್ರ ಹೆಚ್ಚಾಗಿ ಮಾತಾಡೋದಾಗಿದ್ದರಿಂದ ಇಂಗ್ಲೀಷು ಅವ್ರಿಗೆ ಅರ್ಥ ಆಗಲ್ಲ. ಅದರಿಂದ ನೃತ್ಯ ರೂಪಕ ಥರ ಅದನ್ನು ಮಾಡಿದ್ದು. ಆದ್ದರಿಂದ ಅವರಿಗೆ ಆ ಕಾಸ್ಟ್ಯೂಮನ್ನು ನೋಡಿಯೇ ಅವ್ರು ಬೆರಗಾಗಿದ್ದಾರೆ. ವಾವ್, ಇಂಥದ್ದೊಂದು ಕಲೆ ಇದೆಯಾ ಅಂತ ಅದನ್ನು ನೋಡಿಯೇ ತುಂಬ ಸಂತೋಷಪಟ್ಟಿದ್ದಾರೆ. ಎಷ್ಟೋ ಜನ ಸೆಲ್ಫಿ ತೆಗೆಸ್ಕೊಳ್ಳಿಕ್ಕೆ ಬರೋದು, ಖುಷಿ ಪಡೋದು, ಈ ನಮ್ಮ ಯಕ್ಷಗಾನದ ಬಗ್ಗೆ ಕೇಳೋದು, ಇದಕ್ಕೇನು ಹೇಳ್ತಾರೆ, ಏನು ಕಲೆ ಇದು ಅಂತ ಕೇಳೋದು. ಅದು ಒಂದು ರೀತಿಯ ಯಕ್ಷಗಾನದ ಪ್ರಚಾರವನ್ನು ಮಾಡಿದಾಗೆ ಆಯಿತು. ನಾವು ಆಗ ಬೇರೆ ದೇಶಕ್ಕೆ ಹೋಗಿ ನಮ್ಮ ಭಾಷೆಯನ್ನು ನಾವು ಬಳಸ್ಕೊಳ್ಳದೆ ಹೋದರೂ ನಮ್ಮ ಕಲೆ ಒಂದು ಇದೆ ಅಂತ ತೋರಿಸಿದ್ದಕ್ಕೆ ಸಮಾಧಾನ ಇದೆ. ಒಂದು, ಸೆಳೆತಗಳು ಯಾಕೆ ಅನ್ನೋದಕ್ಕೆ ನಮಗೆ ಸ್ಪಷ್ಟವಾದ ಕಾರಣಗಳಿರಲ್ಲ, ಅದು ಸೆಳೆತ ಒಂದು. ಇನ್ನೊಂದು ಏನು ಅಂತ ಅಂದರೆ, ನನ್ನ ಅಪ್ಪ ಯಾವಾಗಲೂ ಹೇಳೋ ಮಾತು, ಜನನ ಮರಣ ವಿತ್ತ ವಿದ್ಯೆ ಉದ್ಯೋಗ ಇದಿಷ್ಟು ವಿಧಿಲಿಖಿತ ಅಂತ ಹೇಳ್ತಾರೆ. ನಾವು ಯಾವಾಗ ಹುಟ್ಟಬೇಕು ನಮ್ಮ ಕೈಯಲ್ಲಿರಲ್ಲ, ನಾವು ಯಾವಾಗ ಸಾಯಬೇಕು ನಮ್ಮ ಕೈಯಲ್ಲಿರಲ್ಲ. ದುಡ್ಡು ನಮ್ಮ ಹತ್ರ ಇಷ್ಟೇ ಇರಬೇಕು ಅಂದರೆ ಅದು ನಮ್ಮ ಕೈಯಲ್ಲಿರಲ್ಲ. ಎಷ್ಟೇ ದುಡಿಬೋದು, ಅದನ್ನ ಉಳಿಸ್ಕೊಳ್ಳುವಂಥ ತಾಕತ್ತು ಇರಲ್ಲ, ನಾವು ಅಂದ್ಕೊಂಡಾಗ ಇರಲ್ಲ. ಅಥವಾ ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿನೂ ಬರ್ಬೋದು ಒಮ್ಮೊಮ್ಮೆ. ಆಮೇಲೆ
ಉದ್ಯೋಗ ಅನ್ನುವಂಥದ್ದು. ನಾವು ಎಷ್ಟೋ ಸಾರಿ ಇಂಥದ್ದು ಮಾಡಬೇಕು ಅಂದ್ಕೊಂಡಿರ್ತೇವೆ, ಇನ್ನೇನೋ ಆಗೋದಿರುತ್ತೆ, ಅಥವಾ ನಾವು ಇದನ್ನು ನಮ್ಮ ಕೈಲಿ ಆಗೋದೇ ಇಲ್ಲ ಅಂದ್ಕೊಂಡಿರ್ತೀವಿ, ಬಟ್ ಅದರಲ್ಲೇ ಮುಂದೆ ಹೋಗುವಂಥ ಸಂದರ್ಭ ಬರುತ್ತೆ. ಹೀಗೆ ಇದಿಷ್ಟು ನಮ್ಮ ಕೈಯಲ್ಲಿ ಇಲ್ಲ. ಯಕ್ಷಗಾನ ಅನ್ನೋದು ಹಾಗೆ. ತಂದೆಯವರ ಪ್ರೋತ್ಸಾಹ ಹೇಗಿತ್ತು ಕೇಳಿದರೆ, ಚಿಕ್ಕವಳಿರುವಾಗ ಅವ್ರ ಮೇಳದಲ್ಲಿ ಅನಿವಾರ್ಯತೆಗೆ ಸಣ್ಣ ಪುಟ್ಟ ವೇಷಗಳನ್ನು ಮಾಡುತ್ತಿದ್ದೆ ನಾನು. ಆದರೆ ಬೆಳೀತಾ ಬಂದ ಹಾಗೆ ಅಪ್ಪನ ವಿರೋಧ ಇತ್ತು ಯಕ್ಷಗಾನಕ್ಕೆ ಹೋಗಬಾರ್ದು, ಬೇಡ, ಹೆಣ್ಣು ಮಕ್ಳಿಗೆ ಬೇಡ. ಹೆಣ್ಮಕ್ಳಿಗೆ ಬೇಡ ಅಂದ ತಕ್ಷಣ ಹೆಣ್ಮಕ್ಳಿಗೆ ಆಗೋದಿಲ್ಲ ಅಂತ ಅವ್ರ ಅರ್ಥ ಅಲ್ಲ, ಬೇಡ. ಯಾಕಂದರೆ ಮೊದಲನೇದಾಗಿ ಒಂದು ಪುರುಷ ಪ್ರಧಾನ ಸಮಾಜ ಇದು. ಇಲ್ಲಿ ಎಷ್ಟೇ ಜನ ಹೇಳ್ಬೋದು ಹೆಣ್ಣನ್ನು ದೇವರಾಗಿ ಪೂಜಿಸ್ತಾರೆ ಹಾಗೆ ಹೀಗೆ ಅಂತ. ಅದು ನಮ್ಮ ಮನೆ ಹೆಣ್ಮಕ್ಳನ್ನ ಮಾತ್ರ ನಾವು ಪೂಜಿಸ್ಕೊಳ್ತೀವಿ, ಬಿಟ್ಟರೆ ಬೇರೆಯವ್ರ ಮನೆ ಹೆಣ್ಮಕ್ಳು ಅಂತ ಬಂದಾಗ ಬಾಯಿಗೆ ಬಂದಾಗ ಮಾತಾಡೋರೆ ಜಾಸ್ತಿ ಇದ್ದಾರೆ. ಇದನ್ನು ಎಷ್ಟು ಜನ ಖಂಡಿಸಿದ್ರು ಇದು ಸತ್ಯ ಅಲ್ವಾ? ಹೀಗಿರುವಾಗ ಅಪ್ಪ ನೋಡಿದ್ದಾರೆ ಯಕ್ಷಗಾನ ಫೀಲ್ಡ್, ಅವ್ರು ಅಷ್ಟು ವರ್ಷದಲ್ಲಿರೋರು, ಅವ್ರಿಗೆ ಗೊತ್ತು ಅಲ್ಲಿ ಹೇಗೆ ಮಾತಾಡ್ತಾರೆ ಏನು ಎಲ್ಲದೂ ಗೊತ್ತು ಅವರಿಗೆ. ಅದಕ್ಕಾಗಿ ಬೇಡ, ಒಂದು ಹೆಣ್ಣಿಗೆ ಕಷ್ಟ ಆಗತ್ತೆ ಅಂತ ಅವ್ರು ಹೇಳಿದ್ದು. ಅವರ ಮಾತಿನ ಅರ್ಥ ಅದು ದಾಟಿ ಬದಲಾಗಿರ್ಬೋದು. ಅಪ್ಪನ ಮಾತಿನ ಶೈಲಿ ಸ್ವಲ್ಪ ರಫ್. ನಾನು ಯಾವಾಗಲೂ ಅವ್ರಿಗೆ ಹೇಳ್ತಾ ಇರ್ತೀನಿ, ಅಪ್ಪ ನಿಮ್ಮ ಮನ್ಸು ಆ್ಯಕ್ಚುಲಿ ತುಂಬ ಮೃದು, ಅವರು ತುಂಬ ಇಮೋಷ್ನಲ್ ಕೂಡ, ನಾನು ನೋಡಿದ್ದೀನಲ್ಲ ಹತ್ತಿರದಿಂದ. ಆದರೆ ನಿಮ್ಮ ಮಾತು ರಫ್ ಆಗಿರುತ್ತೆ. ನೀವು ಏನು ಅಂದ್ಕೊಂಡಿರ್ತೀರೋ ಅದನ್ನು ಹೇಳುವಾಗ ಅದು ಬೇರೆ ರೀತಿ ಕೇಳಿಸುತ್ತೆ ಜನರಿಗೆ. ಅದಕ್ಕೆ ಸ್ವಲ್ಪ ನೀವು ನಿಮ್ಮ ಮಾತಿನ ಶೈಲಿ ಬದಲು ಮಾಡ್ಕೊಳ್ಬೇಕು ಅಂತ ನಾನು ಅವ್ರಿಗೆ ಹೇಳ್ತಾನೆ ಇರ್ತೇನೆ. ಅವರು ಅದು ಹೌದು, ನೀನು ಹೇಳಿದ ಕರೆಕ್ಟ್ ಇದೆ ಅಂತ ಹೇಳ್ತಾರೆ. ಸೊ ಅವರ ಅರ್ಥ ಅದಾಗಿತ್ತು, ಬೇಡ ಯಕ್ಷಗಾನ ಹೆಣ್ಮಕ್ಳಿಗಲ್ಲ. ಅಂದರೆ ಹೆಣ್ಮಕ್ಳ ಕೈಲಿ ಆಗೋದಿಲ್ಲ ಅಂತ ಅಲ್ಲ, ಅವ್ರಿಗೆ ಸಾಮರ್ಥ್ಯ ಇಲ್ಲ ಅಂತಲ್ಲ, ಆದರೆ ಅಲ್ಲಿ ಹೋಗಿ ಆ ಪುರುಷ ಪ್ರಧಾನವಾದಂಥ ಕಲೆಯಲ್ಲಿ ನಿಮ್ಗೆ ಹೇಗೋದು ಕಷ್ಟ, ಅಲ್ಲಿ ಈಸಿ ಇಲ್ಲ. ಅಪ್ಪನ ವಿರೋಧ ಖಂಡಿತ ಇತ್ತು, ಅಪ್ಪನ ಪ್ರೋತ್ಸಾಹ ಇರಲಿಲ್ಲ ಪ್ರಾರಂಭದಲ್ಲಿ. ಆದರೆ ಏನು ಮಾಡೋದು ಹೇಳಿ, ಈ ಯಾರ ಪ್ರೋತ್ಸಾಹ ಇಲ್ಲದೆ ಇರಲಿ ನಮ್ಮ ಮನಸ್ಸು ಒಂದಿರತ್ತಲ್ವ. ನನ್ನ ಮನಸ್ಸಿಗೆ ಯಕ್ಷಗಾನ ಇಲ್ದಿದ್ರೆ ನನ್ನ ಕೈಲಿ ಆಗಲ್ಲ ಅನ್ನೋ ಭಾವನೆಯಲ್ಲಿ ಇರೋಳು ನಾನು. ಅಥವಾ ಯಕ್ಷಗಾನ ಅಂದರೆ ನನಗೆ ದೇವರು, ಯಕ್ಷಗಾನ ಅಂದರೆ ನನಗೆ ತಾಯಿ. ನಾನು ಒಂದಿಷ್ಟು ಇಂಟರ್ವ್ಯೂಗಳಲ್ಲಿ ಹೇಳಿದ್ದೆ, ಪೇಪರ್ ಇದರಲ್ಲಿ ಸ್ಟೇಟ್ಮೆಂಟ್ಗಳಲ್ಲಿ ನಾನು ಹೇಳಿದ್ದೆ, ಯಕ್ಷಗಾನ ಅಂದರೆ ನನಗೆ ಎರಡನೇ ತಾಯಿ, ನನಗೆ ಮರುಜನ್ಮ ಇತ್ತ ತಾಯಿ ಅದು. ಯಾಕಂದ್ರೆ ನಾನು ನನ್ನ ತಾಯಿಯನ್ನು ಕಳ್ಕೊಂಡವಳು ತುಂಬ ಚಿಕ್ಕ ಏಜಿಗೆ. ಆದ್ದರಿಂದ ಯಕ್ಷಗಾನ ಅನ್ನುವಂಥದ್ದು ನನಗೆ ಒಂಥರ ಅದು ಉಸಿರು. ನೀವು ಉಸಿರಾಡಬೇಡ ಅಂದರೆ ಆಗತ್ತೆ ಯಾವ ಮನುಷ್ಯರಿಗೆ? ಆದ್ದರಿಂದ ನನಗೆ ಅದನ್ನು ಬಿಡಲಿಕ್ಕಾಗಿಲ್ಲ. ಬಂದೆ ಹಾಗಂತ ಯಾರೂ ಪ್ರೋತ್ಸಾಹ ಕೊಡದೆ ನನಗೆ ಇಲ್ಲಿಗೆ ಬರಲಿಕ್ಕಾಗತ್ತಾ? ಖಂಡಿತ ಸಾಧ್ಯ ಇಲ್ಲ. ಪ್ರೋತ್ಸಾಹ ಕೊಟ್ಟವರು ಇದ್ದಾರೆ. ಯಾಕಂದರೆ ಸಂಘಟಕರು ನನ್ನನ್ನು ಕರೀದೇ ಇದ್ದರೆ, ನನ್ನಲ್ಲಿರುವ ಪ್ರತಿಭೆಯನ್ನು ಗುರುತಿಸದೇ ಇದ್ದರೆ, ನನ್ನನ್ನು ಪ್ರೀತಿಸುವ ಜನ ಇಲ್ಲದೇ ಇದ್ದರೆ ನನಗೆ ಹೇಗೆ ಅವಕಾಶಗಳು ಸಿಗ್ತಿತ್ತು? ಪ್ರತಿಭೆ ಒಂದೇ ಇದ್ರೆ ಸಾಕಾಗಲ್ಲ, ಆ ಪ್ರತಿಭೆಗೆ ಒಂದು ಅವಕಾಶ ಅನ್ನೋದು ಬೇಕು, ಅದಕ್ಕೆ ಅನ್ನೋದು ಬೇಕು. ಪ್ರತಿಭೆಗೆ ಅವಕಾಶ ಬೇಕು, ಅವಕಾಶ ಸಿಗಬೇಕು ಅಂತಾದರೆ ಪ್ರತಿಭೆ ಇರಬೇಕು. ಹೀಗೆ ಪರಸ್ಪರ, ಅದು ಒಂದು ನಾಣ್ಯದ ಎರಡು ಮುಖ ಇದ್ದ ಹಾಗೆ ಅದು. ಆದ್ದರಿಂದ ಪ್ರತಿಭೆಯಿಂದ ಅವಕಾಶಗಳು ಹುಡುಕಿಕೊಂಡು ಬಂತು, ಅವಕಾಶದಿಂದ ನನ್ನ ಪ್ರತಿಭೆ ಹೆಚ್ಚಾಯಿತು, ಅಥವಾ ಹೆಚ್ಚು ಮಾಡ್ಕೊಳ್ಳಿಕ್ಕೆ ನಂಗೆ ಸಾಧ್ಯ ಆಗ್ತಾ ಇದೆ. ಅದಕ್ಕಾಗಿ ನನಗದನ್ನು ಬಿಡಲಿಕ್ಕಾಗಿಲ್ಲ. ಇಲ್ಲಿ ಪ್ರೋತ್ಸಾಹ ಕೊಟ್ಟವರು ಇದ್ದಾರೆ, ಕೊಡದೇ ಇದ್ದವರು ಇದ್ದಾರೆ. ನನ್ನ ಇಷ್ಟು ವರ್ಷದ ಜರ್ನಿಯನ್ನು ನೋಡಿ ಆಮೇಲೆ ಅಪ್ಪ ಡಿಸೈಡ್ ಮಾಡಿದ್ದು ಅನ್ನೋದಕ್ಕಿಂತ ಅವ್ರು ಹೇಳಿದ್ದು, ನಿನ್ನ ಹತ್ರ ಆಗತ್ತೆ ಅಂದರೆ ಅವ್ರು ಅಂದ್ಕೊಂಡಿದ್ದು ಹೋಗಿ ಒಂದು ಸ್ವಲ್ಪ ವರ್ಷವೋ ಸ್ವಲ್ಪ ಟೈಮೋ ಹೆಣ್ಮಕ್ಳು ಮಾಡ್ತಾರೆ. ಆದರೆ ಪಾಪ ಅವ್ರಿಗೆ ಕಷ್ಟ. ಯಾಕಂದರೆ ನಮಗೊಂದು ಶೌಚಾಲಯದ ವ್ಯವಸ್ಥೆ ಇರಲ್ಲ, ಒಂದು ಸೀರೆ ಉಟ್ಕೊಳ್ಳಿಕ್ಕೆ ಒಂದು ಸರಿ ಜಾಗ ಇರಲ್ಲ, ಒದ್ದಾಡ್ತೀವಿ ನಾವು. ಒಂದು ಸ್ವಲ್ಪ ದಿನ ನೋಡಿ ಒದ್ದಾಟ ಆದಮೇಲೆ ಅವರಾಗೆ ಹಿಂದೆ ಬರ್ತಾರೆ ಅಂತ ಪಾಪ ಅವರು ಕನ್ಸರ್ನಲ್ಲಿ ಆ ಥರ ಮನೋಭಾವವನ್ನು ಹೊಂದಿದ್ದು. ಬಟ್ ನಾನು ಹಠ ಬಿಡದೆ ಅದನ್ನು ಇಷ್ಟು ವರ್ಷ ಮುಂದುವರ್ಸ್ಕೊಂಡು ಬಂದೆ. ಈಗ ಅವ್ರು ಒಪ್ತಾರೆ, ಸರಿ ಸಾಧ್ಯ ಆಗತ್ತೆ ಅನ್ನೋ ಒಂದು ಮನೋಭಾವ ಇದೆ. ಹಾಗಂತ ಇವತ್ತಿಗೂ ಅವರು ಅದೇ ನಿಲುವು ಏನು ಅಂತಂದರೆ, ಕಷ್ಟ, ಇದು ಸುಲಭ ಇಲ್ಲ, ಹೆಣ್ಮಕ್ಳಿಗೆ ಕಷ್ಟ. ಯಾಕಂದರೆ ಗಂಡಸರಿಗೆ ಕಷ್ಟ, ಹೆಣ್ಮಕ್ಳಿಗೆ ಮತ್ತೂ ಕಷ್ಟ ಆಗತ್ತೆ ಅನ್ನೋದು ಆ ನಿಲುವು ಅವ್ರಿಗೆ ಖಂಡಿತ ಇದೆ. ಆದರೆ ಯಾರು ಎಷ್ಟು ಹೇಳಿದ್ರು ನಮ್ಮ ದಾರಿಯನ್ನು ನಾವು ಚೂಸ್ ಮಾಡ್ಕೊಂಡಿರ್ತೀವಿ, ನಮ್ಮದೊಂದು ವಿಧಿ ಅಂತ ಇರುತ್ತೆ. ಹಾಗಂತ ನಾನು ಈ ಕಡೆ ಎಜುಕೇಷನ್ ಮಾಡಿದ್ದ ಫೀಲ್ಡನ್ನು ಬಿಟ್ಟಿದ್ದೇನೆ ಅಂತಲ್ಲ, ಈ ಕಡೆ ವೃತ್ತಿಯನ್ನು ಮಾಡ್ತಾ ಇದ್ದೇನೆ. ಯಕ್ಷಗಾನವೂ ನನ್ನ ವೃತ್ತಿ ಹೌದು, ನಾನು ಹವ್ಯಾಸಿ ಅಲ್ಲ. ಯಾಕೆ ಅಂತಂದರೆ ವರ್ಷದಲ್ಲಿ ಕೆಲವಾರು ಒಂದು 10 ಕಾರ್ಯಕ್ರಮ ಕೊಟ್ಟರೆ ಹವ್ಯಾಸಿ ಅಂತ ಹೇಳ್ಬೋದು. ಇವತ್ತು 100 ಕಾರ್ಯಕ್ರಮವನ್ನು ಕೊಡುವಾಗ ಹವ್ಯಾಸಿ ಅಂತ ಹೇಳ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತದೆ. ಯಾಕಂದರೆ ನಾನು ಪೇಮೆಂಟ್ ತಗೊಳ್ತೇನೆ, ಫ್ರೀಯಾಗಿ ಏನು ಮಾಡೋಳಲ್ಲ ನಾನು.
ಪೇಮೆಂಟ್ ತಗೊಳ್ತೇನೆ, ನೂರಾರು ಕಾರ್ಯಕ್ರಮಗಳು ಬರುತ್ತೆ. ಆದ್ದರಿಂದ ಹವ್ಯಾಸಿ ಅಲ್ಲ ನಾನು. ಇದೂ ವೃತ್ತಿ ಹೌದು, ಮತ್ತು ನನ್ನ ಎಜುಕೇಷನ್ ವಿಭಾಗದಲ್ಲೂ ನಾನು ವೃತ್ತಿಯನ್ನು ಮುಂದುವರಿಸ್ತಾ ಇದ್ದೀನಿ. ಇದನ್ನು ಅಂದರೆ ಮೀರಿ ನಾನು ಆಳ್ವಾಸ್ ಹಾಸ್ಟೆಲಲ್ಲಿ ಇರ್ತಿದ್ದೆ. ಹೇಗಿದ್ರು ನನಗೆ ಆಳ್ವಾಸಲ್ಲಿ ಪ್ರದರ್ಶನಕ್ಕೆ ಅವಕಾಶ ಇದ್ದೇ ಇರ್ತಿತ್ತು, ಯಾಕಂದ್ರೆ ನಾನು ಅಡಾಪ್ಟ್ ಆಗಿದ್ದೆ ಕಲ್ಚರಲ್ ವಿಭಾಗಕ್ಕೆ. ಆದರೆ ನಾನು ಮಾಡಲೇಬೇಕಾಗಿತ್ತು, ತುಂಬ ಇಷ್ಟಪಟ್ಟೆ ಮಾಡ್ತಿದ್ದೆ. ವಿರೋಧಗಳ ನಡುವೆಯೂ ನನಗೆ ಅವಕಾಶಗಳು ಸಿಗ್ತಾ ಹೋಯಿತು. ಸಹ ಕಲಾವಿದರು ಖಂಡಿತವಾಗಿ ಎಷ್ಟೋ ಸಹ ಕಲಾವಿದರು ಪ್ರೋತ್ಸಾಹ ಮಾಡಿದವರು ಇದ್ದಾರೆ, ಮಾಡದೇ ಇದ್ದವರು ಇದ್ದಾರೆ. ನಾನು ಪ್ರಾಮಾಣಿಕವಾಗಿ ಹೇಳಲೇಬೇಕು, ಇದಕ್ಕೆ ಸುಣ್ಣ ಬಣ್ಣ ಬಳಿಯೋ ಅಗತ್ಯ ಇಲ್ಲ. ಯಾಕೆಂದರೆ ಸಮಾಜದಲ್ಲಿ ಯಕ್ಷಗಾನವು ಸಮಾಜದ ಒಂದು ಅಂಗ, ಸಮಾಜದ್ದೇ ಭಾಗ. ಸಮಾಜ ಬೇರೆ ಅಲ್ಲ, ಯಕ್ಷಗಾನ ಕಲೆಯೋ ಅಥವಾ ಕಲಾವಿದರು ಬೇರೆ ಅಲ್ಲ. ಸಮಾಜದಲ್ಲಿ ಹೇಗೆ ಅಂಕುಡೊಂಕು ಇದೆ, ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಪೀಪಲ್ ಇದ್ದಾರೆ, ಯಕ್ಷಗಾನದಲ್ಲೂ ಹಾಗೆ ಇದ್ದಾರೆ ಅಲ್ವಾ? ಹಾಗೆ ಅಲ್ಲಿ ಪ್ರೋತ್ಸಾಹ ಮಾಡಿದವರು ಇದ್ದಾರೆ, ಮಾಡದೇ ಇದ್ದವರು ಇದ್ದಾರೆ, ಬೇಕಾದಷ್ಟು ಆಡಿಕೊಂಡವರು ಇದ್ದಾರೆ, ಇಲ್ಲ ನಿನ್ನ ಕೈಲಿ ಆಗತ್ತೆ ತಂಗಿ ಅಂತ ಹೇಳಿದವರು ಇದ್ದಾರೆ. ಅಪ್ಪನ ಜೊತೆ ನನ್ನ ಜರ್ನಿ ಅನ್ನೋದು ಪ್ರಾರಂಭ ಮತ್ತೆ ಆಯಿತು. ತುಂಬ ನನಗಂದರೆ ಅಪರಿಮಿತವಾದ ಸಂತೋಷ. ಯಾವ ಮಗಳಿಗೆ ಅಪ್ಪನ ಜೊತೆ ವೇದಿಕೆಯನ್ನು ಹಂಚಿಕೊಳ್ಳುವ ಯೋಗ ಸಿಕ್ಕರೆ ಖುಷಿಯಾಗಲ್ಲ ಹೇಳಿ? ಹಾಗೆ ನನಗೂ ಖುಷಿ ಆಯಿತು. ತುಂಬ ಅದ್ಭುತವಾದಂಥ ಪಾತ್ರಗಳನ್ನು ಅವ್ರ ಜೊತೆ ಮಾಡಲಿಕ್ಕೆ ಅವಕಾಶ. ಅವ್ರ ಜೊತೆ ಅವರು ಕ್ರಿಯೇಟ್ ಮಾಡಿಕೊಟ್ಟದ್ದು ಖಂಡಿತ ಅಲ್ಲ, ಇದನ್ನು ಸಂಘಟಕರು ಕ್ರಿಯೇಟ್ ಮಾಡಿಕೊಟ್ಟಿದ್ದು. ಅವರಿಗೆ ನಾನು ಚಿರಋಣಿ. ನಾನು ಸಂಧಾನದ ಕೃಷ್ಣ ಸಂಧಾನದ ಕೃಷ್ಣ ಅನ್ನುವಂಥದ್ದು ಕ್ಲಿಷ್ಟಕರವಾದ ಪಾತ್ರದಲ್ಲಿ ಒಂದದು. ಎಲ್ಲ ಪುರುಷ ಕಲಾವಿದರ ನಡುವೆ ಒಂದು ಹೆಣ್ಣನ್ನು, ಇಲ್ಲ ಇವರಿಂದ ಸಾಧ್ಯ, ಸಂಧಾನದ ಕೃಷ್ಣನನ್ನು ಮಾಡ್ಲಿಕ್ಕೆ ಸಾಧ್ಯ ಅಂತ ಒಬ್ಬ ಸಂಘಟಕರು ಭರವಸೆ ಇಟ್ಟರು ನಮ್ಮ ಮೇಲೆ ಅಂತಾರೆ. ಅದಕ್ಕಿಂತ ದೊಡ್ಡದು ಏನಿದೆ? ಸಂಘಟಕರು ಭರವಸೆಯನ್ನು ಇಟ್ಟರು, ಸಂಧಾನದ ಕೃಷ್ಣನ್ ಮಾಡಿದರು. ನನ್ನ ಅಪ್ಪನದ್ದೇ ಕೌರವ, ನಮ್ಮದೇ ಅಲ್ಲಿ ಎದರ ಬದರ ವೇಷಗಳಾಗಬೇಕು. ಅಪ್ಪನೇ ಹೇಳ್ಕೊಟ್ಟಿದ್ದಾರೆ ಕೃಷ್ಣನ ನಡೆ ಏನು ಅನ್ನೋದೇ ಅಪ್ಪನ ಹತ್ರ ಕಲ್ತ್ಕೊಂಡಿದ್ದೀನಿ ನಾನು. ತುಂಬ ಚೆನ್ನಾಗಾಯಿತು ಅಂತ ತುಂಬ ಜನ ಆಶೀರ್ವಾದ ಮಾಡಿದರು, ಅಪ್ಪನೂ ಖುಷಿಪಟ್ಟರು. ಆಮೇಲೆ ಜಾಂಬವಂತ ಕೃಷ್ಣ ಇರ್ಬೋದು, ಅಥವಾ ಸತ್ಯವಾನ ಸಾವಿತ್ರಿ ಅಂತಹ ಪ್ರಸಂಗ, ತುಂಬ ಕ್ಲಿಷ್ಟವಾದ ಪ್ರಸಂಗ, ತುಂಬ ಭಾವನಾತ್ಮಕ ಪ್ರಸಂಗ. ಅದರಲ್ಲಿ ನಾನು ಸಾವಿತ್ರಿಯಾಗಿ, ನನ್ನಪ್ಪ ಯಮಧರ್ಮನಾಗಿ, ಆಮೇಲೆ ರಾವಣ ಮತ್ತು ಮಂಡೋದರಿ, ತಂದೆ ಮಗಳು ಗಂಡ ಹೆಂಡತಿಯ ವೇಷವನ್ನು ಮಾಡಬೇಕು. ಅದು ಎಷ್ಟು ಸೂಕ್ಷ್ಮವಾದಂಥ ಸಂಗತಿ, ಅದು ಸುಲಭ ಅಲ್ಲ ಅದು. ಅಂದರೆ ನಾವು ರಂಗದಲ್ಲಿ ಹೋದಾಗ ಪಾತ್ರಗಳೇ ಆಗ್ತೀವಿ ಅನ್ನೋದಕ್ಕೆ ಇದು ಸಾಕ್ಷಿ. ನಾವು ಅಪ್ಪ ಮಗಳೇ ಆದರೆ ಗಂಡ ಹೆಂಡತಿಯ ವೇಷವನ್ನು ಮಾಡಲಿಕ್ಕೆ ಆಗಲ್ಲ. ಆದ್ದರಿಂದ ರಂಗ ಬೇರೆ, ರಿಯಾಲಿಟಿ ಬೇರೆ. ಅಲ್ಲಿ ಆಮೇಲೆ ಈಶ್ವರ ಮತ್ತು ದಾಕ್ಷಾಯಣಿಯ ವೇಷ ಇರ್ಬೋದು, ಎಷ್ಟೋ ಇಂಥ ವೇಷಗಳನ್ನು ಒಟ್ಟಿಗೆ ಮಾಡುವಂಥ ಅವಕಾಶ ಅಪ್ಪನ ಜೊತೆಗೆ ಸಿಕ್ತು. ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ಪಾತ್ರಗಳ ಬಗ್ಗೆ ನನಗೆ ಅವರೇ ಹೆಚ್ಚಾಗಿ ಹೇಳಿಕೊಟ್ಟಿದ್ದು. ಇದ್ರ ನಡೆ ಹೀಗೆ, ಈ ಥರ ವಿಷಯಗಳು ಇದೆ, ಈ ಪಾತ್ರ ಹೀಗೆ ಬರಬೇಕು ಅಂತ ಅವರೇ ಹೇಳ್ಕೊಟ್ಟಿರೋದು. ಇದು ನನಗೆ ಮಾತ್ರ ಅಲ್ಲ, ಅವರಲ್ಲಿ ಕೇಳಿಕೊಂಡು ಬಂದ ಪ್ರತಿ ಕಲಾವಿದರಿಗೂ ಇಲ್ಲ ಅಂತ ಹೇಳಿದೆ, ಅವರು ಪಾಠವನ್ನು ಮಾಡಿದ್ದಾರೆ. ನಮ್ಮನೇಲಿ ಎಷ್ಟೋ ಕಲಾವಿದರು ಬಂದು ಉಳ್ಕೊಂಡು ಅಪ್ಪನ ಹತ್ರ ಬೇರೆ ಬೇರೆ ಪಾತ್ರಗಳನ್ನು ಕೇಳಿಸ್ಕೊಂಡು ಬರ್ಸ್ಕೊಂಡು ಹೋಗ್ತಾರೆ ಇವತ್ತಿಗೂ. ಜುಗಲ್ಬಂದಿ ಅಂತಂದರೆ ಅಪ್ಪ ಹೇಗೆ ಅಂತಂದರೆ, ಈಗ ಮಗಳು ಅನ್ನೋ ಕಾರಣಕ್ಕಾಗಿ ಕನ್ಸೆಷನ್ ಇಲ್ಲ ಅವರದ್ದು, ಅಲ್ಲಿರೋದು ಪಾತ್ರ. ಅವರು ಫುಲ್ ಕಾಲು ಎಳಿತಾರೆ. ಅಂದರೆ ಪ್ರಸಂಗದಲ್ಲಿಯೇ ಮಗಳು ಅಂತ ಯಾವ ಕನ್ಸೆಷನ್ ಕೊಡದೆ ಫುಲ್ ಕಾಲು ಎಳಿತಾರೆ. ಈಗ ಅವರದ್ದು ಅರ್ಜುನ, ನಂದು ಕೃಷ್ಣನ್ ಸನ್ನಿವೇಶ ಆದಾಗಲೂ ಅಷ್ಟೇ, ಅದೊಂದು ವಿಡಿಯೋ ಸ್ವಲ್ಪ ವೈರಲ್ ಆಗಿತ್ತು. ಆಮೇಲೆ ಪಾಪ ಹಾಕಿದವರ ಅಕೌಂಟ್ ಹ್ಯಾಕ್ ಆಗಿ ಆ ವಿಡಿಯೋನೂ ಹೋಯಿತು, ಆಯಿತಾ? ಅದು ಹಾಗೆ ಸಂಭಾಷಣೆಯದ್ದೇ ವಿಡಿಯೋ ಅದು. ಆ ಸಂಭಾಷಣೆಯಲ್ಲೂ ಹಾಗೆ ಅದು ಏನು ಮಾತಾಡಿದ್ದೇವೆ ಈಗ ನೆನಪಿಲ್ಲ, ಯಾಕಂದರೆ ನಾವು ಬಾಯ್ಪಾಠ ಮಾಡಿ ಮಾತಾಡೋದಲ್ಲ, ಏನೋ ಒಂದು ಆ ಕ್ಷಣದಲ್ಲಿ ಆಗಿರುತ್ತೆ. ತುಂಬ ಅವರಂದರೆ ಮಗಳು ಅಂತಂದರೆ ಇನ್ನೂ ಸ್ಟೇಜ್ ಮೇಲೆ ನನ್ನನ್ನು ಸ್ಟ್ರಾಂಗ್ ಮಾಡ್ಲಿಕ್ಕೆ ನೋಡ್ತಾರೆ. ಅಂದರೆ ಮತ್ತು ಅಂದರೆ ಕಾಲು ಎಳಿತಾರೆ, ಅವಳು ಉತ್ತರ ಕೊಡಬೇಕು, ಆ ಪಾತ್ರವಾಗಿ ಉತ್ತರ ಕೊಡಬೇಕು ಅಂತ ನನ್ನನ್ನು ಮತ್ತೂ ಜಾಸ್ತಿಯೇ ಕಾಲು ಎಳಿತಾರೆ ಅವರು. ಆದರೆ ಆಮೇಲೆ ಸಂಭಾಷಣೆ, ಅಪ್ಪ ನಾನು ಹೀಗೆ ಉತ್ತರ ಕೊಟ್ಟನಲ್ಲ, ಇದರಲ್ಲಿ ಏನು ತಪ್ಪಿದೆ, ಇದರಲ್ಲಿ ಏನು ಸರಿ ಇದೆ, ಇದೆಲ್ಲ ಡಿಸ್ಕಸ್ ಮಾಡಿಕೊಂಡೇ ಬರ್ತೀವಿ ಆಮೇಲೆ ಒಟ್ಟಿಗೆ. ಪರ್ಟಿಕ್ಯುಲರ್ಲಿ ಸಂಭಾಷಣೆ ಅಂತ ನನಗೆ ಈಗ ಪಾಯಿಂಟ್ಸ್ ನೆನಪಾಗ್ತಾ ಇಲ್ಲ. ನಾನು ಚಿಕ್ಕವಳಿದೆ ಅಂದರೆ ಬಾಲ್ಯದಲ್ಲಿ ನನಗೆ ಸಿಕ್ಕಿದ್ದೆ ಬೈಗುಳ ಬೈಗುಳ ಬೈಗುಳ. ಎಷ್ಟರ ಮಟ್ಟಿಗೆ ಅಂತ ಅಂದರೆ, ಇದು ಯಾವುದಾದ್ರೂ ಒಂದು ಚಿಕ್ಕ ಪುಟ್ಟ ವೇಷ ಮಾಡ್ತಿದ್ದಿದ್ದಲ್ಲ, ಆಗ ಚಿಕ್ಕ ಪುಟ್ಟ ವೇಷವು ನನ್ನ ಕೈಲಿ ಸರಿ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ನಂಗೆ ಅಪ್ಪನ ಮೇಲಿನ ಭಯ. ಚೌಕಿಗೆ ಹೋದ್ಮೇಲೆ ಇವರು ಮುಖನೇ
ಹೀಗೆ ಮಾಡ್ಕೊಂಡಿರ್ತಿದ್ರು ಆಯಿತಾ. ಆಮೇಲೆ ಶುರು ಮಾಡ್ಕೊಳ್ತಿದ್ರು, ನಿಂಗಲ್ಲ ಯಾಕೆ ಯಕ್ಷಗಾನಕ್ಕೆ ಬತ್ರಿ, ಯಾಕೆ ಯಕ್ಷಗಾನಕ್ಕೆ ಬರ್ತೀರಾ ನೀವೆಲ್ಲ, ಒಂದು ವಾಕ್ಯ ಸರಿ ಹೇಳಲಿಕ್ಕಾಗಲ್ಲ ನಿಮಗೆಲ್ಲ, ಹಾಂ ಯಾಕೆ ನೀವೆಲ್ಲ ಯಕ್ಷಗಾನಕ್ಕೆ ಬರ್ತೀರಿ, ಸರಿಯಾಗಿ ಬೈತಿದ್ರು. ಎಲ್ಲರೂ ಇರ್ತಿದ್ರಲ್ಲ ಚೌಕಿ ಅಂದಮೇಲೆ ಎಲ್ಲರೂ ಕಲಾವಿದರು ಇರ್ತಾರೆ, ಪ್ರೇಕ್ಷಕರು ಇರ್ತಾರೆ. ತಲೆ ಎತ್ತುದಿಲ್ಲ, ತಲೆ ಕೆಳಗೆ ಮಾಡ್ಕೊಂಡವಳು ತಲೆ ಎತ್ತುದಿಲ್ಲ ನಾನು, ಯಾಕಂದರೆ ನನಗೆ ಅಳು ಬರ್ತಾ ಇರುತ್ತೆ, ಏನು ಮಾತಾಡೋದು. ಇನ್ನೊಂದು ದಿನ ನೆನಪಿದೆ ನನಗೆ, ಸರಿಯಾಗಿ ಬೈದಿದ್ರು, ನಿಮಗೆಲ್ಲ ಇನ್ನೂ ಒಂದು ಕಿರೀಟ ಕಟ್ಕೊಳ್ಳಿಕ್ಕೆ ಬರೋದಿಲ್ಲ ಅಂತ ನನಗೆ ಬೈದಿದ್ರು. ಬೈಸ್ಕೊಳ್ಳುವಾಗ ಎಷ್ಟು ವರ್ಷ ನನಗೆ, ಎಷ್ಟನೇ ಕ್ಲಾಸ್, 4ನೇ ಕ್ಲಾಸು, 4ನೇ ಕ್ಲಾಸಿಗೋ 3ನೇ ಕ್ಲಾಸಿಗೋ ಕಿರೀಟ ಕಟ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಸರಿ ಬೈದಿದ್ರು. ಅಂದರೆ ಅವ್ರಿಗೆ ಏನು ಅಂತಂದರೆ, ಯಾವುದ್ರಲ್ಲಾದ್ರೂ ನಾವು ತೊಡಗಿಸ್ಕೊಂಡಿದ್ದೀವಿ ಅಂತಂದರೆ ಅದರಲ್ಲಿ ನಾವು ಅಧ್ಯಯನ ಮಾಡಬೇಕು ಅಂತ. ಅವ್ರ ಮಕ್ಕಳು ಅಂತ ಅವ್ರಿಗೆ ಕನ್ಸೆಷನ್ ಕೊಟ್ಟು ಚಿನ್ನಾರನ್ನ ಅಂತ ಹೇಳಿಕೊಂಡು ಮಕ್ಕಳು ಮಾಡಿದ ತಪ್ಪನ್ನೆಲ್ಲ ಮುಚ್ಚಾಕೊಂಡು ಹೋಗುವಂಥ ಜಾತಿ ಅಲ್ಲ. ತಪ್ಪು ಯಾರು ಮಾಡಿದ್ರು ತಪ್ಪೆ, ಸರಿ ಯಾರು ಮಾಡಿದ್ರು ಸರಿಯೇ ಅಂತ. ಎಷ್ಟೋ ಕಲಾವಿದರನ್ನು ತಪ್ಪು ಮಾಡಿದಾಗ ಅವರು ಬೈದಿದ್ದಿದೆ, ನನಗೆ ಮಾತ್ರ ಅಂತಲ್ಲ, ತುಂಬ ಕಲಾವಿದರಿಗೆ ಬೈದಿದ್ದಿದ್ದೆ. ಅದೇ ಚಂದ ಮಾಡಿದಾಗ ಅವರನ್ನು ಕರೆದು ತುಂಬ ಚಂದ ಮಾಡಿದೆ ಅಂತ ಎಲ್ಲರ ಎದುರು ಹೊಗಳಿದ್ದು ತುಂಬಾ ಇದೆ ಅಂಥದ್ದು. ಆದರೆ ಆ ವಿಷಯದಲ್ಲಿ ಮಗಳನ್ನು ನೀನು ತುಂಬ ಚಂದ ಮಾಡಿದ್ದೆ ಅಂತ ಯಾರೆದ್ರಿಗೂ ಹೊಗಳಲಿಲ್ಲ. ಬೈದಿದ್ದು ಎಲ್ಲರೆದ್ರಿಗೆ ಬೈದಿದ್ದಾರೆ, ಹೊಗಳುವಾಗ ಮಾತ್ರ ಯಾರೆದ್ರಿಗೂ ಮಗಳೇ ನೀನು ಇವತ್ತು ಭಾರಿ ಚಂದ ಮಾಡ್ದಂತ ಅವ್ರು ಇವತ್ತಿನ ತನಕ ಹೇಳಿದ್ದಿಲ್ಲ. ಮನೇಲಿ ನಾನು ಕೇಳಿದಾಗ ಮಾತ್ರ ನಾನು ಕೇಳಬೇಕು, ಅಪ್ಪ ಇವತ್ತು ನಂದು ವೇಷ ಏನಾಯಿತು. ಫಸ್ಟ್ ಟೈಮು ಇಷ್ಟು ವರ್ಷದ ಜರ್ನಿಯಲ್ಲಿ, ಈಗ ಲಾಸ್ಟ್ ಇಯರ್ ಡಿಸೆಂಬರಲ್ಲಿ ಅಂಕೋಲದ ಬಾಸ್ಗೋಡು ಅನ್ನುವಲ್ಲಿ ಒಂದು ಸಪ್ತಾಹ ನಡೆಯುತ್ತೆ, 7 ದಿನದ ಯಕ್ಷಗಾನ ಕಾರ್ಯಕ್ರಮ. ಅಲ್ಲಿಯ ಸಂಘಟಕರು ಹಾಗೆ, ಅವರಿಗೂ ನಾನು ಯಾವತ್ತೂ ಋಣಿ, ಅಂಕೋಲದ ಜನತೆಗೂ ಅಷ್ಟೇ ಯಾವತ್ತೂ ಋಣಿ ನಾನು. ಯಾಕಂದರೆ ಅಷ್ಟು ಹೊಸ ಹೊಸ ವೇಷಗಳನ್ನು ಕೊಟ್ಟಿದ್ದಾರೆ ಅವರು. ಅಲ್ಲೂ ಹಾಗೆ ರಾವಣ ಮಂಡೋದರಿ ಪಾತ್ರ ಆಗಿದ್ದಲ್ಲಿ ಈಗ 1 ವರ್ಷದ ಹಿಂದೆ ಅದು. ಆಗ ನಂದು ಅಪ್ಪಂದು ಅದರಲ್ಲಿ ಸಂಭಾಷಣೆ, ಕುಣಿತ ಏನೂ ಇಲ್ಲ, ಎಲ್ಲ ಸಂಭಾಷಣೆ. ಅಂಥ ಸಂಭಾಷಣೆ ಸಂದರ್ಭದಲ್ಲಿ ಪ್ರೇಕ್ಷಕರಿಗೂ ತುಂಬ ಇಷ್ಟ ಆಯಿತು ಆವತ್ತು ಪ್ರಸಂಗ. ಅಪ್ಪನ ಜೊತೆಗೆ ಆಮೇಲೆ ವಾಪಸ್ ನಾನು ಮನೆಗೆ ಹೋಗುವಾಗ ಕೇಳೋ ಬೇಡವೋ ಅಂತ ಮಾಡ್ಕೊಂಡು ಅಪ್ಪನ ಹತ್ರ ಕೇಳೇ ಬಿಟ್ಟೆ, ಅಪ್ಪ ನನ್ನ ವೇಷ ಹೆಂಗಾಯಿತು ಅಂತ. ಫಸ್ಟು ವೇಷ ಸೂಪರ್ ಅಂತ ಅಂದರು. ನಾನು ಅವ್ರ ವೇಷ ಅಂತ ಹೇಳಿದ್ರೆ ಆಯ್ತು ಇವತ್ತು ನನಗೆ ಬೈಗಳ ಗ್ಯಾರಂಟಿ ಅಂತ ಅಂದ್ಕೊಂಡಿದ್ದೆ. ಇಲ್ಲ ಸೂಪರ್ ಅಂತ ಫಸ್ಟ್ ಟೈಮ್ ಅವ್ರ ಬಾಯಲ್ಲಿ ಬಂದಿದ್ದು ಇಷ್ಟು ವರ್ಷದಲ್ಲಿ ಲಾಸ್ಟ್ ಇಯರ್ ಮಂಡೋದರಿಗೆ. ಅದು ನಾನು ಕೇಳಿದ ಮೇಲೆ ಅಲ್ಲ, ನನಗೆ ಇವತ್ತಿಗೆ ಯಾವ ಅವಾರ್ಡ್ ಸಿಕ್ಕಿದ್ರು ಬಹುಶಃ ನಂಗೆ ಇಷ್ಟು ಖುಷಿಯಾಗಿರ್ಲಿಕ್ಕಿಲ್ಲ. ನನ್ನ ಭೂಮಿ ಮೇಲೆ ಇಲ್ಲ ಅಷ್ಟು ಕೇಳ್ಕೊಂಡು, ಅಷ್ಟು ಖುಷಿ ನನಗೆ. ಅಪ್ಪ ಫಸ್ಟ್ ಟೈಮ್ ಅಪ್ಪ ನನ್ನ ವೇಷ ಚಂದ ಆಯಿತು ಅಂತ ಹೇಳಿಬಿಟ್ರಲ್ಲ ಅಂತ. ಅದು ನಾನು ಕೇಳಬೇಕು ಅವ್ರ ಹತ್ರ, ಅವ್ರಾಗ ಬಂದು ಹೇಳಲ್ಲ. ಅದೇ ತಪ್ಪು ಮಾಡಿದರೆ ನಾನು ಕೇಳಬೇಕಂತ ಇಲ್ಲ, ಸರಿ ಮಂತ್ರಾಕ್ಷತೆ ಕೊಡ್ತಾರೆ ಅವರು. ಯಕ್ಷಗಾನದಲ್ಲಿ ಹೆಣ್ಣು ಮಕ್ಕಳ ಪಾತ್ರದಲ್ಲಿ ಪ್ರತಿಯೊಬ್ಬ ಹೆಚ್ಚಿನ ಪ್ರೇಕ್ಷಕರಿಗೆ ಕಂಡು ಬರುವ ಕೊರತೆ ಮಾತು, ಅಂದರೆ ಸ್ವರ. ಇದು ಒಂದು ದೇವರು ಕೊಟ್ಟಿದ್ದು, ಇದನ್ನು ಅಕ್ಸೆಪ್ಟ್ ಮಾಡಲೇಬೇಕು ಜನರು. ಇನ್ನೊಂದು ಏನು ಅಂತಂದರೆ, ಎಲ್ಲರೂ ಹೆಚ್ಚಿನ ಜನ ಹೇಳುವಂಥದ್ದು, ಹೆಚ್ಚಿನ ಮಹಿಳಾ ಕಲಾವಿದರಿಗೆ ಮತ್ತೆಲ್ಲ ಓಕೆ, ಸ್ವರ ಮಾತ್ರ ಕೇಳಲಿಕ್ಕಾಗೋದಿಲ್ಲ ಅಂತ. ಇದು ಪಾಪ ಅವ್ರವ್ರು ಯಾರು ನಾವು ಕೈಯಾರೆ ಮಾಡ್ಕೊಂಡಿದ್ದಲ್ಲ ಇದನ್ನು. ಆದರೆ ಪ್ರಯತ್ನ ಪಟ್ಟರೆ ಅದನ್ನು ನಾವು ಒಂದಿಷ್ಟು ಮಾಡಿಫೈ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಯಾಕಂದರೆ ನಾನು ಹುಟ್ಟುವಾಗಲೇ ತೀರಾ ಬೇಸ್ ವಾಯ್ಸ್ ಅಲ್ಲ, ಹಾಗಂತ ನಂದು ಕೀರು ಸ್ವರವೂ ಅಲ್ಲ, ಸ್ವಲ್ಪ ದಪ್ಪ ಸ್ವರವೇ ನಂದು. ಆದರೆ ಮುಖ್ಯವಾಗಿ ಪ್ರಯತ್ನ ಪಟ್ಟಿದ್ದೇನು ಅಂತಂದರೆ ಶ್ರುತಿಗೆ ತಕ್ಕ ಹಾಗೆ ಮಾತಾಡಬೇಕು ಅನ್ನೋದು ನನಗೆ ಅರ್ಥ ಆಗ್ತಾ ಹೋಯಿತು. ಯಕ್ಷಗಾನದ ವಾತಾವರಣ ಅನ್ನೋದು ಬರೋದು ಯಾವಾಗ ಅಂತ ಅಂದರೆ, ಯಕ್ಷಗಾನದ ಶ್ರುತಿಗೆ ಸರಿಯಾಗಿ ಮಾತಾಡಿದಾಗ. ಆ ಶ್ರುತಿಯನ್ನು ತಪ್ಪಿ ಮಾತಾಡ್ತೀವಿ ಅಂತಂದರೆ ಯಕ್ಷಗಾನದ ವಾತಾವರಣ ಹೋಗುತ್ತೆ. ಇದನ್ನು ಮಹಿಳಾ ಕಲಾವಿದರು ಮಾತ್ರ ಅಲ್ಲ, ಎಷ್ಟೋ ಜನ ಪಾಪ ಸ್ವರವೇ ಇಲ್ಲದ ಪುರುಷ ಕಲಾವಿದರು ಇದ್ದಾರೆ. ಎಲ್ರಿಗೂ ಪುರುಷ ಕಲಾವಿದರಿಗೆ ಬೇಸ್ ವಾಯ್ಸ್ ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಪಾಪ ಸ್ವರದ ಸಮಸ್ಯೆ, ಸ್ವತಃ ನನ್ನ ಅಪ್ಪನಿಗೆ ಸ್ವರದ ಸಮಸ್ಯೆ ಇದೆ ಅವರಿಗೆ, ಆಯಿತಾ. ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರಲ್ವ, ಹಾಗೆ ಮ್ಯಾನೇಜ್ ಮಾಡಿಕೊಂಡು ಹೋಗಬೇಕು. ಮೇನ್ ನಾಭಿಯಿಂದ ಸ್ವರವನ್ನು ತೆಗೆಯೋದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. 100% ಅಲ್ದಿದ್ರು ನಾವು ಎಷ್ಟಿದೀವೋ ಅದಕ್ಕಿಂತ ಮತ್ತೊಂದು ಸ್ಟೆಪ್ ನಾವು ಮೇಲೆ ಮಾಡ್ಕೊಳ್ಬೋದು, ಆ ಸಾಧ್ಯತೆ ಇದೆ. ನನ್ನ ಸ್ವಂತ ಅನುಭವ ಇದು.
ನನ್ನ ಹಳೆಯ ವಿಡಿಯೋಗಳನ್ನು ನೋಡಿದರೆ ಈಗಿನ ವಿಡಿಯೋಗಳು ನೋಡಿದ್ರೆ ಅಥವಾ ಹಳೆಯ ಪ್ರದರ್ಶನಕ್ಕೂ ಈಗಿನ ಪ್ರದರ್ಶನಕ್ಕೂ ನನ್ನ ಸ್ವರದ ಏರಿಳಿತ ಅಥವಾ ಬೇಸಲ್ಲಿ ವ್ಯತ್ಯಾಸ ಇದೆ, ಕಾಣ್ಬೋದು ಅದನ್ನು. ಅದು ಪ್ರಾಕ್ಟೀಸ್ ಮಾಡಿಕೊಂಡಿದ್ದು. ಇನ್ನೊಂದು ಏನು ಅಂತಂದರೆ ಶ್ರುತಿಗೆ ಸರಿಯಾಗಿ ಮಾತಾಡ್ಲಿಕ್ಕೆ ಕಲಿಬೇಕು ನಾವು. ಭಾಗವತ ಚಂಡೆ ಮೊದಲು ಯಾವ ಶ್ರುತಿ ಇದೆ ಆದಷ್ಟು ಪ್ರಯತ್ನ ಮಾಡಬೇಕು ಅನ್ನೋದು ಒಂದು. ಇನ್ನೊಂದು ಏನು ಅಂತಂದರೆ ಜನರ ಮೈಂಡ್ ಸೆಟ್. ಈಗ ಯಕ್ಷಗಾನವನ್ನು ಗಂಡಸರೇ ಮಾಡಿದ್ದನ್ನು ನೋಡ್ಕೊಂಡು ಬರ್ತಾ ಇದ್ದಾರೆ ಇಷ್ಟು ವರ್ಷದಿಂದ. ಅವ್ರಿಗೆ ಇತ್ತೀಚಿನ ಬೆಳವಣಿಗೆಯಲ್ಲಿ ಹೆಣ್ಣುಮಕ್ಳನ್ನ ನೋಡುವಾಗ ಅಕ್ಸೆಪ್ಟ್ ಮಾಡೋದು ಕಷ್ಟ ಆಗ್ಬೋದು. ಯಾಕಂದರೆ ಇಷ್ಟು ವರ್ಷ ಒಂದೇ ಥರ ನೋಡ್ಕೊಂಡು ಬಂದಾಗ ಆ ಒಂದು ಸ್ಟೀರಿಯೋ ಟೈಪ್ ಅನ್ನೋದು ಸೆಟ್ ಆಗಿರುತ್ತೆ. ಅದನ್ನು ಬದಲಾವಣೆ ಆಗ್ಲಿಕ್ಕೆ ಟೈಮ್ ತಗೊಳತ್ತೆ. ಈಗ ಗಂಡಸೇ ಹೆಣ್ಣು ವೇಷ ಮಾಡಿದಾಗ ನಾವು ಒಪ್ಪೋದಿಲ್ವಾ? ಅವ್ರದ್ದು ವಾಯ್ಸ್ ಗಡಸಾಗೇ ಇರುತ್ತೆ, ಆದರೂ ಅವ್ರನ್ನ ಸ್ತ್ರೀ ವೇಷಕ್ಕೆ ಒಪ್ತೀವಿ ನಾವು. ಅದೇ ಹೆಣ್ಣು ಮಾಡಿದಾಗ ಯಾಕೆ ಕಷ್ಟ ಆಗತ್ತೆ? ಯಾಕೆ ಅಂತಂದರೆ ಇಷ್ಟು ದಿನ ನಾವು ನೋಡಿದ ಪ್ಯಾಟರ್ನ್ ಅದಕ್ಕಾಗಿ ಕಷ್ಟ ಆಗ್ತಿದೆ. ಅದಕ್ಕೆ ಇದು ಕಾಲಾನಂತರದಲ್ಲಿ ಬದಲಾಗಬಹುದು. ಮತ್ತು ನಾವು ಹೆಣ್ಣು ಮಕ್ಕಳು ಬದಲು ಮಾಡ್ಕೊಳ್ಬೇಕಾದ ಅಂಶಗಳು ಖಂಡಿತ ಇದೆ. ಅಂದರೆ ಡೆವಲಪ್ ಮಾಡ್ಕೊಳ್ಳಿಕ್ಕೆ ಟೈಮ್ ಬೇಕು, ನಮಗೂ ಬೇಕು ಖಂಡಿತ. ಪ್ರದರ್ಶನಗಳು ಹೆಚ್ಚಾಗೋದು ಪೌರಾಣಿಕ ಪ್ರಸಂಗವೇ. ಈಗ ನನ್ನನ್ನು ಅತಿಥಿ ಕಲಾವಿದೆಯಾಗಿ ಕರೆಯುವಂಥದ್ದು ಪೌರಾಣಿಕ ಪ್ರಸಂಗಕ್ಕೆ. ಮತ್ತು ಅದು ಒಂಥರ ಜೀವಂತ. ಈಗ ಸಾಮಾಜಿಕ ಪ್ರಸಂಗಗಳು ಏನಾಗುತ್ತೆ ಅಂತ ಅಂದರೆ 1 ವರ್ಷ ಅದರ ವ್ಯಾಲಿಡಿಟಿ ಅಲ್ವಾ? ಎಷ್ಟೇ ಮೆರೀಲಿ ಬೇಕಾದರೆ ಅದರ ವ್ಯಾಲಿಡಿಟಿ 1 ವರ್ಷ ಮೆರೆದು ಬಿಡುತ್ತೆ. ಅಂಥ ಪ್ರಸಂಗಗಳು ತುಂಬ ಇದೆ. ಆದರೆ ನೆಕ್ಸ್ಟ್ ಇಯರ್ ಇನ್ನೊಂದು ಹೊಸ ಸಾಮಾಜಿಕ ಬಂದಾಗ ಇದು ಮರೆತು ಹೋಗುತ್ತೆ. ಆದರೆ ಪೌರಾಣಿಕ ಹಾಗಲ್ಲ. ನೀವು ಕೃಷ್ಣಾರ್ಜುನವೋ ಗದಾ ಯುದ್ಧವೋ ಇದನ್ನು ಬೇಕಾದ್ರೆ 1000 ಸಲ ಮಾಡಿದ್ದನ್ನೇ ಮಾಡಿ ಜನ ಇನ್ನೂ ನೋಡ್ತಾರೆ. ಯಾಕಂದರೆ ಅದರಲ್ಲಿ ಸತ್ವ ಇದೆ, ಅದು ಎವರ್ ಗ್ರೀನ್ ಅದು. ಆದ್ದರಿಂದ ಅದೆಲ್ಲ ಜೀವಂತ ಪಾತ್ರಗಳು. ಅಲ್ಲಿ ಬರುವಂಥ ವಿಲನ್ ಪಾತ್ರಗಳಿರ್ಬೋದು, ಸ್ತ್ರೀ ವೇಷ ಇರ್ಬೋದು, ಪುರುಷ ವೇಷ ಇರ್ಬೋದು, ಹಾಸ್ಯ ಇರ್ಬೋದು, ಎಲ್ಲವೂ ಅದು ಜೀವಂತ ಕ್ಯಾರೆಕ್ಟರ್ಗಳು. ಆದ್ದರಿಂದ ಅದಕ್ಕೆ ಖಂಡಿತ ಸಂಘಟಕರು ಕರೆಯೋದೇ ಅದಕ್ಕೆ ಕರೀತಾರೆ. ನಮಗೂ ಅದೇ ಖುಷಿ. ಆಗ ಪೌರಾಣಿಕ ನಾಟಕ ಅಂತಂದರೆ ನಾನು ಆಳ್ವಾಸಲ್ಲಿ ಇರುವಾಗಲೇ ಜೀವನ್ ರಾಮ್ ಸರ್ ಅವರದ್ದು ನಿರ್ದೇಶನದಲ್ಲಿ ದೂತವಾಕ್ಯ ಅಂತ ಕೃಷ್ಣ ಮತ್ತು ಕೌರವ, ಕೃಷ್ಣ ಸಂಧಾನಕ್ಕೆ ಹೋಗುವಂಥ ಪ್ರಸಂಗ. ಅದು ಕೂಡ ದೂತವಾಕ್ಯಂ ಅಂತ ಭಾಸಕವಿ ರಚಿತವಾಗಿದ್ದದು. ಅದನ್ನು ಕೃಷ್ಣನ ಪಾತ್ರವನ್ನು ಅದರಲ್ಲಿ ಮಾಡ್ತಿದ್ದೆ. ಇದು ಪೌರಾಣಿಕ ನಾಟಕವೇ ಅದು. ಆದ್ದರಿಂದ ಅದೊಂದು ಮಾಡಿದ್ದೇನೆ ಬಿಟ್ಟರೆ ಅದ್ರ ಬಿಟ್ಟು ನಾನು ಪೌರಾಣಿಕ ನಾಟಕಗಳನ್ನು ಮಾಡಿಲ್ಲ. ನನಗೆ ಸಂಗೀತದ ಆಸಕ್ತಿ ತುಂಬ ಇದೆ. ಯಾಕಂತಂದರೆ ನನ್ನ ಅಮ್ಮ ಹಾಡು ಹೇಳ್ತಿದ್ರು, ತುಂಬ ಚೆನ್ನಾಗಿ ಹಾಡು ಹೇಳ್ತಿದ್ರು. ನನ್ನ ಅಜ್ಜಿ ತುಂಬ ಚೆನ್ನಾಗಿ ಹೇಳ್ತಾರೆ, ಚಿಕ್ಕಮ್ಮ, ಮಾವ ಅಂತೂ ಭಾಗವತರು. ಹೀಗೆ ಸಂಗೀತದ ವಾತಾವರಣವು ನನ್ನ ಮನೆಯಲ್ಲಿತ್ತು. ನನಗೆ ಅದರಲ್ಲಿ ಆಸಕ್ತಿ. ಅಮ್ಮ ತುಂಬ ಭಜನೆಗಳನ್ನು ಹೇಳ್ಕೊಟ್ಟಿದ್ರು. ಅದನ್ನು ನಾನು ಎವ್ರಿ ಡೇ ನಮ್ಮ ಮನೇಲಿ ಭಜನೆ ಮಾಡ್ತಿದ್ದೆ. ಇವಾಗಲೂ ಮಾಡ್ತೀವಿ, ನಾವು ಭಜನೆ ಮಾಡ್ತೀವಿ ಮನೇಲಿದ್ದಾಗ. ಆಗಂತೂ ಚಿಕ್ಕವರಿದ್ದಾಗ ಎವ್ರಿ ಡೇ ಮಾಡಬೇಕಿತ್ತು. ಅದನ್ನು ತುಂಬ ಸಂತೋಷದಿಂದ ಮಾಡ್ತಿದ್ದೆ, ಖುಷಿಪಟ್ಟು ಮಾಡ್ತಿದ್ದೆ. ಸಂಗೀತದ ಒಲವು ಬಹುಶಃ ಅಲ್ಲಿಂದಲೇ ಪ್ರಾರಂಭ ಆಯಿತು ನನಗೆ. ಸಂಗೀತ ಬೇರೆ ಎಲ್ಲ, ನಮ್ಮ ಯಕ್ಷಗಾನದ ಭಾಗವತಿಕೆ ಬೇರೆ ಅಲ್ಲ. ಹಾಗೆ ಯಕ್ಷಗಾನದ ಒಲವಿದ್ದರಿಂದ ಯಕ್ಷಗಾನದ ಭಾಗವತಿಕೆಯ ಮೇಲೂ ಒಲವು ಹೋಯಿತು. ಯಾವತ್ತೂ ನಾನು ಅದನ್ನು ಭಾಗವತಿಕೆಯನ್ನು ಮಾಡಬೇಕು ಅಥವಾ ಭಾಗವತೆ ಆಗಬೇಕು ಅಂತ ಇಂಟೆನ್ಷನ್ ಇಲ್ಲ. ಯಾಕಂದ್ರೆ ನನಗೆ ಯಾವತ್ತೂ ಪಾತ್ರ ಆಗೋದು ಜಾಸ್ತಿ ಪ್ರೀತಿ. ನನ್ನ ಟೈಮ್ ಪಾಸ್ಗೋಸ್ಕರ ನಾನು ಹಾಡ್ಕೊಳ್ಳೋದಿದೆ, ಭಾಗವತಿಕೆಯನ್ನು ಮಾಡ್ಕೊಳ್ಳೋದಿದೆ. ಮತ್ತು ಮುಖ್ಯವಾಗಿ ನನಗೆ ತುಂಬ ಸಹಕಾರಿಯಾಗಿದ್ದು ಭಾಗವತಿಕೆ, ನಾನು ಯಕ್ಷಗಾನ ತರಗತಿಗಳನ್ನು ಮಾಡುವಾಗ, ನನ್ನ ವಿದ್ಯಾರ್ಥಿಗಳಿಗೆ ಹೇಳ್ಕೊಡುವಾಗ ನಾನು ಬೇರೆ ಭಾಗವತರನ್ನು ತಂದು ಕೂರಿಸಿ ನಂಗೆ ಪ್ರಾಕ್ಟೀಸ್ ಮಾಡಿಸ್ಬೇಕು ಅಂತ ಇಲ್ಲ. ಅಲ್ಲಿ ನಾನೇ ಭಾಗವತಿಕೆಯನ್ನು ಮಾಡಿಕೊಂಡು ಅವ್ರಿಗೆ ಹೇಳ್ಕೊಡ್ಬೋದು. ಆದ್ದರಿಂದ ತುಂಬ ನನಗೆ ಇದು ಯೂಸ್ಫುಲ್ ಆಯಿತು ಈ ದಾರಿಯಲ್ಲಿ. ಖಂಡಿತವಾದಿ ಲೋಕ ವಿರೋಧಿ ಅಂತ ಒಂದು ಮಾತಿದೆ. ಇನ್ನೂ ಒಂದು ಇದು ಸತ್ಯ, ಪರಮ ಸತ್ಯ. ಈಗ ಕಾಂಟ್ರವರ್ಸಿ ಮಾಡಬೇಕು ಅಂತ ಮಾಡೋದು ಬೇರೆ, ಕಾಂಟ್ರವರ್ಸಿ ಆಗಿ ಹೋಗೋದು ಬೇರೆ. ನಾನು ಕಾಂಟ್ರವರ್ಸಿ ಮಾಡಬೇಕು ಅಂತ ಖಂಡಿತ ಯಾವ ಹೆಣ್ಣಿಗೆ ಆಸೆ ಇರುತ್ತೆ? ಕಾಂಟ್ರವರ್ಸಿ ಮಾಡಬೇಕು, ಅದಾಗಬೇಕು ಅಂತ ಯಾರಿಗಿರುತ್ತೆ ಅಲ್ವಾ? ಮತ್ತು ಕಾಂಟ್ರವರ್ಸಿ ಮಾಡಿದವರು ಅಥವಾ ಅದ್ರ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡಿದವರು ಇದ್ದಾರೆ, ನೆಗೆಟಿವ್ ಆಗಿ ಮಾತಾಡಿದವರು ಇದ್ದಾರೆ. ನಾನು ಖಂಡಿತ ಎರಡನ್ನೂ ಸ್ವೀಕಾರ ಮಾಡ್ತೀನಿ. ನನಗೆ ಅದರಲ್ಲಿ ಯಾವ ಆಕ್ಷೇಪವೂ ಇಲ್ಲ, ಅವರವ್ರ ಭಾವಕ್ಕೆ ತಕ್ಕಾಗೆ. ಆದರೆ ನಾನು ಸ್ಪಷ್ಟತೆ ಏನು ಕೊಡಬೇಕು ಅಂತ ಅಂದರೆ ಇಲ್ಲಿ ಸಾಮಾಜಿಕ ಜವಾಬ್ದಾರಿ ಇದ್ದ ಕಾರಣ ನಾನು ಆ ವಿಷಯವನ್ನು ಅಲ್ಲಿ ಹೇಳಿದೆ ಸ್ಟೇಜಲ್ಲಿ. ಅದೇ ಸಾಮಾಜಿಕ ಜವಾಬ್ದಾರಿ ಇದ್ದ ಕಾರಣ ಅದಕ್ಕೆ ನಾನು ಸ್ಪಷ್ಟತೆಯನ್ನು ಹೇಳಬೇಕಾಗತ್ತೆ. ಆವತ್ತು ನಾನು ಮಾಡಿದ ಭಾಷಣ ಇಷ್ಟೇ, ಅದನ್ನು ಕೇಳಿದವರಿಗೆ ಕ್ರಿಸ್ಟಲ್ ಕ್ಲಿಯರಾಗಿ ಅರ್ಥ ಆಗುತ್ತೆ. ನನ್ನ ತಂದೆಯ ಪುಸ್ತಕ ಬಿಡುಗಡೆಯ ಸಮಾರಂಭ, ನನ್ನ ತಂದೆಯೇ ಕೇಂದ್ರ ಬಿಂದುವಲ್ಲಿ.
ಅಲ್ಲಿ ನನಗೊಂದು ಮಾತಾಡ್ಲಿಕ್ಕೊಂದು ಸಂಘಟಕರು ಮಾಡಿಕೊಟ್ಟ ಅವಕಾಶ. ತಂದೆ ಅವರು ಕಾರ್ಯಕ್ರಮ ಇಟ್ಕೊಂಡಿದ್ದಲ್ಲ, ಅವರು ಅಲ್ಲಿ ಭಾಗವಹಿಸಿದ್ದಾರೆ, ಕೇಂದ್ರ ಬಿಂದು ಅವರು, ಸಂಘಟಕರು ಬೇರೆ. ನನ್ನ ಹತ್ರ ಮಾತಾಡ್ಲಿಕ್ಕೆ ಹೇಳಿದಾಗ ಖಂಡಿತ ನಾನು ಅಫ್ಕೋರ್ಸ್ ಕೇಂದ್ರ ಬಿಂದು ತಂದೆ ಅಂತ ಅಂದಾಗ ತಂದೆಯವ್ರ ಬಗ್ಗೆ ಮಾತಾಡಬೇಕಲ್ವ ನಾನು, ಒಂದದು. ಆಮೇಲೆ ನನ್ನ ತಂದೆಯವರಲ್ಲಿ ನಾನು ಏನು ವಿಶೇಷತೆಗಳನ್ನು ಕಂಡಿದ್ದೇನೆ, ಮಗಳಾಗಿ ನಾನು ಹೇಳಿದ್ದೇನೆ ಅಷ್ಟೇ. ಬಿಟ್ಟರೆ ಯಾವ ಪೂರ್ವಾಗ್ರಹವೂ ನನಗೆ ಆವತ್ತೂ ಇಲ್ಲ, ಇವತ್ತಿಗೂ ಇಲ್ಲ. ನನ್ನ ತಂದೆಯವ್ರ ಜಾಗದಲ್ಲಿ ಬೇರೆ ಯಾವುದಾದ್ರೂ ಕಲಾವಿದರು ಕುಳಿತಿದ್ರು ಅವರ ವಿಶೇಷತೆ ಏನು, ಅವರ ವ್ಯಕ್ತಿತ್ವದಲ್ಲಿ ನನಗಿಷ್ಟ ಏನು ಅನ್ನೋದನ್ನು ಖಂಡಿತ ಹೇಳ್ತಿದ್ದೆ ನಾನು. ನನ್ನ ತಂದೆ ಅವತ್ತು ಕೇಂದ್ರ ಬಿಂದು ಆದ ಕಾರಣ ಅವರ ಗುಣದಲ್ಲಿ ನನಗೆ ಇಷ್ಟ ಆಗೋದು ಯಾವುದು ಅನ್ನೋದನ್ನು ನಾನು ಹೇಳಿದೆ. ಅಂದರೆ ಅವ್ರು ಯಾವತ್ತೂ ಯಾವ ಹೆಣ್ಣಿನ ಬಗ್ಗೆ ಕೆಟ್ಟದ್ದು ಮಾತಾಡಲಿಲ್ಲ. ಅವರು ಮಾತಾಡಲಿಲ್ಲ ಅಂದ ತಕ್ಷಣ ಬೇರೆಯವರು ಎಲ್ಲರೂ ಮಾತಾಡಿದ್ದಾರೆ ಅಂತ ಅರ್ಥ ಅಲ್ಲ. ನನಗೆ ನನ್ನ ಅಪ್ಪನಲ್ಲಿ ಆ ಗುಣ ಇಷ್ಟ ಅಂತ ಅರ್ಥ. ಒಂದು ಇನ್ನೊಂದು ಏನು ಅಂತಂದರೆ, ಇದೇ ಶಬ್ದವನ್ನು ಬಳಸಿ ಹೇಳಿದೆ, ನನ್ನ ಅಪ್ಪ ಯಾವತ್ತೂ ಒಳ್ಳೆ ಕಲಾವಿದ ಆಗದಿದ್ದರೆ ಯಾವ ಊರು ಹಾಳು ಬೀಳೋದಿಲ್ಲ, ಒಳ್ಳೆ ಮನುಷ್ಯ ಆಗದಿದ್ದರೆ ತುಂಬ ನಷ್ಟ ಆಗುತ್ತೆ ಸಮಾಜಕ್ಕೆ ಅಂತ ಹೇಳ್ತಾರೆ. ಇದನ್ನು ಅವರು ಹಾಗೆ ಅನುಸರಿಸ್ಕೊಂಡು ಬಂದಿದ್ದಾರೆ. ನಾನು ಎಷ್ಟೋ ಸಾರಿ ಚೌಕಿಲಿ ನೋಡಿದ್ದಿದೆ, ಎಷ್ಟೋ ಕಲಾವಿದರು ಹೆಣ್ಣು ಮಕ್ಕಳ ಬಗ್ಗೆ ಗಾಸಿಪ್ ಮಾಡ್ತಾರೆ ಅನ್ನುವ ಮಾತು. ಗಾಸಿಪ್ ಮಾಡ್ತಾರೆ ಎಷ್ಟೋ ಜನ ಕಲಾವಿದರು ಅಂತ ಹೇಳಿದ್ದೀನಿ. ಎಷ್ಟೋ ಜನ ಕಲಾವಿದರು ಅಂತ ಅಂದರೆ ಅಷ್ಟೂ ಜನ ಕಲಾವಿದರು ಅಂತ ಅರ್ಥ ಆಗಲ್ಲ ಅಲ್ವಾ? ಯಾಕಂದರೆ ಸಮಾಜ ಇದು, ಸಮಾಜದಲ್ಲೇ ಇರುವವರು ಯಕ್ಷಗಾನ ಕಲಾವಿದರು, ಅವರು ಹೊರತಾದವರಲ್ಲ. ಸಮಾಜದಲ್ಲಿ ಹೇಗೆ ಎಷ್ಟೋ ಜನ ಕೆಟ್ಟವರು ಇದ್ದಾರೋ ಹಾಗೆ ಯಕ್ಷಗಾನದಲ್ಲಿ ಗಾಸಿಪ್ಗಳು ಖಂಡಿತ ತುಂಬ ಜನ ಮಾಡ್ತಾರೆ. ನಾನು ಇವತ್ತು ಆ ಸ್ಟೇಟ್ಮೆಂಟಿಗೆ ಬದ್ಧ. ಹಾಗಂತ ಯಾರನ್ನ ಉದ್ದೇಶಿಸಿಯೂ ಖಂಡಿತವಾಗಿ ಹೇಳಲಿಲ್ಲ. ಇಲ್ಲಿ ತಪ್ಪು, ಅದರ ಅರ್ಥ ಏನು ಅಂತ ಅಂದರೆ, ತಪ್ಪು ಮಾಡ್ತಾ ಇರುವವರಿದ್ರೆ, ಹೆಣ್ಮಕ್ಳ ಬಗ್ಗೆ ಗಾಸಿಪ್ ಮಾಡುವವರಿದ್ರೆ ಇನ್ನು ಮುಂದೆ ಅದನ್ನು ಮಾಡದೆ ಅವರು ಸರಿ ಮಾಡಿಕೊಳ್ಳಿ ಅನ್ನೋದು ನನ್ನ ಮೆಸೇಜ್ ಅದಕ್ಕೆ ಅಲ್ವಾ? ಇದನ್ನು ವೈಯಕ್ತಿಕವಾಗಿ ಯಾಕೆ ತೆಗೆದುಕೊಂಡ್ರು ಗೊತ್ತಿಲ್ಲ. ನನ್ನ ಬಗ್ಗೆ ಆಕ್ಷೇಪ ಮಾಡಿದವರು ಇರ್ಬೋದು, ಪಾಪ ಆಕ್ಷೇಪ ಮಾಡಿದವರು ಅಷ್ಟು ಜನ ಅಲ್ಲಿ ಹೋಗಿ ಒಂದು 5-6 ಜನ ಇದ್ದರು ಆಕ್ಷೇಪ ಮಾಡಿದವರ ಸಾಲಿನಲ್ಲಿ. ಮುಖ್ಯವಾಗಿ 1-2-3 ಜನ ಇದ್ದರು. ಅವ್ರು ಯಾರೂ ಪಾಪ ನನ್ನ ಜೊತೆ ಕೆಟ್ಟದಾಗ ನಡ್ಕೊಳ್ಳಿಲ್ಲ. ಆದರೆ ಅವ್ರು ಯಾಕೆ ಮೈ ಮೇಲೆ ತಗೊಂಡ್ರು ನನಗೆ ಗೊತ್ತಿಲ್ಲ. ಅವ್ರು ಯಾರು ಯಾವತ್ತೂ ಕೆಟ್ಟದಾಗ ನನ್ನ ಹತ್ರ ನಡ್ಕೊಳ್ಳಿಲ್ಲ. ಬೇರೆಯವ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ನನ್ನ ಹತ್ರ ಪ್ರಾಮಾಣಿಕವಾಗಿ ಅವ್ರು ಯಾರೂ ಕೆಟ್ಟದಾಗ ನಡ್ಕೊಳ್ಳಿಲ್ಲ. ಆದರೆ ಅವ್ರು ಯಾಕೆ ಅವರು ವೈಯಕ್ತಿಕವಾಗಿ ತಗೊಂಡ್ರು ನನಗೆ ಇವತ್ತಿಗೂ ಆಶ್ಚರ್ಯ ಅನ್ನಿಸ್ತಿದೆ. ಅದಕ್ಕೆ ಉತ್ತರ ಗೊತ್ತಿಲ್ಲ. ಇನ್ನು ಏನು ಅಂತ ಅಂದರೆ, ಸತ್ಯವನ್ನು ಯಾವತ್ತಿದ್ರೂ ಒಪ್ಕೊಳ್ಳೇಬೇಕು. ಕಲಾವಿದರು ಎಲ್ಲರೂ ದೇವರು, ನಾವೇನೂ ತಪ್ಪೇ ಮಾಡೋದಿಲ್ಲ, ನಮ್ಮಿಂದ ಏನೂ ಮಿಸ್ಟೇಕ್ ಆಗಲ್ಲ, ನಾವು ಯಾರ ಬಗ್ಗೆಯೂ ಮಾತಾಡಲ್ಲ ಅಂತಂದರೆ ಶುದ್ಧ ಸುಳ್ಳು ಇದು ಅಲ್ವಾ? ಯಾರ ಬಗ್ಗೆ ಕಲಾವಿದರು ಬಿಡಿ ಸ್ವಾಮಿ, ಈ ನಮ್ಮ ಸಂಬಂಧಿಕರಲ್ಲೇ ಎಷ್ಟು ಜನ ನಮ್ಮ ಬಗ್ಗೆ ಮಾತಾಡಲ್ಲ, ಎಷ್ಟೋ ಜನ ಮಾತಾಡ್ತಾರೆ ಅಂತ ತಕ್ಷಣ ಎಲ್ಲರೂ ಹಾಗೆ. ಈಗ ನನ್ನ ಎದುರಿಗೆ ಯಾವುದೋ ಒಬ್ಬ ವ್ಯಕ್ತಿ, ಪ್ರಪಂಚದಲ್ಲಿ ಎಷ್ಟು ಜನ ಕೆಟ್ಟವರಿದ್ದಾರೆ, ಹೆಚ್ಚಿನ ಜನ ಮೋಸ ಮಾಡುವವರೇ ಅಂತ ಒಬ್ಬ ವ್ಯಕ್ತಿ ನನ್ನ ಎದುರಿಗೆ ಹೇಳ್ದ ಅಂತ ಇಟ್ಕೊಳ್ಳಿ. ನಾನು ಹೋಗಿ ವಿರೋಧ ಮಾಡ್ತೀನ, ನನಗೆ ಯಾಕೆ ನೀನು ಹಾಗೆ ಹೇಳಿದೆ ಅಂತ ನಾನು ಕೇಳ್ತೀನ? ಯಾಕಂದ್ರೆ ನನಗೆ ಭರವಸೆ ಇದೆ, ನಾನೇನು ಕೆಟ್ಟದ್ದು ಮಾಡಲಿಲ್ಲ, ನಾನು ಮೋಸ ಮಾಡಲಿಲ್ಲ ಅಂತ ನನಗೆ ಭರವಸೆ ಇದೆ. ಅವ್ರು ಹೇಳಿದ್ದು ಎಷ್ಟೋ ಜನ ಅಂತ ಹೇಳಿದ್ದಾರೆ. ಸೊ ಎಷ್ಟೋ ಜನರ ಸಾಲಲ್ಲಿ ನಾನು ಹೋಗಿ ನಿಲ್ಲೋದಿಲ್ವಲ್ಲ. ನಾನು ಅದ್ರ ಬಿಟ್ಟು ಒಂದಿಷ್ಟು ಒಳ್ಳೆಯರು ಅಂತ ಇದ್ದಾರಲ್ಲ, ನಾನು ಆ ಕ್ಯಾಟಗರಿಯಲ್ಲಿ ಇದ್ದವಳು ಅಂತ ನನ್ನ ಮನಸ್ಸಿಗೆ ಗೊತ್ತಿದೆ. ಆದ್ದರಿಂದ ನಾನು ಹೋಗಿ ಅವ್ರನ್ನ ಯಾಕೆ ವಿರೋಧ ಮಾಡಬೇಕು? ಪರ್ಟಿಕ್ಯುಲರ್ಲಿ ನೀನು ಮೋಸ ಮಾಡಿದೀಯಾ, ನೀನು ಕೆಟ್ಟವಳು ಅಂತ ಹೇಳಿದಾಗ ನಾನು ವಿರೋಧ ಮಾಡ್ತೀನಿ ಖಂಡಿತವಾಗಿ. ನಾನು ಏನು ಮಾಡಿದ್ದೀನಿ ಅಂತ ಕೇಳ್ತೀನಿ, ಪ್ರಶ್ನೆ ಮಾಡ್ತೀನಿ. ಅಥವಾ ಎಲ್ಲರೂ ಕೆಟ್ಟವ್ರು ಪ್ರಪಂಚದಲ್ಲಿ ಅಂತ ಹೇಳಿದ್ರೆ ನಾನು ಕೇಳ್ತೀನಪ್ಪ, ನನ್ನನ್ನು ಹೇಗೆ ನೀ ಎಲ್ಲರೂ ಸಾಲಲ್ಲಿ ಸೇರಿಸಿದೆ ಕೇಳ್ತೀನಿ. ಆದರೆ ಎಷ್ಟೋ ಜನ ಪ್ರಪಂಚದಲ್ಲಿ ಕೆಟ್ಟವ್ರು ಇದ್ದಾರೆ ಅಂತಂದಾಗ ನಾನಾಗಿ ಯಾಕೆ ಹೋಗ್ತೀನಿ? ಕೆಟ್ಟದ್ದು ಮಾಡದೇ ಇರೋ ನಾನು ಯಾಕೆ ಕೇಳ್ತೀನಿ ಅಲ್ವಾ? ಅದು ಅವ್ರಿಗೆ ಗೊತ್ತಿದೆ ಅವ್ರು ಯಾಕೆ ಕಾಂಟ್ರವರ್ಸಿ ಮಾಡಿದರು. ಯಾಕಂದರೆ ಅವ್ರ ಬಗ್ಗೆ ನನಗೆ ಯಾವತ್ತೂ ಪೂರ್ವಾಗ್ರಹ ಇಲ್ಲ. ಅಲ್ಲಿ ನನ್ನ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟವರು ಪಾಪ ನಮ್ಮನೇಲಿ ಎಷ್ಟೋ ಬಾರಿ ಊಟ ಮಾಡಿದವರು, ಇನ್ನೊಬ್ಬರ ಮೇಳಕ್ಕೆ ನಾನು ಎಷ್ಟೋ ಬಾರಿ ಕಲಾವಿದೆಯಾಗಿ ಹೋಗಿದ್ದೇನೆ. ಅವ್ರು ಯಾಕೆ ಆ ಥರ ಅಂದ್ಕೊಂಡ್ರು, ಯಾಕೆ ಸ್ಟೇಟ್ಮೆಂಟ್ ಕೊಟ್ಟರು ನನಗೆ ಇವತ್ತಿಗೂ ಗೊತ್ತಿಲ್ಲ. ನನಗೆ ಅವರಿಗೆ ಯಾವತ್ತೂ ಪೂರ್ವ ದ್ವೇಷ ಇಲ್ಲ. ನನಗೆ ಅವರು ಯಾರಿಗೂ ಜಗಳ ಆಗಿದ್ದಿತ್ತಿಲ್ಲ. ಆದರೆ ಜನರಲ್ ಸ್ಟೇಟ್ಮೆಂಟ್ ಅನ್ನೋದು ಯಾಕೆ ವೈಯಕ್ತಿಕವಾಗಿ ತೆಗೆದುಕೊಂಡ್ರು ಅನ್ನೋದು ಅವ್ರಿಗೆ ಬಿಟ್ಟಿದ್ದದು. ನಾನಂತೂ ಎಲ್ಲೂ ನಿಂತು ಹೇಳಬಲ್ಲೆ, ನಾನು ಆ ಸ್ಟೇಟ್ಮೆಂಟಿಗೆ ಇವತ್ತೂ ಬದ್ಧಳೆ, ಅದು ಸತ್ಯವೂ ಹೌದು. ಹಾಗಂತ ಅದ್ರಲ್ಲಿ ಒಳ್ಳೆಯವರೇ ಇಲ್ಲ, ನನ್ನಪ್ಪ ಮಾತ್ರ ಒಳ್ಳೆಯವರು ಅನ್ನೋದು ನನ್ನ ಮಾತಿನ ಅರ್ಥವೇ ಅಲ್ಲ.
ಅಂಥ ಶಬ್ದಗಳನ್ನು ನಾನು ಹಾಕಲೂ ಇಲ್ಲ. ಆ ಭರವಸೆ ನನಗಿದೆ. ಇವತ್ತು ಎಷ್ಟು ಜನ ಕಲಾವಿದರು ಪಾಪ ತುಂಬ ಪ್ರೀತಿಯಿಂದ ನೋಡ್ಕೊಂಡವರಿದ್ದಾರೆ. ಮಗಳ ಹಾಗೆ, ತಂಗಿ ಹಾಗೆ. ಗೋಪಾಲಾಚಾರ್ಯ ತೀರ್ಥಹಳ್ಳಿಯವರು ಇರ್ಬೋದು, ಯಾಜಿಯವರು ಇರ್ಬೋದು, ಅಥವಾ ಸುರೇಶ್ ಶೆಟ್ಟಿಯವರು ಇರ್ಬೋದು, ರಾಘವೇಂದ್ರ ಮಯ್ಯ ಅವರು ಇರ್ಬೋದು. ಎಷ್ಟು ಜನ ಪ್ರೀತಿಯಿಂದ ನೋಡಿಕೊಂಡು, ತುಂಬ ಜನ ಇದೆ. ನನ್ನ ಹೆಸರು ಬಿಟ್ಟೋಗಿದೆ, ಇನ್ನೂ ತುಂಬ ಜನ ಇದ್ದಾರೆ, ಹೆಸರು ಬಿಟ್ಟೋಗಿರ್ಬೋದು. ಬೇಡ, ನಾನು ಜಲವಳ್ಳಿಯವ್ರ ಮೇಳಕ್ಕೆ ಹೋದಾಗಲೇ ನನಗೆ ಯಾವತ್ತೂ ಯಾವ ಕೆಟ್ಟ ಅನುಭವ ನನಗೆ ಯಾವತ್ತೂ ಆಗಲಿಲ್ಲ. ನಾನು ಇವತ್ತಿಗೂ ಅವರೆಲ್ಲರನ್ನೂ ತುಂಬ ಗೌರವದಲ್ಲೇ ನೋಡ್ತಾ ಇದ್ದೀನಿ. ಯಾಕಂದರೆ ಅವ್ರು ನಂಗೆ ಯಾವತ್ತೂ ಪಾಪ ಯಾರೂ ತೊಂದರೆ ಮಾಡಲಿಲ್ಲ. ನನಗೆ ಬೇಜಾರಾಗಿದ್ದೇನು ಅಂತಂದರೆ ಅವ್ರು ಯಾಕೆ ಅವ್ರಿಗೆ ತಾಗಿಸ್ಕೊಂಡ್ರು ಅನ್ನೋದೇ ನನಗೆ ಬೇಜಾರು. ಇರಲಿ, ಅದು ಅವ್ರಿಗೆ ಬಿಟ್ಟಿದ್ದು, ತೊಂದರೆ ಇಲ್ಲ. ಇನ್ನೊಂದು ಏನು ಅಂತಂದರೆ, ಸತ್ಯವನ್ನು ಆಡೋರು ಬಹಳ ಕಡಿಮೆ ಇದ್ದಾರೆ ಸಮಾಜದಲ್ಲಿ. ಯಾಕಂದರೆ ಸತ್ಯ ಆಡಿದ್ರೆ ಈ ಪರಿಸ್ಥಿತಿ, ನನಗಾದ ಪರಿಸ್ಥಿತಿ ಆಗತ್ತೆ. ಎಲ್ಲರ ಬಾಯಿಗೆ ಬೀಳಬೇಕಾಗತ್ತೆ, ಕಾಂಟ್ರವರ್ಸಿ ಆಗತ್ತೆ. ಎಲ್ಲರ ಬಾಯಿಗೆ ಬೀಳಬೇಕು ಅನ್ನೋ ಕಾರಣಕ್ಕಾಗಿ ಸತ್ಯವನ್ನೇ ಹೇಳದೇ ಇದ್ದರೆ ಈ ತಪ್ಪುಗಳು ಸರಿಯಾಗೋದು ಯಾವಾಗ? ಅದ್ರ ಬಗ್ಗೆ ಮಾತಾಡೋರು ಯಾರು ಅಲ್ವಾ? ಆದ್ದರಿಂದ ನಾನು ಮುಂದೂ ಹೀಗೆ ಇರೋದು, ಹಿಂದೂ ಹೀಗೆ ಇದ್ದೆ. ನನ್ನ ತಪ್ಪಿದೆಯಾ? ನನ್ನ ಹತ್ರ ಹೇಳಿ, ಅದನ್ನ ಕಾಂಟ್ರವರ್ಸಿ ಮಾಡೋ ಅಗತ್ಯ ಇಲ್ಲ. ನನ್ನ ತಪ್ಪು ಅಂತ ಕಂಡು ಈಗ ನನ್ನನ್ನು ಆಕ್ಷೇಪ ಮಾಡಿದಂಥ ಕಲಾವಿದರು ಪಾಪ ಅವತ್ತು ನಮ್ಮ ಕಾರ್ಯಕ್ರಮದಲ್ಲಿ, ಅದರಲ್ಲಿ ಮೇನಾಗಿ ನನ್ನನ್ನು ಆಕ್ಷೇಪ ಮಾಡಿದಂತಹ ಕಲಾವಿದರು ಅವತ್ತು ನಮ್ಮ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಇದ್ದರು. ನನ್ನನ್ನು ನೇರವಾಗಿ ಕೇಳ್ಬೋದಿತ್ತು, ಯಾಕಂದರೆ ಅವರೇ ಪಾಪ ಹೇಳಿದ್ದಾರೆ ತಂಗಿ ಹಾಗೆ ನಾನು ನೋಡಿದ್ದೇನೆ ಅಂತ. ಯಾವ ಅಣ್ಣ ತಂಗಿ ಹತ್ರ ನೇರವಾಗಿ ಮಾತಾಡುವ ಅವಕಾಶ ಇರೋದಿಲ್ಲ ಹೇಳಿ? ನೇರವಾಗಿ ನನ್ನ ಪ್ರಶ್ನೆ ಮಾಡಿದ್ರೆ, ಅಥವಾ ತಂಗಿ ನೀನು ಹೇಳಿದ್ದು ಸರಿ ಇಲ್ಲ, ಯಾಕೆ ಹೀಗೆ ಹೇಳಿದಂತ ಒಂದು ಮಾತು ಕೇಳಿದರೆ ಖಂಡಿತವಾಗಿ ಶಂಕರಣ್ಣ ನಂದು ಈ ಥರ ಸಮಸ್ಯೆ, ಅಥವಾ ಈ ಥರ ಆಗಿತ್ತು, ಅಥವಾ ಇದು ನನಗೊಬ್ಬಳಿಗೆ ಅಂತಲ್ಲ, ಬಹುತೇಕ ಹೆಣ್ಮಕ್ಳಿಗೆ ಆಗುವಂಥದ್ದು, ಇದು ಖಂಡಿತ ಯಾರೋ ಒಬ್ಬರನ್ನು ಉದ್ದೇಶಿಸಿ ಹೇಳಿದ್ದಲ್ಲ ಅಂತ ಒಂದೋ ಕ್ಲಾರಿಫಿಕೇಶನ್ ಕೊಡ್ತಿದ್ದೆ. ಇಲ್ಲ, ಅಣ್ಣ ಅನ್ನುವ ಸ್ಥಾನವನ್ನು ಒಬ್ರಿಗೆ ಕೊಟ್ಟ ಮೇಲೆ, ಅಥವಾ ಅವ್ರು ನನ್ನ ತಂಗಿ ಅಂತ ಅಂದ್ಕೊಂಡಾಗ ತಂಗಿಗೆ ಏನು ಸಮಸ್ಯೆ ಆಗಿತ್ತು ಅನ್ನೋದು ಸಾಮಾನ್ಯವಾಗಿ ಎಲ್ಲ ಅಣ್ಣಂದ್ರು ಬಂದು ಕೇಳುವಂಥ ಪ್ರಶ್ನೆ. ಈಗ ಒಬ್ಬ ತಂಗಿಗೆ ಸಮಸ್ಯೆ ಆದಾಗ ಬಂದು ನಿಲ್ಲುವವ ಯಾರು? ಅಣ್ಣ ಅಲ್ವಾ? ಈ ಥರ ಒಂದು ಜನರಲ್ ಆಗಿ ಒಂದು ಈ ಥರ ಸಮಸ್ಯೆಗಳಿದೆ. ಸಾರ್ವತ್ರಿಕ ಸಮಸ್ಯೆ ಇದು, ನಂಗೊಬ್ಬಳಿಗೆ ಅಂತ ನಾನು ಹೇಳ್ಕೊಂಡಿಲ್ಲ. ಸಾರ್ವತ್ರಿಕ ಸಮಸ್ಯೆ ಇದ್ದಾಗ ಅಣ್ಣನಾದವ ತಂಗಿಗೆ ಬಂದು ಏನಾಗಿತ್ತು, ಯಾರಿಂದ ಸಮಸ್ಯೆ, ನಾನಿದ್ದೀನಿ ಅಂತ ಅಣ್ಣಂದ್ರೆ ಹೇಳ್ತಾರ, ಅಥವಾ ಇದನ್ನ ದೊಡ್ಡ ಕಾಂಟ್ರವರ್ಸಿ ಮಾಡಿ ಮೀಡಿಯಾದ ಮುಂದೆ ಕೂತ್ಕೊಳ್ತಾರ? ಅದರಿಂದ ತೊಂದರೆ ಇಲ್ಲ, ಅದು ಅವ್ರಿಗೆ ಬಿಟ್ಟಿದ್ದು. ಯಾರು ವೇಷ ಮಾಡಲಿ ಮಾಡದೇ ಇರಲಿ, ನನಗೆ ಪ್ರತಿಯೊಬ್ಬ ಒಳ್ಳೆಯ ಕಲಾವಿದನ ಬಗ್ಗೆ ಇವತ್ತಿಗೂ ಗೌರವ ಇದೆ. ನಾನು ತಲೆ ಬಗ್ಗಿಯೇ ನಡ್ಕೊಳ್ತೀನಿ ಅವರಿಗೆ. ಕಲೆ, ಇನ್ನು ಯಕ್ಷಗಾನ ನನಗೆ ಜೀವವನ್ನು ಕೊಟ್ಟಿದೆ, ಜೀವನ ಕೊಟ್ಟಿದೆ. ಅದ್ರ ಬಗ್ಗೆ ನನ್ನ ಕೊನೆ ಉಸಿರು ತನಕನೂ ನನಗೆ ಪ್ರೀತಿ ಇದೆ, ಅದೇ ಗೌರವ ಇದೆ, ಭಕ್ತಿ ಇದೆ. ಇನ್ನು ಇಂತಹ ಕಾಂಟ್ರವರ್ಸಿಗಳನ್ನು ಸತ್ಯಕ್ಕಾಗಿ ಸತ್ಯ ಹೇಳಿದ್ರೆ ಎರಗುತ್ತಾರೆ ಅನ್ನೋ ಸತ್ಯ ನನಗೆ ಗೊತ್ತಿಲ್ವ? ನನಗೆ ಗೊತ್ತು. ಅದಕ್ಕೆ ಹೆದರ್ಕೊಂಡು ಸತ್ಯವನ್ನು ಆಡದೆ ಕೂತ್ಕೊಳ್ಳೋಳು ನಾನಲ್ಲ. ಆಡಲಿ, ಹೇಳಲಿ. ಏನು ನನ್ನ ಯಕ್ಷಗಾನದಿಂದ ಕಂಪ್ಲೀಟಾಗಿ ದೂರ ಮಾಡ್ತಾರ? ಯಕ್ಷಗಾನ ಯಾರು ಒಬ್ಬರು ಸ್ವತ್ತಲ್ಲ. ನನಗೆ ವೇಷ ಮಾಡ್ಲಿಕ್ಕೆ ಬಿಡಿದ್ರೆ ನೋಡ್ಲಿಕ್ಕೆ ಹೋಗಿ ಕೂತ್ಕೋತೀನಪ್ಪ ನಾನು, ನನಗೇನು ತೊಂದರೆ ಅಲ್ವಾ? ಅದರಿಂದ ನನಗೆ ಸಮಸ್ಯೆ ಇಲ್ಲ ಅದರಿಂದ. ಮತ್ತು ಅವರವರ ನಿರ್ಧಾರಗಳು ಅವರವರ ವೈಯಕ್ತಿಕ, ಅದರ ಬಗ್ಗೆ ನಂದು ಯಾವ ವಿರೋಧವೂ ಇಲ್ಲ. ಇನ್ನು ಆ ಕಾಂಟ್ರವರ್ಸಿಯನ್ನು ಮುಂದುವರಿಸ್ಲಿಕ್ಕೆ ನನಗೆ ಸಮಯವೂ ಇಲ್ಲ, ಅದರ ಅಗತ್ಯವೇ ನನಗಿಲ್ಲ, ಅದರಲ್ಲಿ ಆಸಕ್ತಿಯೂ ನನಗಿಲ್ಲ. ಯಾಕಂದರೆ ನಾನು ಏನಾದರೂ ಒಳ್ಳೆಯದನ್ನು ಕೊಡಬೇಕು, ಯಾಕಂದರೆ ಯಕ್ಷಗಾನದಿಂದ ತುಂಬ ಪಡ್ಕೊಂಡಿದ್ದೀನಿ ನಾನು. ಇಷ್ಟು ನಾನು ಪಡ್ಕೊಂಡಿರುವಾಗ ಒಂದು ಕಿಂಚಿತ್ತು ಒಂದು ಅಳಿಲು ಸೇವೆನೇ ಯಕ್ಷಗಾನಕ್ಕೆ ಮಾಡಬೇಕು ಅನ್ನೋ ಆಸಕ್ತಿ ನನಗಿದೆ. ಯಕ್ಷಗಾನಕ್ಕೆ ಒಂದು ಶಾಸ್ತ್ರೀಯ ಸ್ಥಾನಮಾನ ಸಿಗಬೇಕು ಅನ್ನೋದು ನನ್ನ ಮೊದಲಿಂದ ಒಂದು ಒತ್ತಾಸೆ. ಅದು ನಾನು ತುಂಬ 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 ಅದ್ರ ಬಗ್ಗೆ ಕನಸು ಕಾಣೋಳು ನಾನು. ನನ್ನ ಕನಸು ಇನ್ನೂ ಹಾಗೆ ಮುಂದುವರಿಯುತ್ತೆ. ಆದ್ದರಿಂದ ಇದಕ್ಕೆ ನಾನು ಎಲ್ಲ ಕಲಾವಿದರು, ಪ್ರೇಕ್ಷಕರು, ಸಂಘಟಕರು ಎಲ್ಲರಲ್ಲೂ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ. ವೈಯಕ್ತಿಕಗಳು ಏನಿದ್ರು ಅದನ್ನು ಬದಿಗಿಟ್ಟು ಯಕ್ಷಗಾನದ ಬೆಳವಣಿಗೆಗೆ, ಯಕ್ಷಗಾನದ ಶಾಸ್ತ್ರೀಯ ಸ್ಥಾನಮಾನಕ್ಕೆ ನಾವೆಲ್ಲರೂ ಸೇರಿ ಏನು ಮಾಡಲಿಕ್ಕಾಗತ್ತೆ ಅದನ್ನ ಮಾಡೋಣ ಅಂತ ನಾನು ಇವತ್ತಿಗೂ ಅದನ್ನ ಕೇಳ್ಕೊಳ್ತೀನಿ ಎಲ್ಲರ ಹತ್ರನೂ. ಪ್ರತಿಕ್ರಿಯೆ ಒಂದು, ಅವರ ಪುಸ್ತಕದ ಬಗ್ಗೆ ಅವರು ಸತ್ಯವನ್ನು ಹೇಳಿದ್ದಾರೆ, ಅದರಲ್ಲಿ ಅಥವಾ ಯಾರನ್ನೇ ಬೈಬೇಕು ಅನ್ನೋ ಪೂರ್ವಾಗ್ರಹವು ಅವರಿಗಿರಲಿಲ್ಲ. ನಡೆದ ಘಟನೆ, ಯಾಕಂದರೆ ಜೀವನ ಅನುಭವ ಕಥನ, ಅದು ಸುಳ್ಳು ಬರೀಲಿಕ್ಕಾಗಲ್ಲ. ಏನು ಅವರ ಅನುಭವಕ್ಕೆ ಬಂದಿದ್ದನ್ನು ಬರೆದಿದ್ದಾರೆ ಅವರು. ಯಾರ ವ್ಯಕ್ತಿತ್ವ ಚಿತ್ರಣ ಅಲ್ಲ, ಆ ಸಂದರ್ಭಕ್ಕೆ ಹೇಗಾಗಿತ್ತು
ಅನ್ನೋದರ ಚಿತ್ರಣ ಮಾತ್ರ. ಯಾರ ಮೇಲೆ ವೈಯಕ್ತಿಕ ಹಲ್ಲೆ ಇಲ್ಲ. ಅವ್ರ ಜೊತೆಗೆ ಏನು ನಡೆದಿತ್ತು, ಈಗ ಅವ್ರ ಜೊತೆ ಒಂದು ಸಂದರ್ಭದಲ್ಲಿ ಒಂದು ಕಲಾವಿದ ಹೀಗೆ ನಡೆದುಕೊಂಡ ಅನ್ನೋದನ್ನು ಬರೆದಾಗ ಆ ನಡೆದುಕೊಂಡ ಕಲಾವಿದನ ವ್ಯಕ್ತಿತ್ವವೇ ಹಾಗೆ ಅಂತ ಅಲ್ಲ, ಆ ಸಂದರ್ಭದಲ್ಲಿ ಅವ್ರು ಹಾಗೆ ವರ್ತಿಸಿದ್ದಾರೆ ಅಂತ ಅರ್ಥ ಅಷ್ಟೇ. ಬಿಟ್ಟರೆ ಇದರಲ್ಲಿ ಯಾರನ್ನು ಕೆಳಗೆ ಹಾಕುವಂಥದ್ದು ಏನೂ ಇಲ್ಲ. ಒಂದು ಇನ್ನೊಂದು ಏನು ಅಂತಂದರೆ ಅಪ್ಪ ಅಂದರೆ ಅವ್ರು ಎಲ್ಲದಕ್ಕೂ ಸಿದ್ಧ, ನೇರವಾಗಿ ನನ್ನಲ್ಲಿ ಮಾತಾಡ್ಬೋದು. ಅಥವಾ ಇದು ನಾನು ಮಾಡಿದ ಕ್ರಿಯೆ, ಪುಸ್ತಕ ಅನ್ನೋದು ಅವ್ರು ಮಾಡಿದ ಕ್ರಿಯೆ, ಅದಕ್ಕೆ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಎಲ್ರಿಗೂ ಅವಕಾಶ ಇದೆ, ಪ್ರತಿಕ್ರಿಯೆ ಕೊಡಲಿ, ಪಾಸಿಟಿವ್ ನೆಗೆಟಿವ್ ಪ್ರತಿಕ್ರಿಯೆ ಕೊಡೋದು ಪ್ರತಿಯೊಬ್ಬನಿಗೆ ಅದು ಅವಕಾಶ ಇದೆ, ಅದನ್ನು ಮಾಡಲಿ, ನನಗೆ ಯಾವ ಅಭ್ಯಂತರ ಇಲ್ಲ ಅಂತ ಹೇಳಿದ್ದಾರೆ ಅವರು. ನನ್ನ ಪ್ರಕಾರ ಪ್ರಸಂಗ ಬರವಣಿಗೆ ಅನ್ನುವಂಥದ್ದು ತುಂಬ ಕಷ್ಟವಾಗಿದ್ದು. ಯಾಕೆಂದರೆ ನಮಗೆ ಛಂದಸ್ಸು ಗೊತ್ತಿರಬೇಕಾಗತ್ತೆ, ಗಣಗಳು ಗೊತ್ತಿರಬೇಕು, ತುಂಬ ಅದರ ಬಗ್ಗೆ ಸಾಹಿತ್ಯ ಜ್ಞಾನ ಇರಬೇಕಾಗತ್ತೆ. ನನಗೆ ಛಂದಸ್ಸಿನ ಬಗ್ಗೆ ಗೊತ್ತಿಲ್ಲ. ಆಸಕ್ತಿ ಅಂದರೆ ಬರೀಲಿಕ್ಕೆ ಒಂದು ಕೆಪಾಸಿಟಿ ಅನ್ನೋದಿದ್ರೆ ಆಸಕ್ತಿ ಬರುತ್ತೆ. ಕೆಪಾಸಿಟಿ ಇಲ್ಲದೆ ಇದ್ರೆ ಎಲ್ಲಿಂದ ಆಸಕ್ತಿ ಬರುತ್ತೆ? ನನಗೆ ನಿಜವಾಗ್ಲೂ ಪ್ರಸಂಗ ಬರೆಯುವ ಕೆಪಾಸಿಟಿ ನನಗಿಲ್ಲ. ಪ್ರಸಂಗದಲ್ಲಿ ಅಭಿನಯಿಸುವ ಕೆಪಾಸಿಟಿ ಇದೆ, ಪ್ರಸಂಗ ಬರೆಯುವ ಕೆಪಾಸಿಟಿ ನಂಗೆ ನಿಜವಾಗ್ಲೂ ಇಲ್ಲ. ಕಥೆಯನ್ನು ಮಾಡಿಕೊಡೋರು, ಪದ್ಯಗಳನ್ನು ಬೇರೆಯವ್ರ ಹತ್ರ ಬರ್ಸೋರು ಇದ್ದಾರೆ, ಅದು ಅವರು ಇಷ್ಟಕ್ಕೆ ಬಿಟ್ಟಿದ್ದು. ನನ್ನ ಪ್ರಕಾರ ಪದ್ಯಗಳನ್ನು ಬರೆದವ ಮಾತ್ರ ಪ್ರಸಂಗಕರ್ತ, ನನ್ನ ಪ್ರಕಾರ, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕಂದರೆ ನಮಗೆ ಪ್ರಸಂಗ ಪ್ರತಿ ಅಂತ ಅಲ್ಲಿ ಅರ್ಥವೋ ಸ್ಕ್ರಿಪ್ಟೋ ಇರೋದಿಲ್ಲ. ಪ್ರಸಂಗ ಪ್ರತಿ ಅಂತ ಕೊಡೋದು ಪದ್ಯ ಇರೋದು ಮಾತ್ರ ಇವತ್ತಿಗೂ, ಹಳೆ ಕವಿಗಳದ್ದು. ಸೊ ನನ್ನ ಪ್ರಕಾರ ಪ್ರಸಂಗ ಅಂದರೆ ಅದರಲ್ಲಿ ಪದ್ಯಗಳನ್ನು ಬರಿಬೇಕಾಗಿದ್ದೇ ಮುಖ್ಯವಾದ ಅಂಶ. ಅರ್ಥ ಅನ್ನೋದು ಕಲಾವಿದರು ಮಾಡ್ಕೊಳ್ಳುವಂಥದ್ದು, ಅರ್ಥಗಾರಿಕೆ ಅನ್ನುವಂಥದ್ದು. ನನಗೆ ಪದ್ಯ ಬರೀಲಿಕ್ಕೆ ನನಗೆ ಗೊತ್ತಿಲ್ಲ, ನನಗೆ ಬರೋದಿಲ್ಲ. ಆದ್ದರಿಂದ ಪ್ರಸಂಗ ಬರೆಯುವ ಆಸೆ ದೇವರನ್ನೇ ನನಗಿಲ್ಲ, ನನಗೆ ಆ ಸಾಮರ್ಥ್ಯವೂ ಇಲ್ಲ. ಆದರೆ ಈ ಕಾನ್ಸೆಪ್ಟನ್ನು ತಗೊಳ್ಬೋದು, ಈ ಕಾನ್ಸೆಪ್ಟನ್ನು ತಗೊಂಡು ಯಕ್ಷಗಾನ ಮಾಡಬಹುದು, ಇಂಥ ಕ್ಯಾರೆಕ್ಟರ್ ಇಟ್ಕೊಂಡು ಈ ಪ್ರಯೋಗ ಮಾಡ್ಬೋದು ಅನ್ನುವಂಥ ಒಂದಿಷ್ಟು ಥಾಟ್ಸ್ ಇದೆ. ಅದನ್ನು ಮಾಡಬೇಕು ಅಂತ ಇದೆ ನನಗೆ. ಇದ್ದ ಪ್ರಸಂಗಗಳನ್ನೇ ಸಂಕ್ಷಿಪ್ತವಾಗಿ ಮಾಡ್ಬೋದು, ಅದು ಬರುತ್ತೆ ನನಗೆ. ಇಂತಿಂಥ ಸೀನ್, ಮುಖ್ಯವಾದ ಸೀನ್ ತಗೊಳ್ಬೋದು, ಇಷ್ಟಿಷ್ಟೇ ಮಾತಾಡಬೇಕು, ಇಂತಿಂಥ ಕ್ಯಾರೆಕ್ಟರ್ಗೆ ತಗೊಳ್ಬೇಕು, ಆ ನಾಲೆಜ್ ಇರೋದ್ರಿಂದ ಸಂಕ್ಷಿಪ್ತವಾಗಿ ಮಾಡ್ಬೋದು, ಅದನ್ನು ಮಿನಿಮೈಸ್ ಮಾಡಲಿಕ್ಕಾಗತ್ತೆ. ಆದರೆ ಖುದ್ದು ನಾನೇ ಪ್ರಸಂಗ ಬರೀಲಿಕ್ಕಾಗಲ್ಲ. ನನ್ನ ತಂದೆಯವರು ಈಗ ಇದು 25ನೇ ವರ್ಷ ಪೂರ್ಣಚಂದ್ರ ಯಕ್ಷಕಲಾ ಪ್ರತಿಷ್ಠಾನ, ಕೊಂಡದಕುಳಿ, ಕುಂಭಾಷಿ. ತುಂಬ ಅಂದರೆ ಪ್ರಚಾರವನ್ನು ಎಲ್ಲೂ ಅಷ್ಟು ನಾವು ಮಾಡಿಕೊಳ್ಳಿಲ್ಲ ಅದ್ರ ಬಗ್ಗೆ, ಆದರೆ ಕೆಲಸಗಳು ಆಗಿದೆ ಇದ್ರ ಬಗ್ಗೆ. ಯಾಕೆ ಅಂತಂದರೆ ಪ್ರತಿ ವರ್ಷವೂ ಪೋಷಕ ಕಲಾವಿದನಿಗೆ, ದೊಡ್ಡ ಕಲಾವಿದರು ಕರೆದು ಸನ್ಮಾನ ಮಾಡೋರು ಇದ್ದಾರೆ, ತೆರೆಮರೆಯ ಕಲಾವಿದರು ಇರ್ಬೋದು, ಪೋಷಕ ಕಲಾವಿದರು ಅಂದರೆ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳನ್ನು ಮಾಡೋರು ಇರ್ಬೋದು, ಅಥವಾ ಹಿಮ್ಮೇಳದವರು, ಚಂಡೆ ಮದ್ಲವ್ರು ಇರ್ಬೋದು. ಭಾಗವತರಿಗೆ ಸನ್ಮಾನ ಆಗುತ್ತೆ, ಚಂಡೆ ಮದ್ಲವ್ರಿಗೆ ಆಗೋದು ಕಡಿಮೆ. ಹೀಗೆ ಅಂಥವ್ರನ್ನೆಲ್ಲ ನೋಡಿ ಸನ್ಮಾನ ಮಾಡ್ತಾರೆ. ಈ ಸನ್ಮಾನ ಮಾಡುವಾಗ ಇನ್ನೂ ಒಂದು ವಿಶೇಷತೆ ಏನು ಅಂತಂದರೆ, ಅಪ್ಪ ಅವರು ಏನು ದುಡಿದಿದ್ದಾರೆ ಅವರು ಕೈಯಿಂದ ಕೊಟ್ಟು ಸನ್ಮಾನ ಮಾಡ್ತಾರೆ. ನಾನು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೇನೆ ಅಂತ ಡೊನೇಷನ್ ಕಲೆಕ್ಟ್ ಮಾಡಿ ಇವರಿಗೆ ಕೊಡುವಂಥದ್ದು ಇದು ತನಕ ಮಾಡಲಿಲ್ಲ. ಹಾಗಂತ ಇದನ್ನು ಮಾಡೋರನ್ನ ನಾನು ಖಂಡಿತ ಆಕ್ಷೇಪ ಮಾಡ್ತಾ ಇಲ್ಲ, ಖಂಡಿತ ತಪ್ಪಲ್ಲ. ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡುವಾಗ ಡೊನೇಷನ್ ಕಲೆಕ್ಟ್ ಮಾಡಲೇಬೇಕಾಗತ್ತೆ, ಸಹಜ ಅದು. ಬಟ್ ನನ್ನಪ್ಪ ಈ ಕಾರ್ಯಕ್ರಮಗಳನ್ನು ಮಾಡುವಾಗ ಅವರಷ್ಟಕ್ಕವರು ಮಾಡಿದ್ದಾರೆ, ಎಲ್ಲೂ ಹೈಪ್ ಕೊಟ್ಕೊಂಡು ಪ್ರಚಾರ ಕೊಟ್ಕೊಂಡು ಮಾಡಿಲ್ಲ. ಹೊನ್ನಾವರ ತಾಲೂಕಿನಲ್ಲಿ ತುಂಬ ಹಳ್ಳಿಯ ರಸ್ತೆ, ಅವರು ಹುಟ್ಟು ಬೆಳೆದ ಊರು, ಅದರ ಅಕ್ಕಪಕ್ಕದ ಊರಿನಲ್ಲಿ ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಇರಲಿಲ್ಲ. ಪಾಪ ಮಕ್ಕಳು ಮರಿಗಳು ಶಾಲೆಗೆ ಹೋಗೋರು ಹಾಗೆ ರೋಡ್ ಸೈಡ್ ಒದ್ದಾಡ್ಕೊಂಡು ನಿಂತಿದ್ದೆಲ್ಲ ನೋಡಿದ್ರು. ಸೊ ಆ ಒಂದು ಅಕ್ಕಪಕ್ಕದ ಊರುಗಳಲ್ಲಿ, ಆ ರೋಡಲ್ಲಿ ತುಂಬ ಹಳ್ಳಿಯ ಕುಗ್ರಾಮಗಳಲ್ಲಿ 7 ಬಸ್ ಸ್ಟ್ಯಾಂಡ್ಗಳನ್ನು ಕಟ್ಟಿಸ್ಕೊಟ್ಟಿದ್ದಾರೆ. ಬಟ್ ಅದೆಲ್ಲ ಏನು ತೀರಾ ಪ್ರಚಾರ ಮಾಡ್ಕೊಂಡಿದ್ದು ಹೋಗುವ ಅಗತ್ಯ ಇಲ್ಲ, ಯಾಕಂದ್ರೆ ನಾವು ಮಾಡಿದ್ದು ನಮ್ಮ ಸಮಾಧಾನಕ್ಕೆ. ಆದರೆ ಮತ್ತೆ ಈಗ ಯಕ್ಷಗಾನ ತರಬೇತಿಯನ್ನು ಪ್ರಾರಂಭಿಸಿದ್ದೀನಿ. ನಾನೇ ಅಲ್ಲಿ ಗುರುವಾಗಿ ಹೇಳ್ಕೊಡುವಂಥದ್ದು. ಮಧ್ಯೆ ಮಧ್ಯೆ ನನ್ನ ತಂದೆಯವರು ಕೂಡ ಪ್ರಸಂಗದ ಬಗ್ಗೆ, ಪಾತ್ರಗಳ ಬಗ್ಗೆ ಅಂದಾಜು ಒಂದು 30-35 ವಿದ್ಯಾರ್ಥಿ. ಆನ್ಲೈನೇ, ಆಫ್ಲೈನ್ ಅಂತ ನಾನು ಮಾಡ್ತಾ ಇಲ್ಲ ಸದ್ಯಕ್ಕೆ. ಆಫ್ಲೈನ್ ಹೇಗೆ ಅಂತಂದರೆ ತಿಂಗಳಲ್ಲಿ 1 ಕ್ಲಾಸ್ ಆಫ್ಲೈನ್ ಈ ಥರ. ಯಾಕಂದ್ರೆ ನಾನು ಬೇರೆ ಬೇರೆ ಕಡೆ ಪ್ರದರ್ಶನಕ್ಕಾಗಿ ತಿರುಗ್ತಾ ಇರೋಳು. ಆನ್ಲೈನ್ ಆದರೆ ನಾನು ಮ್ಯಾನೇಜ್ ಮಾಡ್ಬೋದು ಎಲ್ಲಿ ಹೋದ್ರೂ. ಅದರಿಂದ ಆನ್ಲೈನಲ್ಲಿ ಕಲ್ತಿದ್ದನ್ನು ಮತ್ತೊಂದಿಷ್ಟು ಕರೆಕ್ಷನ್ ಮಾಡಲಿಕ್ಕೆ ಅಂತ ಒಂದು ಆಫ್ಲೈನ್ ಕ್ಲಾಸ್ ಹೀಗಿರುತ್ತೆ. ತುಂಬ ಆಸಕ್ತಿ ಇರುವ ವಿದ್ಯಾರ್ಥಿಗಳಿದ್ದಾರೆ, ಎಲ್ಲೆಲ್ಲಿಂದಲೂ. ಅಮೇರಿಕದ ಸ್ಟೂಡೆಂಟ್ಸ್ ಇದ್ದಾರೆ, ಜರ್ಮನಿಯ ಸ್ಟೂಡೆಂಟ್ಸ್ ಇದ್ದಾರೆ, ಗುಜರಾತಿಂದ ಭಾಗವಹಿಸೋರು ಇದ್ದಾರೆ,
ನಮ್ಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಭಾಗವಹಿಸಿದವರಿದ್ದಾರೆ, ಜಾಬ್ ಮಾಡ್ತಾ ಇರೋರಿದ್ದಾರೆ, ಚಿಕ್ಕ ಮಕ್ಕಳು 6ರಿಂದ ಹಿಡಿದು 60 ವರ್ಷದ ತನಕ ವೃದ್ಧರು ಇದ್ದಾರೆ. ಇದು ಸತ್ಯ. ಆದ್ದರಿಂದ ಎಲ್ಲ ಥರದ ಮಹಿಳೆಯರು ಇದ್ದಾರೆ, ಪುರುಷರು ಇದ್ದಾರೆ, ಎಲ್ಲ ಥರದ ವಿದ್ಯಾರ್ಥಿಗಳು ಇದ್ದಾರೆ. ನಿಜವಾಗಿಯೂ ಅತ್ಯಂತ ಆಸಕ್ತಿ ಇರುವವರು, ಅವರ ಅತ್ಯಂತ ಬ್ಯುಸಿ ಶೆಡ್ಯೂಲ್, ಜಾಬ್ ಮಾಡೋರು, ಓದೋರು, ಪಾಪ ಈಸಿ ಅಲ್ಲ ಅವರಿಗೂ ಮ್ಯಾನೇಜ್ ಮಾಡುವಂಥದ್ದು. ಅಂಥ ಇದರಲ್ಲೂ ಅತ್ಯಂತ ಪ್ರೀತಿ, ಅತ್ಯಂತ ಆಸಕ್ತಿಯಿಂದ ಬಂದು ಕಲಿತಾರೆ. ನಮಗೆ ಕಲಿಸ್ಲಿಕ್ಕೆ ಬೂಸ್ಟ್ ಮಾಡುವಂಥದ್ದು ಅವರ ಆಸಕ್ತಿ. ಇವತ್ತು ನಾನು ಆನ್ಲೈನಲ್ಲೂ ವರ್ಷಾನುಗಟ್ಲೆಯಿಂದ ಕ್ಲಾಸ್ ತಗೊಳ್ತಿದ್ದೀನಿ ಅಂತಂದರೆ ಅವರ ಆಸಕ್ತಿ ಕಾರಣ ಇದಕ್ಕೆ ಅಷ್ಟೇ. ಇದನ್ನು ಗಟ್ಟಿಯಾಗಿ ತರಗತಿಗಳನ್ನು ಪ್ರಾರಂಭ ಮಾಡಿದ್ದು ಈಗ 1-2 ವರ್ಷದ ಈಚೆ ನನ್ನ ಜವಾಬ್ದಾರಿಯಿಂದ. ಇನ್ನು ನನ್ನ ತಂದೆಯವರ ಹತ್ರ ಈಗ ಆಲ್ರೆಡಿ ವೃತ್ತಿಪರ ಕಲಾವಿದರೆ ತುಂಬ ಜನ ಬಂದು ಅಭ್ಯಾಸ ಮಾಡ್ಕೊಂಡು ಹೋಗ್ತಾರೆ. ಮೇಳಗಳ ಮುಗಿಯುವ ಟೈಮ್ ಇರುತ್ತಲ್ಲ, ಮುಗಿದಾದ್ಮೇಲೆ ಮಳೆಗಾಲದಲ್ಲಿ ರಜೆ ಟೈಮಲ್ಲಿ ತುಂಬ ಕಲಾವಿದರು ಬಂದು ನಮ್ಮ ಮನೆಯಲ್ಲೇ ಇದ್ದುಕೊಂಡು ಅಪ್ಪನ ಹತ್ರ ಕಲ್ತ್ಕೊಂಡು ಹೋಗೋರು ಇದ್ದಾರೆ ಬೇರೆ ಬೇರೆ ಪಾತ್ರಗಳನ್ನು. ಕೆಲವರು ಫೋನ್ ಮಾಡಿ ಕೇಳ್ಕೊಳ್ಳೋರು ಇದ್ದಾರೆ, ಕೆಲವರು ಬಂದು ಹೋಗಿ ಕಲ್ತ್ಕೊಂಡು ಹೋಗೋರು ಇದ್ದಾರೆ. ಹೀಗೆ ತುಂಬ ಯಕ್ಷಗಾನ ಆಲ್ರೆಡಿ ಕಲಾವಿದರಾಗಿ ಹೊರಹೊಮ್ಮದವರಿಗೆ ತುಂಬ ಜನರಿಗೆ ಅಪ್ಪ ಹೇಳ್ಕೊಟ್ಟಿದ್ದಾರೆ. ಇನ್ನು ನಾನು ಒಂದು ವಿಶೇಷ ನೆನ್ಪು ಮಾಡ್ಕೊಳ್ಳೇಬೇಕು. ನಾನು ಕಂಡ್ಲೂರಲ್ಲಿ, ನಮ್ಮ ಕುಂದಾಪುರದ ಕಂಡ್ಲೂರಿನಲ್ಲಿ ಬರೀ ಹೆಂಗಸರಿಗೆ ಒಂದು ಯಕ್ಷಗಾನ ತರಬೇತಿ ಇತ್ತು. ಅಲ್ಲಿ ಅವರು ಸಂಘಟನೆ ಮಾಡಿದ್ರು, ನನ್ನನ್ನು ಗುರುವಾಗಿ ಕರೆದಿದ್ರು. ಆಗ 60, 65, 70 ದಾಟಿದ ವೃದ್ಧೆಯರು ಇದ್ದರು. ಎಷ್ಟು ಸಂತೋಷ ಆಗ್ತಿತ್ತು ಅವ್ರ ಹುಮ್ಮಸ್ಸು ನೋಡಿದಾಗ. ಪಾಪ ಕೂಲಿ ಕೆಲಸಕ್ಕೆ ಹೋಗುವವರು ಇದ್ರು, ಅದರಲ್ಲಿ ಬಟ್ಟೆ ಹೊಲಿದುಕೊಂಡು ಜೀವನ ಮಾಡುವವರಿದ್ದರು, ಬೇರೆ ಬೇರೆ ಇದರಲ್ಲಿ ಇರುವವರಿದ್ದರು. ಎಲ್ಲರೂ ಒಟ್ಟಾಗ್ತಿದ್ರು ಅವರು. ಆಮೇಲೆ ಪ್ರದರ್ಶನವನ್ನು ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದ್ರು. ಆಮೇಲೆ ಬಾಂಬೆಯಲ್ಲೂ ಅವ್ರು ಪ್ರದರ್ಶನವನ್ನು ಮಾಡಿಸಿದ್ರು. ಅದರಿಂದ ತುಂಬ ಹೆಮ್ಮೆ ಇದೆ ನನಗೆ, ತುಂಬ ಹೆಮ್ಮೆ ಇದೆ. ಆಡದೆ ಮಾಡುವವ ರೂಢಿಯೊಳಗೆ ಉತ್ತಮ ಅಂತ ಒಂದು ಮಾತಿದೆ. ಕೆಲವೊಮ್ಮೆ ನಾವು ಏನೋ ಅಂದ್ಕೊಂಡಿರ್ತೇವೆ, ಅದನ್ನ ಮಾಡ್ಲಿಕ್ಕಾಗದಿದ್ರೆ ಅಯ್ಯೋ ಇಷ್ಟೆಲ್ಲ ಮಾತಾಡಿದ್ಲಿ, ಈಗ ನೋಡಿದ್ರೆ ಎಂಥದ್ದು ಇಲ್ಲ ಅಂತ ಹೇಳಿಸ್ಕೊಳ್ಳೋದಕ್ಕಿಂತ ನಮ್ಮ ಹತ್ರ ಆಗಿದ್ದಷ್ಟನ್ನು ನಾವು ಮಾಡಿ ಆಮೇಲೆ ಜನರೇ ಮಾತಾಡಬೇಕು ಅನ್ನೋದು ನನ್ನ ಇಂಟೆನ್ಷನ್. ಇನ್ನೊಂದು, ಪ್ರತಿಷ್ಠಾನದಿಂದ ಒಳ್ಳೆ ವಿದ್ಯಾರ್ಥಿಗಳು ರೆಡಿ ಆಗಬೇಕು, ಅದು ಮುಖ್ಯ. ಒಂದೊಮ್ಮೆ ಅವರು ಒಳ್ಳೆ ಕಲಾವಿದರು ಆಗ್ತಾರೋ ಬಿಡ್ತಾರೆ, ಎಲ್ಲರೂ ಒಳ್ಳೆ ಕಲಾವಿದರು ಆಗ್ತಾರೆ ಅಂತ ಹೇಳಲಿಕ್ಕೆ ಆಗಲ್ಲ, ಯಾಕಂದರೆ ವಿಧಿ ಅದೆಲ್ಲ. ಆದರೆ ಒಳ್ಳೆ ಪ್ರೇಕ್ಷಕ ಅಂತೂ ಆಗೇ ಆಗ್ತಾರೆ. ಯಾವುದು ಸರಿ, ಯಾವುದು ತಪ್ಪು ಯಕ್ಷಗಾನದಲ್ಲಿ, ಯಾವುದನ್ನು ಫಾಲೋ ಮಾಡಬೇಕು, ಯಾವುದನ್ನು ಮಾಡಬಾರ್ದು ಅನ್ನೋ ಒಂದು ಒಳ್ಳೆ ಕ್ಲಾಸ್ ಪ್ರೇಕ್ಷಕ ವರ್ಗ ಸೃಷ್ಟಿಯಾಗತ್ತಲ್ಲ, ಅದು ಏನು ಕಡಿಮೆ ಅಲ್ಲ. ಕಲಾವಿದರಾದರೆ ಮಾತ್ರ ಹೆಚ್ಚು ಅಂತಲ್ಲ, ಒಳ್ಳೆ ಕ್ಲಾಸ್ ಪ್ರೇಕ್ಷಕರು ಅಷ್ಟೇ ಇಂಪಾರ್ಟೆಂಟ್ ಯಕ್ಷಗಾನಕ್ಕೆ. ಆದ್ದರಿಂದ ಒಳ್ಳೆಯ ವಿದ್ಯಾರ್ಥಿಗಳು ಬರಲಿ, ಒಳ್ಳೆ ಪ್ರೇಕ್ಷಕರು ರೆಡಿ ಆಗಲಿ. ಇನ್ನೊಂದು ಆಸೆ, ನಾವೆಲ್ಲರೂ ಸೇರಿ ಯಕ್ಷಗಾನಕ್ಕೊಂದು ಶಾಸ್ತ್ರೀಯ ಸ್ಥಾನಮಾನ ತರಬೇಕು ಅನ್ನೋದು, ಅದು ನನ್ನ ದೊಡ್ಡ ಆಸೆ. ಇದು ನನ್ನ ಒಬ್ಬಳಿಂದ ಆಗೋದಂತೂ ಖಂಡಿತ ಅಲ್ಲ, ಇದು ಎಲ್ಲರಿಂದ ಆಗಬೇಕಾಗಿತ್ತು. ಪ್ರತಿಯೊಬ್ಬರ ಬದುಕಲ್ಲೂ ಏಳು ಬೀಳು, ನೋವು ನಲಿವು ಸಹಜ. ಒಂದೇ ರೀತಿಯಾಗಿ ಯಾರ ಬದುಕು ಹೋಗಲ್ಲ. ಹಾಗೆ ನನ್ನ ಬದುಕಲ್ಲೂ ಏಳು ಬೀಳು, ನೋವು ನಲಿವು ಎಲ್ಲದೂ ಇದೆ. ನವರಸಗಳಿಂದ ಕೂಡಿದ ಬದುಕು ಅಂತಲೇ ಹೇಳ್ಬೋದು. ಆದ್ದರಿಂದ ನಾನು ಈ ಬದುಕಲ್ಲಿ ಕಂಡುಕೊಂಡ ಸತ್ಯ ಏನು ಅಂತ ಅನ್ನೋದಕ್ಕಿಂತ ರಿಯಾಲಿಟಿ ಏನು ಅಂತಂದರೆ, ರಿಯಲ್ ಲೈಫಲ್ಲಿ ರೀಲನ್ನು ಜಾಸ್ತಿ ಬಿಡೋರಿಗೆ ಸಮಾಜದಲ್ಲಿ ಮನ್ನಣೆ ಜಾಸ್ತಿ, ಆದರೆ ರೀಲ್ ಲೈಫಲ್ಲಿ ರಿಯಾಲಿಟಿಯನ್ನು ಹೇಳೋರಿಗೆ ಮನ್ನಣೆ ಜಾಸ್ತಿ. ಈಗ ಫಾರ್ ಎಕ್ಸಾಂಪಲ್, ಇದು ತಮಾಷೆ ಆಗಿರ್ಬೋದು, ಬಟ್ ಇದು ಎಷ್ಟು ವಾಸ್ತವಕ್ಕೆ ಹತ್ತಿರ ಇರುತ್ತೆ ಅಂತಂದರೆ, ನೀವು ಒಂದು ವಿಷಯವನ್ನು ಇದ್ದಾಗೆ ಹೇಳಿದ್ರೆ ಅದನ್ನು ಒಪ್ಪೋರು ಎಷ್ಟು ಮಂದಿ ಇದ್ದಾರೆ, ಅದನ್ನು ವಿರೋಧ ಮಾಡೋರು ಜಾಸ್ತಿ ಮಂದಿ ಇರ್ತಾರೆ. ಆದರೆ ಅದಕ್ಕೆ ಸುಣ್ಣ ಬಣ್ಣ ಬೆಣ್ಣೆ ಎಲ್ಲ ಹಚ್ಚಿ ನೀವು ಅದನ್ನು ಹೇಳಿದ್ರೆ, ಅಥವಾ ಸುಳ್ಳು ಹೇಳಿದ್ರೆ, ಇಲ್ಲಪ್ಪ ಎಲ್ಲರೂ ತುಂಬ ಒಳ್ಳೆಯವರು ಅಂತ ನಾನು ಸುಳ್ಳು ಹೇಳಿದ್ರೆ ಅದಕ್ಕೆ ಖುಷಿ ಪಡೋರು ಜಾಸ್ತಿ ಇದ್ದಾರೆ. ಅದಕ್ಕೆ ರಿಯಲ್ ಲೈಫಲ್ಲಿ ರೀಲ್ ಬಿಟ್ಟರೆ ಜಾಸ್ತಿ ವ್ಯಾಲ್ಯೂ ಅಂತ ಹೇಳಿದ್ದು. ಇನ್ನು ನಾನು ವೇಷ ಹಾಕಿ, ಅಂದರೆ ರಂಗದ ಮೇಲೆ, ಅದು ರೀಲ್ ಲೈಫ್, ಅದು ರೀಲ್. ಅದು ರಂಗದ ಮೇಲೆ ನಿಂತಾಗ ಬದುಕಿನ ವಾಸ್ತವತೆ, ಬದುಕಿನ ರಿಯಾಲಿಟಿ, ಇದ್ರ ಬಗ್ಗೆ ನಾನು ಮಾತಾಡಿದ್ರೆ ಜನ ಚಪ್ಪಾಳೆ ಹಾಕ್ತಾರೆ, ಬದುಕಿನ ವಾಸ್ತವದ ಬಗ್ಗೆ ಹೇಳಿದ್ರಲ್ಲ ಇವರು ಅಂತ. ಅದಕ್ಕಾಗಿ ಹೇಳಿದ್ದು ಹೀಗೆ ಅಂತ. ಇದ್ರ ಜೊತೆಗೆ ಪ್ರತಿಯೊಬ್ಬರ ಬದುಕಲ್ಲೂ ಕಷ್ಟಗಳು ಬರುತ್ತೆ. ಕಷ್ಟಗಳು ಬಂದಾಗ ನಾವು ಕಲ್ಲು ಹಾಕುವಂಥದ್ದು ಯಾರೂ ಮಾಡಬಾರ್ದು. ಯಾಕಂದರೆ ಅವ್ರವ್ರ ಕಷ್ಟ, ಅವ್ರವ್ರ ನೋವು ಅವ್ರಿಗೆ ಗೊತ್ತಿರುತ್ತೆ. ಅವರು ಕಣ್ಣೀರು ಹಾಕದೇ ಇದ್ದ ಕ್ಷಣ
ಜನರ ಎದುರು ಸಿಂಪತಿಯನ್ನು ಗಿಟ್ಟಿಸ್ಕೊಳ್ದಿದ್ದ ಕ್ಷಣ ಅವ್ರ ಬದುಕಲ್ಲಿ ಕಷ್ಟ ಇಲ್ಲ ಅಂತಲ್ಲ. ಒಬ್ರು ನಗ್ತಾ ಮಾತಾಡ್ತಾರೆ ಅಥವಾ ಮುಖವನ್ನು ಗಂಭೀರವಾಗಿ ಇಟ್ಕೊಂಡು ಮಾತಾಡ್ತಾರೆ ಅಂದರೆ ಅವ್ರಿಗೇನು ನೋವಿಲ್ಲ ಅಂತ ಅರ್ಥ ಅಲ್ಲ, ನೋವನ್ನು ನುಂಗ್ಕೊಂಡು ನಗ್ತಾ ಇದ್ದಾರೆ ಅಂತ ಅದರ ಅರ್ಥ. ಆದ್ದರಿಂದ ಯಾರ ಬದುಕಲ್ಲಿ ಏನು ನೋವಿದೆ ಅದು ಅವ್ರವ್ರಿಗೆ ಗೊತ್ತಿರುತ್ತೆ. ಅದರಿಂದ ಯಾವ ವ್ಯಕ್ತಿಗಾದರೂ ನಾನು ಹೇಳೋದಷ್ಟೇ, ಒಬ್ಬರ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡೋ ಬದಲು, ಅಂದರೆ ವೈಯಕ್ತಿಕವಾಗಿ ಹೇಳಿದ್ದು, ಕೆಟ್ಟದಾಗಿ ಕಮೆಂಟ್ ಮಾಡೋ ಬದಲು ನಮ್ಮ ಮನೆಯಲ್ಲೂ ಹೆಣ್ಣು ಮಕ್ಕಳಿದ್ದಾರೆ, ನಮಗೂ ಅಕ್ಕ ತಂಗಿ ಅಮ್ಮ ಹೆಂಡತಿ ಇದ್ದಾರೆ, ಅದನ್ನು ನೆನಪು ಮಾಡ್ಕೊಳ್ಳಿ ಒಮ್ಮೆ. ನಿಮ್ಮ ಅಕ್ಕ ತಂಗಿಯರನ್ನು ಬೇರೆ ಹೆಣ್ಣು ಮಕ್ಕಳ ಜಾಗದಲ್ಲಿ ನಿಲ್ಲಿಸಿ ನೋಡಿ ಒಮ್ಮೆ, ನೀವು ಸಹಿಸ್ತೀರಾ ಅದನ್ನು ಅರ್ಥ ಮಾಡ್ಕೊಳ್ಳಿ. ಇನ್ನು ಸತ್ಯವನ್ನು ಹೇಳಿದಾಗ ಅದನ್ನು ಒಪ್ಪುವ ಮನಸ್ಥಿತಿ ಬೇಕು ಸಮಾಜದಲ್ಲಿ. ಅದ್ರ ಬದಲು ಸತ್ಯವನ್ನು ಹೇಳಿದವನನ್ನೇ ಖಂಡಿಸೋದು, ತಪ್ಪು ಮಾಡಿದವರನ್ನು ಪ್ರೋತ್ಸಾಹಿಸೋದು, ಇಂಥ ಮನಸ್ಥಿತಿಗಳು ಬೆಳೆದು ಬಿಟ್ಟರೆ ಒಳ್ಳೆಯ ವ್ಯಕ್ತಿತ್ವಗಳು ರೂಪುಗೊಳ್ಳಲ್ಲ ಈ ಸಮಾಜದಲ್ಲಿ. ಸತ್ಯ ಹೇಳಲಿಕ್ಕೆ ಭಯ ಪಡ್ತಾ ಹೋಗ್ತಾರೆ, ಸುಳ್ಳೇ ವಿಜೃಂಭಣೆ ಆಗತ್ತೆ ಅಂತಾದರೆ ಒಳ್ಳೆಯ ವ್ಯಕ್ತಿತ್ವಗಳು ಎಲ್ಲಿಂದ ರೆಡಿ ಆಗತ್ತೆ ಆಗ ಅಲ್ವಾ? ಆದ್ದರಿಂದ ಸುಮ್ಮನೆ ಮೇಲ್ನೋಟಕ್ಕೆ ಏನನ್ನೋ ಹೇಳಿ, ಏನನ್ನೋ ನೋಡಿ ಕೇಳಿ ಅದ್ರ ಬಗ್ಗೆ ಅಳಿಯೋದು, ಕೆಟ್ಟ ಕಮೆಂಟ್ ಮಾಡೋದು ಮಾಡಬೇಡಿ. ಅದು ನಿಮ್ಮ ವ್ಯಕ್ತಿತ್ವವನ್ನೇ ತೋರಿಸತ್ತೆ. ಒಂದು ಕ್ಷಣಕ್ಕೆ ಬೇರೆಯವ್ರಿಗೆ ಹರ್ಟ್ ಮಾಡ್ಬೋದು, ಆದರೆ ನಿಮ್ಮ ವ್ಯಕ್ತಿತ್ವವು ಅಲ್ಲಿ ಅನಾವರಣಗೊಳ್ಳುತ್ತೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಮತ್ತು ಸಮಷ್ಟಿಯಾಗಿ ತಪ್ಪಿದ್ದದನ್ನು ತಪ್ಪು ಅಂತ ಒಪ್ಕೊಂಡು ಅದನ್ನು ಹೇಗೆ ಸರಿ ಮಾಡೋದು ಅನ್ನೋದನ್ನು ನೋಡಿಕೊಂಡು ಎಲ್ಲರೂ ನಡಿಬೇಕು. ಎಲ್ಲರಲ್ಲೂ ಫಾಲ್ಟ್ಗಳಿರುತ್ತೆ, ಬಟ್ ಅದನ್ನು ಒಪ್ಕೊಂಡಾಗ ಮಾತ್ರ ಅದು ಸರಿಯಾಗ್ಲಿಕ್ಕೆ ಸಾಧ್ಯ. ಇಷ್ಟೇ ನಾನು ಕೊಡುವಂಥ ಕೊನೆಯ ಸಂದೇಶ ಅಂತ ಅಂದ್ಕೊಳ್ಬೋದು, ಅಥವಾ ನನ್ನ ರಿಕ್ವೆಸ್ಟ್ ಅಂತ ಬೇಕಾದರೂ ಅಂದ್ಕೊಳ್ಬೋದು. ಇನ್ನೂ ಒಂದು ಮುಖದಲ್ಲಿ ನೋಡ್ಲಿಕ್ಕೆ ಹೋದರೆ ಸ್ಟ್ರಾಂಗ್ ಇರೋರು ಪಾಪ ಹೇಗೋ ಮ್ಯಾನೇಜ್ ಮಾಡ್ತಾರೆ ಇಂಥ ಕಾಂಟ್ರವರ್ಸಿಗಳಾದಾಗ, ಕಷ್ಟಗಳು ಬಂದಾಗ. ಎಲ್ಲರೂ ಒಂದೇ ಥರ ಮೈಂಡ್ ಇರಬೇಕು ಅಂತ ಇಲ್ವಲ್ಲ ಪಾಪ. ಎಷ್ಟೋ ಜನ ವೀಕ್ ಮೈಂಡೆಡ್ ಇರ್ತಾರೆ. ಏನೋ ಪಾಪ ನಾವಿದು ಮಾಡಬೇಕು ಅನ್ನೋ ಆಸೆಯನ್ನು ಇಟ್ಕೊಂಡು ಬಂದು ಏನೋ ಮಾಡ್ತಾ ಇರುವಾಗ ಆಲ್ ಆಫ್ ಅ ಸಡನ್ ಯಾವ ತಪ್ಪು ಇಲ್ಲದೆ ಅವ್ರ ಮೇಲೆ ಅಪವಾದಗಳು ಬಂದಾಗ ಎಷ್ಟು ಕುಗ್ಗಿ ಹೋಗ್ತಾರೆ ಅಂತಂದರೆ, ಈಗ ನಾನು ಸೈಕಾಲಜಿ ಅಧ್ಯಯನ ಮಾಡಿದವಳು, ನಾನೇ ನೋಡಿದ್ದೀನಿ ಎಷ್ಟೋ ಜನ ಅವ್ರ ಜೀವವನ್ನು ತೆಕ್ಕೊಂಡವ್ರು ಇದ್ದಾರೆ, ಅವ್ರ ಜೀವಕ್ಕೆ ಹಾನಿ ಮಾಡ್ಕೊಂಡವ್ರು ಇದ್ದಾರೆ. ಹೇಳಲಿಕ್ಕೆ ಬೇಜಾರಾಗತ್ತೆ ಇಂಥದ್ದನ್ನು. ಅಂದರೆ ಎಷ್ಟೋ ಹೊರಗಾದ ಗಾಯಗಳನ್ನು ತೋರಿಸ್ಬೋದು ಜನರಿಗೆ, ನೋಡಿ ಇಷ್ಟು ದೊಡ್ಡ ಗಾಯ ಆಗಿದೆ ಅಂತ. ಮನಸ್ಸಿಗಾದ ಗಾಯ ಅದನ್ನು ತೋರಿಸ್ಲಿಕ್ಕಾಗಲ್ಲ, ಆದರೆ ಅದನ್ನ ಅನುಭವಿಸೋದು ಭಾರಿ ಕಷ್ಟ ಆಗತ್ತೆ. ಎಷ್ಟು ಜನ ಸೂಸೈಡ್ ಮಾಡ್ಕೊಂಡವ್ರಿದ್ದಾರೆ, ಅವ್ರ ಬಗ್ಗೆ ಸುಮ್ಮನೆ ಅಪವಾದಗಳು ಹುಟ್ಟಿದಾಗ ಆ ನೋವನ್ನು ಸಹಿಸ್ಲಿಕ್ಕೆ ಆಗೋದಿಲ್ಲ ಅವರಿಗೆ, ಯಾಕಂದರೆ ಪಾಪ ಅವ್ರ ಮೈಂಡೇ ವೀಕ್ ಆಗಿರುತ್ತೆ. ಆದ್ದರಿಂದ ಒಬ್ಬರ ಬಗ್ಗೆ, ಗಂಡಿರಲಿ ಹೆಣ್ಣಿರಲಿ, ಅವ್ರ ಬಗ್ಗೆ ಕಾಂಟ್ರವರ್ಸಿ ಮಾಡುವಾಗ ಅಥವಾ ಅವರ ಬಗ್ಗೆ ಏನೋ ಒಂದು ಷಡ್ಯಂತ್ರಗಳನ್ನು ಮಾಡುವಾಗ ತುಂಬ ಎಚ್ಚರಿಕೆ ಇಟ್ಕೊಳ್ಳಿ. ಪಾಪ ಜೀವ ಹೋಗುವಂಥ ಸಂದರ್ಭಗಳು ಬರುತ್ತೆ. ಹೋದ ಜೀವವನ್ನು ಯಾರ ಕೈಲಿ ತಗೊಂಡು ಬರಲಿಕ್ಕಾಗತ್ತೆ ವಾಪಸ್ ಅಲ್ವಾ? ಆದ್ದರಿಂದ ತುಂಬ ಯೋಚನೆ ಮಾಡಬೇಕು ಜನ. ಸಾರಿ ಹೇಳಿದರು ನನ್ನವರು, ದಾಕ್ಷಾಯಿಣಿ ಹೋಗಬೇಡ, ಹೋದರೆ ಅವಮಾನ ಎನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ ಎಂದು ನನ್ನವರು ಹೇಳಿದರು. ಅವರ ಮಾತನ್ನು ಧಿಕ್ಕರಿಸಿ ಇಲ್ಲಿಯವರೆಗಾಗಿ ಬಂದ, ಆಗಬೇಕಿತ್ತು, ನನಗಿಷ್ಟ ಆಗಬೇಕಿತ್ತು. ಏನಂದೆ ನನ್ನವರು ಏನು ಅಂತ ಕೇಳ್ತಾ ಇದ್ದೀಯ? ಅಂತಕನಿಗೆ ಅಂತಕ, ಕಾಲಾಂತಕ. ನನ್ನವರಾದಂತಹ ಪರಶಿವನಲ್ಲಿ ವೈರತ್ವವನ್ನು ಕಟ್ಟಿಕೊಳ್ತೀಯ ಅಂತ ಆದರೆ ಪ್ರಪಂಚದಲ್ಲಿ ಯಾರು ನಿನ್ನನ್ನು ರಕ್ಷಿಸುವವರಿದ್ದಾರೆ? ದಕ್ಷ. ಏನು ಕೈ ತಟ್ಟಿ ನಗುತ್ತೀರಾ? ನೀವೆಲ್ಲರೂ ಕೈ ತಟ್ಟಿ ನಗುತ್ತೀರಾ? ನಗಿ. ಕೈ ತಟ್ಟಿದಂತಹ ಆ ನಿಮ್ಮ ಕೆಟ್ಟ ಕರಗಳನ್ನ ನನ್ನವರು ಕತ್ತರಿಸಿ ಯಾರು ಜಾಗ್ರತೆ ಜತನ. ಧಗಧಗಿಸುತ್ತಾ ಇರುವಂತಹ ಈ ಯಜ್ಞಕುಂಡಕ್ಕೆ ನನ್ನ ದೇಹವನ್ನು ಅರ್ಪಿಸಿ. ಏನಂದೆ? ನಿನ್ನ ಅಗ್ನಿ. ನೀನು ಕೊಡುತ್ತಾ ಇರುವಂತಹ ಎಂಜಲಿಗೆ ತನ್ನ 7 ನಾಲಿಗೆಗಳನ್ನು ಚಾಚಿ ದೇಹಿ ಎಂದು ಕೇಳುವಂತಹ ಈ ಅಗ್ನಿಗೆ ನನ್ನನ್ನು ಮುಟ್ಟುವ ಯೋಗ್ಯತೆ ಉಂಟೇನೋ? ದಾಕ್ಷಾಯಿಣಿ ಅನ್ನುವಂಥದ್ದು ಕೂಡ ನನ್ನನ್ನು ತುಂಬ ಕಾಡುವಂತಹ ಪಾತ್ರ. ದಕ್ಷಯಜ್ಞ ಅನ್ನುವಂಥ ಪ್ರಸಂಗ, ಅದರಲ್ಲಿ ತುಂಬ ಪವರ್ಫುಲ್ ಕ್ಯಾರೆಕ್ಟರ್ ದಾಕ್ಷಾಯಿಣಿ. ಅವಳು
ಗಂಡನ ಮಾತು ಅಂದರೆ ಈಶ್ವರನ ಮಾತು ಕೇಳದೆ, ಬೇಡ ಅಂತ ಹೇಳಿರ್ತಾರೆ ಈಶ್ವರ ದೇವರು, ಆದರೂ ಕೇಳದೆ ದಾಕ್ಷಾಯಿಣಿ ಇಲ್ಲ ನನ್ನ ತಂದೆ ಮನೆಯಲ್ಲಿ ನಡೀತಾ ಇರುವಂಥ ಯಜ್ಞ ಇದು, ನಾ ಹೋಗಲೇಬೇಕು ಅಂತ ಹಠ ಮಾಡಿ ದಾಕ್ಷಾಯಿಣಿ ಬಂದುಬಿಡ್ತಾಳೆ. ಆದರೆ ಅಲ್ಲಿ ನಡೀತಾ ಇರುವಂಥದ್ದು ನಿರೀಶ್ವರ ಯಾಗ, ಅಂದರೆ ಈಶ್ವರನಿಗೆ ಹವಿಸ್ಸೇ ಇಲ್ಲ, ಅಂದರೆ ಗಂಡನನ್ನು ಅವಮಾನ ಮಾಡಲಿಕ್ಕೆ ಮಾಡಿರುವಂಥದ್ದೇ ವೆಲ್ ಪ್ಲ್ಯಾಂಡ್ ಪ್ರೀ ಪ್ಲ್ಯಾಂಡ್ ಯಾಗ ಆಗಿರುತ್ತೆ. ಪಾಪ ಅವಳಿಗೆ ಗೊತ್ತಿರೋದಿಲ್ಲ, ಅಲ್ಲಿ ಹೋದ ಮೇಲೆ ಗೊತ್ತಾಗತ್ತೆ. ಈ ಸಂದರ್ಭದಲ್ಲಿ ದಾಕ್ಷಾಯಿಣಿ ಇರ್ತಾಳೆ, ಒಂದು ಕಡೆ ದಕ್ಷ ಇರ್ತಾನೆ, ಇನ್ನೊಂದು ಕಡೆ ದೇವತೆಗಳು ಇರ್ತಾರೆ, ಇನ್ನೊಂದು ಕಡೆ ಯಜ್ಞ ಮಾಡ್ತಾ ಇರುವಂಥವ್ರು ಇರ್ತಾರೆ. ಅಲ್ಲಿ ಹೋದಾಗ ಅವಳನ್ನು ಯಾರೂ ಮಾತಾಡ್ಸಲ್ಲ, ಎಲ್ಲರೂ ಮುಖವನ್ನು ಅಡ್ಡ ತಿರುಗಿಸ್ಕೊಳ್ತಾರೆ. ಆಗ ಇವಳಿಗೆ ಗೊತ್ತಾಗತ್ತೆ ಇದು ನಿರೀಶ್ವರ ಯಾಗ ಅಂತ. ಆಗ ಅವಳು ಫಸ್ಟು ದುಃಖ ಪಡ್ತಾಳೆ, ಅಯ್ಯೋ ನಾನು ಯಾಕೆ ಬಂದೆ, ನನ್ನ ಗಂಡ ಇಷ್ಟು ಸಾರಿ ಹೇಳಿದ್ರು ಹೋಗಬೇಡ ದಾಕ್ಷಾಯಿಣಿ ಅಂತ, ನಾನು ಕೇಳದೆ ಬಂದಲ್ಲ. ಆಗ ಅವಳ ಅಪ್ಪನಾದಂಥ ದಕ್ಷ ಹೇಳ್ತಾರೆ, ನಿನ್ನ ಗಂಡ ಏನು ಮಹಾ ಅಂತ ಬೇಡವಾ ಅಂತ ಕೇಳುವಾಗ, ನನ್ನ ಗಂಡ ಎಂಥವ್ರು ಅಂತ ನಿನಗೆ ಪ್ರತ್ಯೇಕ ಹೇಳಬೇಕಾ, ಈಶ್ವರ ಯಾರು ಅಂತ ನಿನಗೆ ಹೇಳಬೇಕಾ, ಅವರು ಕಾಲಾಂತಕ, ಅವರು ಅಂದರೆ ಯಮನನ್ನೇ ಹೆದರಿಸುವಂಥ ಯೋಗ್ಯತೆ ಇರುವವರು, ಅವರ ವೈರವನ್ನು ಕಟ್ಕೊಂಡ್ರೆ ನೀನು ಇರ್ತೀಯಾ ಅಂತ ಕೇಳ್ತಾಳೆ. ಆಮೇಲೆ ಅವಳಿಗೆ ತುಂಬ ಅವಮಾನವನ್ನು ಅನುಭವಿಸಿ ಆ ಕಡೆ ಗಂಡನ ಮನೆಗೂ ಹೋಗುವಾಗಿಲ್ಲ, ಯಾಕಂದರೆ ಗಂಡನ ಮಾತನ್ನು ವಿರೋಧಿಸಿ ಬಂದಿದ್ದಾಳೆ. ಈ ಕಡೆ ಅಪ್ಪನ ಮನೆಯಲ್ಲೂ ಇರುವಾಗಿಲ್ಲ, ಇಲ್ಲಿ ಇಷ್ಟ ಅವಮಾನ ಮಾಡಿದ್ದಾರೆ, ಸಾಯಬೇಕು ಅಂತ ಅವಳು ಯಜ್ಞಕ್ಕೆ ಹಾರಬೇಕು ಅಂತ ನೋಡ್ತಾಳೆ. ಆಗ ಅವನು ದಕ್ಷ ಆರ್ಡರ್ ಮಾಡ್ತಾನೆ, ಇದು ನನ್ನ ಅಗ್ನಿ, ನಾನು ಮಾಡ್ತಾ ಇರುವಂಥದ್ದು, ಇದರಲ್ಲಿ ಬೀಳಲಿಕ್ಕಿಲ್ಲ. ಅಥವಾ ಅಗ್ನಿ ಹತ್ರ ಹೇಳ್ತಾನೆ, ನೀನು ಅವಳನ್ನು ಸುಡ್ಲಿಕ್ಕಿಲ್ಲ ಅಂತ. ಆಗ ಅವಳು, ನಿನ್ನ ಅಗ್ನಿ ಯಾರಿಗೆ ಬೇಕು, ನೀನು ಹಾಕ್ತಾ ಇರುವಂಥ ಹವಿಸು ಅಂದರೆ ಎಂಜಲು, ಅದನ್ನು ತಿಂತಾ ಇದ್ದಾನೆ ಅವನಿಗೆ ನನ್ನನ್ನು ಮುಟ್ಟುವ ಯೋಗ್ಯತೆ ಉಂಟಾ, ನನ್ನಲ್ಲೇ ಯೋಗಾಗ್ನಿ ಇದೆ, ಅದನ್ನೇ ನಾನು ಸ್ಫೋಟ ಮಾಡಿಕೊಂಡು ಸಾಯ್ತೀನಿ, ಬೇರೆ ಅಗ್ನಿಯಾಗಿ ನನ್ನನ್ನು ಮುಟ್ಟುವ ಯೋಗ್ಯತೆ ಇಲ್ಲ ಅಂತೇಳಿ ಅವಳು ತನ್ನ ಪ್ರಾಣತ್ಯಾಗವನ್ನು ಮಾಡ್ತಾಳೆ. ಆಮೇಲೆ ಅವಳೇ ಪರ್ವತರಾಜನ ಮಗಳಾಗಿ ಮತ್ತೆ ಪಾರ್ವತಿಯಾಗಿ ಹುಟ್ಟು ಬಂದು ಈಶ್ವರನನ್ನೇ ಮತ್ತೆ ಮದುವೆ ಆಗ್ತಾಳೆ. ಇದು ತುಂಬ ಕಾಡುವಂಥ ಸಂದರ್ಭ. ಕೃಷ್ಣ ಇದನ್ನು ಕೇಳುವಾಗಲೇ ಬಹಳಷ್ಟು ಮಂದಿ ಭಜಕರು ಭಜಿಸ್ತಾರೆ, ಎಷ್ಟೋ ಮಂದಿ ಅವ ಕಳ್ಳ ಅಂತ ಜರೆಯುವವರೇ ಇದ್ದಾರೆ. ಯಾರು ಹೇಗೆ ಹೇಳಿದರೂ ವ್ಯಕ್ತಿತ್ವ ಎನ್ನುವುದು ಅವರವರ ಅರಿವಿಗೆ ಇರಬೇಕಾಗ್ತದೆ ಅಲ್ಲವೇ. ನಾನು ಅನುಸರಿಸುವ ನೀತಿಯೇ ಹಾಗೆ, ಶುಕ್ರ ನೀತಿ. ಧರ್ಮದಿಂದಲೇ ಧರ್ಮವನ್ನು ಉಳಿಸಬೇಕಾದದ್ದು ಅದು ಬೃಹಸ್ಪತಿ ನೀತಿ. ಅಧರ್ಮದಿಂದಲಾದರೂ ಧರ್ಮವನ್ನು ಉಳಿಸಬೇಕಾದದ್ದು ಅದು ಶುಕ್ರ ನೀತಿ. ಅದು ನಾನು ಅನುಸರಿಸುವಂತಹ ಧರ್ಮ. ಎಷ್ಟೋ ಕಡೆಯಲ್ಲಿ ರಕ್ತಪಾತ ಆಗುವಂತಹ ಸನ್ನಿವೇಶಗಳನ್ನು ತಡೆದದ್ದಿದೆ. ಎಷ್ಟೋ ಕಡೆಯಲ್ಲಿ ಸಿಂಹಾಸನವನ್ನು ಏರಬಹುದಾದಂತಹ ಸಂದರ್ಭ ಇದ್ದರೂ ನಾನು ಅದನ್ನು ಏರಿದವ ಅಲ್ಲ, ಬೇರೆಯವರಿಗೇ ಬಿಟ್ಟು ಕೊಟ್ಟವ. ಆದರೆ ಕೃಷ್ಣನನ್ನು ಅವಹೇಳನಕಾರಿಯಾಗಿ ಮಾತಾಡುವ ಬಹುತೇಕ ಮಂದಿಗೆ ಕೃತಿ ಎನ್ನುವುದು ಉತ್ತರ ಆಗಲಿ ಎನ್ನುವುದು ಬಹುತೇಕರ ಆಶಯ. ಎಲ್ಲವೂ ಕಾಲನಿರ್ಣಯವಾದದ್ದು ಹೊರತಾಗಿ ಕಾಲವನ್ನು ಮಿಕ್ಕುವವರೋ ಮೀರುವವರೋ ಕೃಷ್ಣನೂ ಅಲ್ಲ, ಆ ಪರಶಿವನೂ ಅಲ್ಲ. ಕಾಲವೇ ಉತ್ತರಿಸಬೇಕು. ಅಂಬೆ ಅನ್ನುವಂಥದ್ದು ಅದು ಅಷ್ಟೆ, ತುಂಬ ಕಾಡುವಂಥ ಕ್ಯಾರೆಕ್ಟರ್. ಎಲ್ಲದೂ ಇದ್ದು ಯಾವುದು ಇಲ್ಲದ ಹಾಗೆ ಆದಂಥ ಒಂದು ಹೆಣ್ಣುಮಗಳ ಪರಿಸ್ಥಿತಿ. ಅಂತಹ ಒಳ್ಳೆಯ ಕುಲದಲ್ಲಿ ಹುಟ್ಟಿದ್ಲು. ವಿದ್ಯೆ, ಸಂಸ್ಕಾರ, ಬುದ್ಧಿ, ಅಂತಸ್ತು, ಅಧಿಕಾರ, ಐಶ್ವರ್ಯ ಎಲ್ಲದೂ ಇದ್ದಂಥ ಒಬ್ಬಳು ರಾಜಕುಮಾರಿ. ಕಾಶಿಯಂತಹ ಪುಣ್ಯಕ್ಷೇತ್ರದಲ್ಲಿ ಹುಟ್ಟಿದ ರಾಜಕುಮಾರಿ. ಅವಳ ಪರಿಸ್ಥಿತಿ ಹೇಗಾಯಿತು, ತುಂಬ ಕಾಡುವಂಥ ಇದು ಅವಳ ಬದುಕು ಅನ್ನುವಂಥದ್ದು. ನನಗೆ ಯಾರ ತಪ್ಪು, ಅವಳದ್ದೇ ತಪ್ಪು, ಮತ್ತೊಬ್ಬರ ತಪ್ಪಿನಿಂದ ಹಾಗಾಯಿತೋ, ಅಥವಾ ಎಲ್ಲರ ತಪ್ಪು ಅವಳದ್ದೂ ತಪ್ಪು ಸೇರಿ ಹಾಗಾಯಿತೋ ಅವಳ ಬದುಕು ಅನ್ನುವಂಥದ್ದು ನಂಗೆ ತುಂಬ ಇಷ್ಟದ ಪಾತ್ರಗಳಲ್ಲಿ ಒಂದದು. ಅದರಲ್ಲಿಯೂ ಅವಳು ಆಚೆ ಸಾಲ್ವನಿಂದ ತಿರಸ್ಕೃತಳಾಗ್ತಾಳೆ, ಈಚೆ ಇವರಿಂದ ಭೀಷ್ಮಾಚಾರ್ಯರ ಹಸ್ತಿನಾವತಿಯಿಂದಲೂ ದೂರ ಬಂದಿರ್ತಾಳೆ, ಬ್ರಾಹ್ಮಣರು ಅವಳನ್ನು ಬಿಟ್ಟೋಗಿರ್ತಾರೆ, ತಂದೆ ಮನೆಯಿಂದ ದೂರ ಆಗಿರ್ತಾಳೆ. ಯಾರೂ ಇಲ್ಲದ ಪರಿಸ್ಥಿತಿಯಲ್ಲಿ ಅವಳು ಅನಾಥಳಾಗಿ ಇರುವಂಥ ಒಂದು ಸಂದರ್ಭ, ಅದು ತುಂಬ ಕಾಡುವಂಥ ಸಂದರ್ಭ. ಮರುಳೆ ನಾನಾಗಿರ್ಪೆ ಮರುಳೆ ನಾನಾಗಿರ್ಪೆ
ಪಾತಕಿ ಮತ್ಪಿತ ಪರಮ ಪಾತಕಿ ಸಾಲ್ವ ಮೂರ್ಖನು ಸಾಲ್ವ ಮೂರ್ಖನು ಎನ್ನ ಸೃಜಿಸಿದ ಬ್ರಹ್ಮ ದುಷ್ಟ ಎನ್ನ ಸೃಜಿಸಿದ ಸರಸಿಜಾಸನ ದುಷ್ಟ ಎನ್ನ ಸೃಜಿಸಿದ ಸರಸಿಜಾಸನ ದುಷ್ಟ ಮರುಳೇ ಆ ಏನಾಗುತ್ತಿದೆ ಅಂಬೆಯ ಬದುಕಿನಲ್ಲಿ? ಏನಾಗಿ ಹೋಯಿತು ಅಂಬೆಯ ಬದುಕಿನಲ್ಲಿ? ಎಲ್ಲಿ ಬಂದು ನಿಂತಿದ್ದೇನೆ? ಎಲ್ಲಿ ಬಂದು ನಿಂತಿದ್ದೇನೆ? ಮೂರು ದಾರಿ ಸೇರುವಂತಹ ಜಾಗದಲ್ಲಿ ಅನಾಥಳಾಗಿ ನಿಂತಿದ್ದೇನೆ. ನನ್ನವರು ಯಾರು ಇಲ್ಲವೇ? ನನ್ನವರೆಲ್ಲ ಎಲ್ಲಿ ಹೋದರು? ಹಸಿವಾಗುತ್ತಿದೆ, ಅಂಬೆಗೆ ಹಸಿವಾಗುತ್ತಿದೆ. ಯಾರಾದರೂ ಉಣ್ಣಲು ಒಂದು ತುತ್ತು ಅನ್ನ ಇಲ್ಲ, ಯಾರು ಇಲ್ಲ. ಬಾಯಾರುತ್ತಿದೆ, ಒಂದಿಷ್ಟು ನೀರು ಇಲ್ಲ, ಯಾರು ಇಲ್ಲ. ನನ್ನವರು ಯಾರು ಇಲ್ಲವಲ್ಲ. ಯಾಕೆ ಹೀಗಾಯ್ತು? ವಿದ್ಯೆ, ಸಂಸ್ಕಾರ, ಅಧಿಕಾರ, ಐಶ್ವರ್ಯ ಎಲ್ಲವೂ ಇದ್ದ ಅಂಬೆಯ ಬದುಕು ಇಂದು ಹೀಗಾದದ್ದು ಯಾಕೆ? ಯಾಕೆ? ಹೌದು ಹೌದು, ನನ್ನ ಅಪ್ಪನೇ ಕಾರಣ, ನನ್ನ ಅಪ್ಪನೇ ಕಾರಣ. ಹೆಣ್ಣು ಮಕ್ಕಳ ಅಭಿಪ್ರಾಯವೋ ಮನೋಭಿಷ್ಟೆಯೋ ಏನು ಎಂದು ಕೇಳದೆಯೋ ನೂರಾರು ಅರಸು ಮಕ್ಕಳನ್ನ ಕರೆಸಿದನಲ್ಲ. ಬಂದಿರುವಂತಹ ನೂರಾರು ಅರಸು ಮಕ್ಕಳಿಗೆ ನಮ್ಮನ್ನು ಹರಿದು ಹಂಚುತ್ತಿದ್ದಾನೆ ನನ್ನಪ್ಪ. ಅವನೇ ಪಾತಕಿ. ಹೌದೇ? ನನ್ನಪ್ಪ ಪಾತಕಿ ಹೌದೇ? ಅಲ್ಲ, ನನ್ನಪ್ಪ ಪಾತಕಿ ಅಲ್ಲ. ಯಾವ ತಂದೆಗೆ ತಾನೆ ಅವನ ಮಗಳ ಬಾಳು ಹಾಳಾಗಿ ಹೋಗಲಿ ಎನ್ನುವಂತಹ ಉದ್ದೇಶ ಇರುತ್ತದೆ? ಬಲಿಷ್ಠರಾದವರು ತನ್ನ ಮಕ್ಕಳನ್ನ ಮದುವೆಯಾದರೆ ಮಕ್ಕಳ ಭವಿಷ್ಯ ಭದ್ರವಾಗಿರುತ್ತದೆ ಎಂದು ತಿಳಿದ ನನ್ನಪ್ಪ ಇಂತಹ ನಿರ್ಧಾರವನ್ನು ಕೈಗೊಂಡ. ನನ್ನ ಅಪ್ಪನದು ಯಾವ ತಪ್ಪು ಇಲ್ಲ. ಹಾಗಾದರೆ ಯಾರ ತಪ್ಪಿದು? ಯಾರ ತಪ್ಪು? ಸಾಲ್ವ, ಸಾಲ್ವ, ಆ ಸಾಲ್ವ ಯಾಕವನು ನನ್ನನ್ನು ಪ್ರೀತಿಸಬೇಕಿತ್ತು? ಕೈಯ ಮೇಲೆ ಕೈಯನ್ನಿಟ್ಟು ಯಾಕೆ ಭಾಷೆಯನ್ನು ತೆಗೆದುಕೊಳ್ಳಬೇಕಿತ್ತು? ಪ್ರೀತಿಯಿಂದ ಹೋದ ನನ್ನನ್ನ ಯಾಕೆ ತಿರಸ್ಕರಿಸಬೇಕಿತ್ತು? ಅಲ್ಲ, ಇದು ಸಾಲ್ವನ ತಪ್ಪಲ್ಲ. ಯಾವ ಪ್ರೇಮಿಗೆ ತಾನೇ ತನ್ನ ಪ್ರೇಮಿ ಕಣ್ಣೆದುರೇ ಬೇರೆಯವನ ರಥವನ್ನು ಏರಿ ಹೋದಾಗ ಅದನ್ನು ಸಹಿಸಲು ಸಾಧ್ಯ ಆದೀತು? ಇಲ್ಲ, ಸಾಲ್ವನ ತಪ್ಪಲ್ಲ ಇದು. ವಿಧಾತ, ಆ ಬ್ರಹ್ಮ ನನ್ನ ಹಣೆಯ ಬರವನ್ನ ಕೆಟ್ಟದಾಗಿ ಬರೆದು ಬಿಟ್ಟನಲ್ಲ, ಅವ ದುಷ್ಟ. ಹೌದೇ? ಬ್ರಹ್ಮ ದುಷ್ಟನೇ? ಅಲ್ಲ, ಅವ ದುಷ್ಟ ಅಲ್ಲ. ಸಂಸ್ಕಾರವಂತರ ಮನೆಯಲ್ಲಿ ಜನನ, ಪರಮ ಪುಣ್ಯತಮವಾದಂತಹ ಕಾಶಿ ವಿಶ್ವಕ್ಷೇತ್ರದಲ್ಲಿ ನನ್ನ ಪಠಣ, ಇಷ್ಟೆಲ್ಲ ಸೌಭಾಗ್ಯವನ್ನು ಒದಗಿಸಿದಂತಹ ಆ ಬ್ರಹ್ಮ ಆತ ದುಷ್ಟನೇ? ಅಲ್ಲ, ಅವ ದುಷ್ಟ ಅಲ್ಲ.
ಇತ್ತ ಅಪ್ಪ ಪಾತಕಿಯಲ್ಲ, ಅತ್ತ ಸಾಲ್ವ ಮೂರ್ಖನಲ್ಲ, ಇತ್ತ ಬ್ರಹ್ಮನೂ ದುಷ್ಟನಲ್ಲ. ಆದರೂ ಅಂಬೆಯ ಬದುಕು ಹೀಗಾಯ್ತಲ್ಲ, ಯಾಕೆ? ಭೀಷ್ಮ, ಭೀಷ್ಮ, ಭೀಷ್ಮ! ಎಲ್ಲದಕ್ಕೂ ಮೂಲ ಕಾರಣ ಆ ಭೀಷ್ಮ. ಯಾಕೆ ಬರಬೇಕಿತ್ತು? ಆಹ್ವಾನ ಇಲ್ಲದೆ ಹೋದರು ನಮ್ಮ ನಾಡಿಗೆ ಬರುವ ಅಗತ್ಯ ಏನಿತ್ತು? ನಮ್ಮೆಲ್ಲರನ್ನು ರಥವನ್ನ ಏರಿಸಿಕೊಳ್ಳುವ ಅವಶ್ಯಕತೆ ಏನಿತ್ತು? ಕೊಂಡು ಹೋದ ಮೇಲೆ ತಾನು ಮದುವೆಯಾಗದೆ ತನ್ನ ತಮ್ಮನನ್ನು ಮದುವೆಯಾಗು ಎಂದು ಹೇಳುವಂತಹ ಈ ಭೀಷ್ಮ ಅಂಬೆಯ ಈ ದುಸ್ಥಿತಿಗೆ ಕಾರಣ ಅವನೇ. ಬಿಡಲಾರೆ, ಬಿಡಲಾರೆ. ನಾನು PUC ಶಿಕ್ಷಣವನ್ನು ಪಡಿತಾ ಇರುವಂಥ ಸಂದರ್ಭ, ಕಲ್ಪನೆ ಇಲ್ಲದ ಹಾಗೆ, ಅಂದರೆ ತುಂಬ ಚೆನ್ನಾಗಿದ್ದ ನನ್ನ ತಾಯಿ, ತುಂಬ ಚೆನ್ನಾಗಿದ್ದ ನನ್ನ ಮನೆಯ ವಾತಾವರಣ, ಒಂದೇ ಸರಿ ಎಲ್ಲವೂ ಇಡೀ ನಾವು ಒಂದು ಪುಟ್ಟ ಪ್ರಪಂಚ ಅನ್ನೋದನ್ನು ಕಟ್ಕೊಂಡಿರ್ತೀವಲ್ಲ, ಆ ಪ್ರಪಂಚನೇ ಛಿದ್ರ ಆದ ಹಾಗೆ ಒಂದು ಸಿಡಿಲು ಬಂದು ಎರಗಿತು. ಅದು ನನ್ನ ತಾಯಿಯ ಸಾವು. ಅದು ಎಷ್ಟರ ಮಟ್ಟಿಗೆ ಪರಿಣಾಮ ಕೊಡುತ್ತೆ ಅಂತ ಅಂದರೆ, ಇವತ್ತು ನಮ್ಗೆ ಆ ವಿಷಯವನ್ನು ಹೇಳುವಾಗ ಕಣ್ಣೀರು ಹಾಕಲಿಕ್ಕೂ ಕಷ್ಟ ಆಗುತ್ತೆ. ಯಾಕಂದರೆ ಕಣ್ಣೀರು ತುಂಬ ಭಾವ ಹೆಚ್ಚಾದಾಗ ಕಣ್ಣೀರು ಬರುತ್ತೆ, ಅದಕ್ಕಿಂತಲೂ ಭಾವ ಹೆಚ್ಚಾದಾಗ ಕಣ್ಣೀರನ್ನು ಹಾಕೋದು ಕಷ್ಟ ಆಗುತ್ತೆ. ಈಗ ನನ್ನ ಪರಿಸ್ಥಿತಿ ಅದೇ. ಎಷ್ಟೋ ಜನ ಹೇಳ್ತಾರೆ, ಇಲ್ಲ ಕಾಲ ಕಳೆದ ಹಾಗೆ ನೆನಪುಗಳು ಮಾಸ್ತಾ ಹೋಗುತ್ತೆ. ಬಟ್ ತಾಯಿಯ ಸಾವಿನ ವಿಷಯದಲ್ಲಿ ನನ್ನ ಅನುಭವಕ್ಕೆ ಬಂದಾದಾಗ ಸುಳ್ಳಾಯಿತು. ಪ್ರತಿನಿತ್ಯ ಪ್ರತಿ ಕ್ಷಣ ಅಯ್ಯೋ ಅಮ್ಮ ಇರಬಾರ್ದಿತ್ತ, ಈ ಟೈಮಲ್ಲಿ ಅಮ್ಮ ಇರಬೇಕಿತ್ತು, ಅಥವಾ ಏನೋ ಸಂತೋಷ ಸಂದರ್ಭ ಬಂದರೂ ಅಮ್ಮ ಇದ್ರೆ ಎಷ್ಟು ಖುಷಿ ಪಡ್ತಿದ್ರು. ತುಂಬ ಟ್ಯಾಲೆಂಟೆಡ್ಡು ನನ್ನ ಅಮ್ಮ, ತುಂಬ ಅಂದರೆ ತುಂಬ ಟ್ಯಾಲೆಂಟೆಡ್ಡು, ತುಂಬ ಹಾರ್ಟ್ಲಿ ವ್ಯಕ್ತಿ, ಪ್ರತಿಯೊಬ್ಬರನ್ನು ಪ್ರೀತಿಸುವಂಥ ವ್ಯಕ್ತಿ. ಒಂದಿನ ಸಡನ್ಲಿ ಅಸಹಜ ಸಾವು ಆಗುತ್ತೆ ಅವರದ್ದು ಅಂತಂದರೆ ಅದನ್ನು ಇವತ್ತಿಗೂ ಅರಗಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಇವತ್ತಿಗೂ ನಮ್ಗೆ ಅದ್ರ ಹತ್ರ ಉತ್ತರ ಇಲ್ಲ. ಅದಕ್ಕೆ ತುಂಬ ಪರಿಣಾಮ ಮಾಡ್ತು ಅದು ಬದುಕಲ್ಲಿ. ಆ ಕೊರತೆ ಅದು ಸರಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಯಾವಾಗಲೂ ಅಮ್ಮ ಇಲ್ಲದ ಒಂದು ಭಾಗ ಯಾವಾಗಲೂ ಶೂನ್ಯವೇ ಅದು. ಇನ್ನೊಂದು, ನನ್ನ ಅಮ್ಮ ಅವರು ಒಂದು ಪುಸ್ತಕದಲ್ಲಿ ಬರೆದದ್ದು ನಮಗೆ ಅಮ್ಮ ತೀರಿ ಹೋಗಿ ಎಷ್ಟೋ ಕಾಲದ ನಂತರ ಸಿಕ್ತು. ಆದರೆ ಅಮ್ಮ ಏನು ಬರೆದಿದ್ರು ಅಂತ ಅಂದರೆ, ನನ್ನ ಗಂಡ ಇನ್ನೂ ಎತ್ತರದ ಸ್ಥಾನಕ್ಕೆ ಹೋಗಬೇಕು, ನನ್ನ ಮಕ್ಕಳು ಕಲಾವಿದರಾಗಬೇಕು ಅಂತ ಬರೆದಿದ್ದಾರೆ. ನನಗೆ ತುಂಬ ಆಶ್ಚರ್ಯ ಆಯಿತು. ಹಾಗಾದರೆ ಇವತ್ತು ನನ್ನ ಯಕ್ಷಗಾನದ ಜರ್ನಿ ಅನ್ನೋದು ಈಸಿ ಇರಲಿಲ್ಲ, ತುಂಬ ಕಷ್ಟ ಇತ್ತು. ಬಟ್ ಅದೆಲ್ಲ ಹೇಳ್ಕೊಂಡು ಹೋಗುವಂಥ ಅನಿವಾರ್ಯತೆ ಇಲ್ಲ ಕಾರಣಕ್ಕಾಗಿ ಸುಮ್ಮನೆ ಇರೋದು ಬಿಟ್ಟರೆ, ಸುಮ್ಮನೆ ಇದ್ದೀವಿ ಅಥವಾ ಏನೂ ಹೇಳಿಲ್ಲ ಅಂದ ಕಾರಣ ಅದು ಈಸಿ ಇತ್ತು ಅಂತಲ್ಲ, ತುಂಬ ಕಷ್ಟ ಇದೆ. ನಾನು ಒಬ್ಬಳೇ ಕಷ್ಟಪಟ್ಟಿದ್ದೀನಿ ಅಂತ, ಅವ್ರವ್ರ ಫೀಲ್ಡಲ್ಲಿ ಅವ್ರವ್ರಿಗೆ ತುಂಬ ಕಷ್ಟ ಇರುತ್ತೆ, ಅದು ಅನುಭವಿಸಿದವ್ರಿಗೆ ಗೊತ್ತು. ಇಷ್ಟು ಕಷ್ಟಗಳು ಎದುರಿಸಿದಾಗ ಪುರುಷ ಪ್ರಧಾನವಾದಂಥ ಕಲೆಯಲ್ಲಿ ಒಬ್ಬಳು ಹೆಣ್ಣು ಇಷ್ಟು ಕಷ್ಟಗಳನ್ನು ಎದುರಿಸ್ಕೊಂಡು ಹೋಗ್ತಾಳೆ ಅಂತ ಆದರೆ, ಇದು ನನಗೆ ಒಂದೊಂದ್ಸಲಿ ಕಲ್ಪನಾತೀತವಾಗಿತ್ತು. ಅಯ್ಯೋ, ನಾನು ಯಕ್ಷಗಾನದಲ್ಲಿ ಇಷ್ಟು ವರ್ಷ ಕಳೆದ್ನ ಈಗ, ನನಗೆ ಆಶ್ಚರ್ಯ ಆಗುತ್ತೆ. ಇವತ್ತಿಗೂ ನನ್ನನ್ನು ಜನ ಕರೀತಾರ ವೇಷಕ್ಕೆ, ನನಗೂ ಕಲ್ಪನೆ ಇರಲಿಲ್ಲ. ಅಮ್ಮ ಬರೆದ ಆ ಪುಸ್ತಕ ಸಿಕ್ಕಿದ ಮೇಲೆ ಬಹುಶಃ ಇದು ಅಮ್ಮನ ಎಷ್ಟು ಒತ್ತಾಸೆ, ಎಷ್ಟು ಆಸೆಯನ್ನು ಇಟ್ಕೊಂಡಿದ್ರು ಏನೋ, ಅದಮ್ಯವಾದ ಅವರ ಆಸೆಯಿಂದ ಇವತ್ತು ನಾನು ಕಲಾವಿದೆಯಾಗಿ ಇದೀನೋ ಏನೋ ಅಂತ ಅನಿಸ್ಬಿಡ್ತು ನನಗೆ. ಅದನ್ನು ನೋಡಿದಾಗ ಅದು 100ಕ್ಕೆ 100 ಅಮ್ಮನ ಆಶೀರ್ವಾದವೇ ಅಂತ ಅನ್ಸತ್ತೆ ನನಗೆ. ಯಾಕಂದರೆ ಕಲಾವಿದೆ ಆಗಬೇಕು ಅಂತ ನನಗೆ ಪರ್ಟಿಕ್ಯುಲರ್ಲಿ ಪ್ರೋತ್ಸಾಹ ಕೊಟ್ಟವರು ಅಥವಾ ನಾನೇ ತಿಳಿದುಕೊಂಡಿಲ್ಲ, ನಾನು ಕಲಾವಿದೆ ಆಗಬೇಕು ಅಂತಲೇ ಇಂಟೆನ್ಷನ್ ಇಟ್ಕೊಂಡೇನು ಬಂದವಳಲ್ಲ. ಬಟ್ ಆದೆ ಅಂತಂದರೆ ಅದು ಅಮ್ಮನ ಅವತ್ತು ಅಕ್ಷರಗಳು ಏನು ಬರೆದಿತ್ತು ನೋಡಿ, ಅದು ಇವತ್ತು ನನ್ನ ತಲೆಯಲ್ಲಿ ಪ್ರಿಂಟ್ ಆಗಿಬಿಟ್ಟಿದೆ, ಇದು ಅಮ್ಮನ ಆಸೆ ಇರ್ಬೋದು ಅಂತ. ಇನ್ನೂ ಒಂದು ಮನೆಯಲ್ಲಿ ಅಸಹಜ ಸಾವು ಅಂತ ಆದಾಗ 1000 ಕಥೆಗಳು ಹುಟ್ಕೊಳ್ಳುತ್ತೆ ಅಲ್ಲಿ. ಸತ್ಯ ಏನು ಸುಳ್ಳು ಏನು ಯಾವುದು ಸಂಬಂಧ ಇಲ್ಲ, ಸಮಾಜಕ್ಕೆ ಜನರಿಗೆ ಸಂಬಂಧ ಇಲ್ಲ. ಅವ್ರವ್ರ ಮನೇಲಿ ಆದಾಗ ಮಾತ್ರ ಅವ್ರಿಗೆ ನೋವು ಗೊತ್ತಾಗತ್ತೆ, ಆದರೆ ಯಾರ ಮನೇಲೂ ಅಂಥದ್ದು ಆಗಬಾರ್ದು. ಹೀಗೆ
ಎಷ್ಟೋ ಈಗ ನಾನು ಹಿರಿಯವಳು ಮನೆಯಲ್ಲಿ, ನನ್ನ ನನ್ನ ಜನ್ರೇಷನಲ್ಲಿ ನಾನು ಹಿರಿಯವಳು, ಮತ್ತಿರೋದು ನನ್ನ ತಂಗಿ. ಹೀಗೆ ಜಸ್ಟ್ ಬಿಕಾಸ್ ನಾನು ಹಿರಿಯವಳು, ನಾನೊಬ್ಳು ಹೆಣ್ಣು ಅನ್ನುವ ಕಾರಣಕ್ಕಾಗಿ ಎಷ್ಟು ಕಥೆಗಳು, ಎಷ್ಟು ಅಪವಾದಗಳನ್ನು ನನ್ನ ಮೇಲೆ ಹೊರಿಸಿದ್ದು ಇದೆ, ತಂದೆ ಮೇಲೆ ಹೊರಿಸಿದ್ದು ಇದೆ. ಆದರೆ ಹೊರಿಸಿದವರಿಗೂ ಅಥವಾ ಹೊರಿಸುವಂಥವರಿಗೂ ನಾನು ಪ್ರತ್ಯೇಕವಾಗಿ ಏನೋ ಹೇಳೋದು ಅನ್ನೋದಕ್ಕಿಂತ ಅವ್ರವ್ರ ಮನೆಯಲ್ಲೂ ಒಂದೊಂದಿಷ್ಟು ಕೆಟ್ಟ ಘಟನೆಗಳಾಗಿರುತ್ತೆ, ಅವರಿಗೂ ಗೊತ್ತಿರುತ್ತೆ ಸತ್ಯಗಳು, ಹಾಗೆ ಇನ್ನೊಬ್ಬರ ಮನೆಯಲ್ಲೂ ಆಗಿರುತ್ತೆ ಅನ್ನೋದೊಂದು ಸ್ವಲ್ಪ ನೆನ್ಪು ಮಾಡ್ಕೊಳ್ಬೇಕು ಅಷ್ಟೆ. ಸುಮ್ಮನೆ ಒಬ್ಬರ ಬಗ್ಗೆ ಅಪವಾದ ಕಥೆಗಳನ್ನು ಕಟ್ಟೋದು ಇದು ತೀರಾ ಬಾಲಿಶ ಅಂತ ಅನಿಸ್ಬಿಡತ್ತೆ. ಅದರಿಂದ ಅಮ್ಮನ ಸಾವು ಅದು ನನ್ನ ಜೀವಮಾನದಲ್ಲಿ ವಾಸಿ ಆಗದೇ ಇರುವಂತಹ ಒಂದು ನೋವು, ಅದು ವಾಸಿ ಆಗದೇ ಇರುವಂಥ ಗಾಯ, ಅದು ಹೆಚ್ಚಾಗತ್ತೆ. ಗಾಯ ಕೆರ್ಕೊಂಡಾಗ ಹೆಚ್ಚಾಗತ್ತಲ್ಲ, ಹಾಗೆ ಅಮ್ಮನ ನೆನಪು ಅಷ್ಟೆ, ಅದು ಮಾಡ್ಕೊಂಡಾಗ ಹೆಚ್ಚೇ ಆಗ್ತಾ ಇದೆ ಬಿಟ್ಟರೆ ಕಡಿಮೆ ಆಗಿಲ್ಲ. ಇವತ್ತಿದ್ದರೆ ತುಂಬ ಸಂತೋಷ ಪಡ್ತಿದ್ರು, ತನ್ನ ಮಗಳು ಕಲಾವಿದೆ ಆಗಿದ್ದಾಳೆ ಅನ್ನೋದು. ನಂದು ಒಂದೇ ಒಂದು ಒಳ್ಳೆಯ ಪ್ರದರ್ಶನವನ್ನು ನೋಡ್ಲಿಕ್ಕೆ ಆಗಿಲ್ಲ ನನ್ನ ಅಮ್ಮಂಗೆ. ಯಾಕಂದರೆ ಹಾಗೆಲ್ಲ ನೋಡಲಿಕ್ಕೆ ಸಾಧ್ಯ ಇಲ್ಲ. ಯಪ್ಪ ಇವಳೊಂದು ಯಾಕಪ್ಪ ವೇಷ ಮಾಡ್ತಾಳೆ ಅನ್ನೋ ಥರವೇ ನಾನು ವೇಷ ಮಾಡಿದ್ದು ಪ್ರತಿ ಸಲ. ಅದಕ್ಕಾಗಿ ಅಪ್ಪನ ಹತ್ರ ಬೈಸ್ಕೊಂಡಿದ್ದು. ಅಮ್ಮ ಅದನ್ನೇ ನೋಡಿದ್ದು, ಒಂದು ಒಳ್ಳೆಯ ವೇಷ ನೋಡ್ಲಿಕ್ಕೆ ಆಗಿಲ್ಲ, ಅವ್ರು ಇರಬೇಕಿತ್ತು. ಇಷ್ಟು ಎಲ್ಲ ತಾಯಿ ತೀರೋದ್ಮೇಲೆ ಡಿಪ್ರೆಷನ್ನು, ಸಂಕಟ, ಅದ್ರ ಜೊತೆಗೆ ಬಂದಂಥ ಅಪವಾದಗಳು, ಸುಳ್ಳು ಕಥೆಗಳು, ಇದೆಲ್ಲ ಎಷ್ಟು ಕುಗ್ಗಿಸಿಬಿಟ್ಟಿತ್ತು ಅಂದರೆ ಲಿಟ್ರಲಿ ಕೆಲವು ತಿಂಗಳುಗಳ ಕಾಲ ನನಗೆ ಯಾರ ಹತ್ರ ಮಾತಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಅಥವಾ ಮನೆಯಿಂದ ಹೊರಗೆ ಬರಲಿಕ್ಕೆ ಇಷ್ಟ ಆಗ್ತಿರ್ಲಿಲ್ಲ. ಆ ನೋವನ್ನು ಹೇಗೆ ಸಹಿಸೋದು ಅನ್ನೋದೇ ನಂಗೆ ಗೊತ್ತಿರಲಿಲ್ಲ. ಬಟ್ ಆವಾಗ ನಾನಿದ್ದೀನಿ ಅಂತ ಕೈ ಹಿಡಿದಿದ್ದು ಯಕ್ಷಗಾನ, ನಾನು ನಂಬಿದ ಕಲೆ. ತಾಯಿ ಥರವೇ ನನ್ನ ಕೈ ಹಿಡಿದು ನಡೆಸ್ತು ಅಂತ ಹೇಳ್ಬೋದು. ನನಗೆ ಮಾನಸಿಕವಾಗಿ, ಇವತ್ತು ನಾನು ತುಂಬ ಆರೋಗ್ಯವಂತಳಾಗಿದ್ದೇನೆ. ನಂಗೆ ಹುಷಾರಿಲ್ಲ ಅಂತ ನಾನು ಆಸ್ಪತ್ರೆ ಸೇರಿದವಳು ಇದೆ, ಆ ಥರ ಪರಿಸ್ಥಿತಿ ಬರಲಿಲ್ಲ. ತುಂಬ ಜನ ನಿದ್ದೆ ಬಿಟ್ಟಾಗ ಪಾಪ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಆಗುತ್ತೆ ಅಥವಾ ಬೇರೆ ಏನಾದ್ರು ಪ್ರಾಬ್ಲಮ್ ಆಗ್ಬೋದು. ಆದರೆ ದೇವ್ರ ದಯದಿಂದ ಯಕ್ಷಗಾನದಲ್ಲಿದ್ದು ನನಗೆ ಯಾವ ಆರೋಗ್ಯ ಸಮಸ್ಯೆ ಬರಲಿಲ್ಲ, ಫಿನಾನ್ಷಿಯಲ್ ಸಮಸ್ಯೆಗಳು ಬರಲಿಲ್ಲ. ಫಿನಾನ್ಷಿಯಲಿ ಕೈ ಹಿಡಿತು, ಸಾಮಾಜಿಕವಾಗಿ ಕೈ ಹಿಡಿತು, ಮನ್ನಣೆಗಳನ್ನು ತಂದು ಕೊಡ್ತು, ಎಷ್ಟೆಷ್ಟು ಅವಕಾಶಗಳು ಬಂತು. ಲಿಟ್ರಲಿ ನನ್ನನ್ನು ಒಂದು ತಾಯಿ ಮಗುವಿನ ಬೆಳವಣಿಗೆಗೆ ಹೇಗೆ ನಿಲ್ತಾಳೆ ಹಾಗೆ ಯಕ್ಷಗಾನ ನನ್ನ ಜೊತೆಗೆ ನಿಂತಿದೆ. ಇದು ನಾನು ಅನುಭವಿಸಿದ್ದು, ನನ್ನ ಅನುಭವ ಇದು. ಆದ್ದರಿಂದ ಯಕ್ಷಗಾನ ನನಗೆ ಎರಡನೇ ತಾಯಿ ಅನ್ನೋದರಲ್ಲಿ ಯಾವ ಸಂಶಯವೂ ನನಗಿಲ್ಲ. ಇದು ಸಾಯುವವರೆಗೂ ನಾನು ಯಕ್ಷಗಾನಕ್ಕೆ ಋಣಿ.